ಹಿರಿಯಾಕಲು ನಮ್ಮದಕ್ಕಿನ ಮಾತಾ ಸದಸ್ಯರೆಲ್ಲ ಶಕ್ತಿಗಳನ್ನು ದುಂಬತ್ತಗಿ ಒಂದು ಪ್ರಾರ್ಥನೆ ಇಂಕಲಿನಿ 28ನೇ ವರ್ಷದ ಇಂಕಲ್ನ ಈ ವರ್ಷದ ಉಚ್ಚಯನ ಇಂಕಲು ತಂದಿಲ್ಲ ಆ ಉಚ್ಚೆಗೆ ಹೋಗೇ ತರತ್ತೆ ವಿಘ್ನ ಬರಂದಿಲ್ಲ ಆ ಮಾತನ ಪೂಜೆಯಲ್ಲ ಇಂಕಲು ಮಾತ ನೆನರಿಕೆವಂತ ನಿಂತಿದೆ ಮಾತ ಸರ್ವಶಕ್ತಿ ಇಲ್ಲ ಇಂಕಲ ಬೆರೆಸ ಅಂತದ್ದು ಅಪನಿಂಚಿನ ವಿಚ್ಚಯನ್ನು ಕೊರಳುಡು ನೆರವೇರಿಸಿಕೊಂಡು ಬಂದು ಆ ಮಗಳ ಜರಳ ಮಾತ ಸರ್ವಶಕ್ತಿಗಳ ಮನಾರಿಕೆವಂತ ಸ್ವಾಮಿ ಮಗಳ ಈ ಕಾರ್ಯಕ್ರಮದ ಅಗತ್ಯದಲ್ಲಿ ಅವರಿಗೆ ರಮೇಶ್ ಸಾಮಾನಿ ಬೇರೆ ನಡೆದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆನು ಮಂತದಲ್ಲಿ ಹೊರ ಜೋರಾಯಿನ ಕೈತಾಡಿದ ಹೊರಟು ಅವರಿಗೆ ಪ್ರೀತಿದ ಸುಲ್ಮೇನ ಸಂದೇತ ಮನ್ಪುಕ ಅವೇ ರೀತಿ ಈ ಕಾರ್ಯಕ್ರಮದ ನೃತ್ಯ ಮಂತನಂಚಿನ ಕುಮಾರಿ ಮೇಘನ AR ದಮಲ್ತದೆ ಇರು ಚಾಬಡಿಗೆ ಬರಡು ಪಂಡದು ಎಡ ಪ್ರೀತಿ ಮುರಕಾದ ಭಿನ್ನಯನ ಮಂತದಲ್ಲ ನೋಡಿದೆ ಪಾಶ್ಚಾತ್ಯ ನೃತ್ಯನು ಕಲ್ತೊಂದು ಓಷನ್ ಕ್ರೀಡ್ಸ್ ಅಕಾಡೆಮಿಡ್ 5 ವರ್ಷ ಕಾಲ ಕಲ್ತನಂಚಿನ ಒಂಜಿ ಪ್ರತಿಭೆ 12ನೇ ವಯಸ್ಸಿನ ಭರತನಾಟ್ಯನ ಕಲ್ತೊಂದು ಇತ್ಯಾದಿ ಶ್ರೀಮತಿ ಶಾರದಾ ಮಣಿ ಶೇಖರ್ ಬೊಕ್ಕ ವಿದುಷಿ ಶ್ರೀಮತಿ ಶ್ರೀಲತಾ ನಾಗರಾಜ್ ಮೇರ್ನ ಮಾರ್ಗದರ್ಶನದ ಭರತನಾಟ್ಯಡು ವಿದ್ವತ್ ಅಭ್ಯಾಸನ ಮಂತೊಂದಲ್ಲಿರು ವಿದುಷಿ ಶ್ರೀಮತಿ ಸೌಮ್ಯ ಸುಧೀಂದ್ರ ರಾವ್ ಮೇರ್ನ ಬಳಿ ಜೂನಿಯರ್ ಪರೀಕ್ಷೆಯನ್ನು ಪೂರ್ಣ ಮಲ್ತದ್ದು ಪ್ರಸ್ತುತ ಸನಾತನ ನಾಟ್ಯದ ಬಾರಿ ಪೊರ್ಲುದ ಪುಣ್ಯಭೂಮಿ ತಂಡದ ಸನಾತನ ನಾಟ್ಯ ಭಾಗವಹಿಸೊಂದು ಪುನಂಚಿನ ಕುಮಾರಿ ಮೇಘನ ಮೇರೆಗೆ ಪ್ರೀತಿದ ಸುಲ್ಮೇಲಿನ ಸಂದೇತ ಮಂತದ್ದು ಗೌರವದ ಪ್ರಜೆ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಬೇರಡ ಪ್ರೀತಿಪೂರ್ವಕದ ಭಿನ್ನಯನ ಮಂತದ್ದು ಇನ್ನಿತ ಸಭಾ ಕಾರ್ಯಕ್ರಮವನ್ನು ನಡಪಾದುಕೊಂಡು ಪಂಡದು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಮೇರಡ ಪ್ರೀತಿಪೂರ್ವಕದ ಭಿನ್ನಯನ ಮಂತೊಂದಲ್ಲ ಇನ್ನಿತ ಧಾರ್ಮಿಕ ಸಭಾ ಕಾರ್ಯಕ್ರಮದ ಕಜ್ಜ ಪ್ರಾರಂಭ ಮಲ್ಪರೆ ನಿಖಲ ಮಾತೇನಲ್ಲ ಅನುವುನತೆ ತೊನ್ನದು ಇನ್ನಿತ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮಲ್ಪರೆ ನಿಖಲ ಮಾತೇನಲ್ಲ ಅನುವುದೆ ತೊನ್ನದು ಪ್ರಾರ್ಥನೆದ ಮುಖಾಂತರ ಇಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಲ್ತೊಂದಲ್ಲ ಮಾಸ್ಟರ್ ಶಾಶ್ವತ್ ಮೇರ್ನ ಸುಗಿಪದ ಮುಖಾಂತರ ಇನ್ನಿತ ಕಾರ್ಯಕ್ರಮಗೂ ಚಾಲನೆ ಕೊರದಲ್ಲ ಮಾಸ್ಟರ್ ಶಾಶ್ವತ್ ಮೇರ್ನ ಸುಗಿಪದ ಮುಖಾಂತರ ಇನ್ನಿತ ಕಾರ್ಯಕ್ರಮಗೂ ಚಾಲನೆ ಕೊರದು ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೋಷಿಕವಾನ ನಿಖಿಲ ನೇತ್ರನೆ ದೇವಸುತನೆ ನಾಗಭೂಷಣ ಪ್ರಿಯನೆ ತಟಲ ತಾಂಕಿತ ಕೋಮಲಾಂಗನೆ ಕರ್ಣ ಕುಂಡಲ ಧಾರಣೆ ಮುಟ್ಟಿನ ಪದಕ ಆರನೆ ಬಹು ಕುಷ್ಟನೆ ಉಕ್ಷಿವಾನ ಮಾಲಂಬೋದರ ಪೀದನೆ ಪಕ್ಷಿವಾನ ಸಿರಿ ಪುರಂದರ ವಿಠಲನಾ ಪ್ರಿಯನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೋಷಿಕವಾನ ಶರಣು ಮೋಷಿಕವಾನ ಶರಣು ಮೋಷಿಕವಾನ ತುಂಬಲ್ಲ ಇಂಥ ಕಾರ್ಯಕ್ರಮದ ಬತ್ತಿಂಚಿ ಭಿನ್ನೇರನೆ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೂ ಸ್ವಾಗತವನ್ನು ಮಲ್ಪಡ್ಬಂಡದು ಬರೀ ನಿರೂಪಕಿಯಾದ ಅವೇ ರೀತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅವೇ ರೀತಿ ಸಂಘದ ಸರಸಂಘ ಚಾಲಕರಾದ ಉಪನಂಚನ ಶ್ರೀ ಆಶಿಕ್ ಮಾಡೂರು ಮೇರು ಇನ್ನಿತ ಬತ್ತಿಂಚಿನ ಭಿನ್ನೇರನೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಮಲ್ಪಡ್ಬಂಡದು ಭಿನ್ನಯ ಮಂದದಲ್ಲ ನಡಾರ್ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ನಡಾರ್ ಬಾಗಂಬಿಲ ಇದರ 28ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಕಳೆದ ಅನೇಕ ವರ್ಷಗಳಿಂದ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ತನ್ನದೇ ಆದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಸಂಸ್ಥೆಯಾಗಿ ಈ ಭಾಗದಲ್ಲಿ ಹೆಸರು ಮಾಡಿರುವಂಥ ಸಂಸ್ಥೆ ಇದು. ನನ್ನ ಊರಿನ ಸಂಸ್ಥೆಯಾಗಿದ್ದರೂ ಕೂಡ ನಾನಿದರಲ್ಲಿ ಹೆಚ್ಚು ಚಟುವಟಿಕೆಯಲ್ಲಿ ಇಲ್ಲ, ಯಾಕೆಂದರೆ ನಾನು ಬೀರಿ ಭಾಗದಲ್ಲಿ ಹೆಚ್ಚಾಗಿ ಇರುವುದರಿಂದ. ಆದರೆ ಈ ಸಂಸ್ಥೆಯ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ ಮತ್ತು ಖುಷಿ ಇದೆ. ಕಳೆದ ಅನೇಕ ವರ್ಷಗಳಿಂದ ಎಲ್ಲೇ ಒಂದು ಸಾಮಾಜಿಕ ಚಟುವಟಿಕೆಗಳಿರಲಿ, ಸೇವಾ ಕಾರ್ಯ ಇರಲಿ, ಅಲ್ಲೆಲ್ಲವೂ ಕೂಡ ಮುಂಚೂಣಿಯಲ್ಲಿದ್ದುಕೊಂಡು ಕಾರ್ಯ ಮಾಡುವಂಥ ಸಂಸ್ಥೆ ಇದು. ಅದಕ್ಕೋಸ್ಕರ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಂಸ್ಥೆಗೆ ಹೇಳಿಕೊಂಡು ಇವತ್ತಿನ ಸ್ವಾಗತ ಮಾತುಗಳನ್ನು ಆಡಲಿಕ್ಕೆ ತಮ್ಮ ಮುಂದೆ ನಿಂತಿದ್ದೇನೆ. ಬಂಧುಗಳು, ಇವತ್ತಿನ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿರುವಂಥವರು ಶ್ರೀ ಆನಂದ ಕೆ ಅಸೈಗೋಳಿ, ನಿರ್ದೇಶಕರು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ತೊಕ್ಕೊಟ್ಟು. ಬಂಧುಗಳೇ, ಒಬ್ಬ ಶಿಕ್ಷಕರಾಗಿದ್ದುಕೊಂಡು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂಥ ಶ್ರೀ ಆನಂದ ಕೆ ಅಸೈಗೋಳಿ ಇವರ ದೀಪ ಪ್ರಜ್ವಲನೆಯನ್ನು ಇವತ್ತು ಮಾಡಲಿಕ್ಕಿದ್ದಾರೆ. ಸರ್, ತಮಗೆ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದಾರೆ. ಫ್ರೆಂಡ್ ಸರ್ಕಲ್ದ 28ನೇ ವಾರ್ಷಿಕೋತ್ಸವದ ದೀಪ ಅರ್ಲವನಂಚಿನ ಶ್ರೀ ಆನಂದ ಕೆ ಅಸೈಗೋಳಿ ಮೇರೆಗೆ ಸಮಿತಿಯ ಸದಸ್ಯರಂಚಿನ ಯಾದವರೈ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಈ ಚಾವಡಿಯ ಮಲ್ಪಡು ಪಂಡದ ಪ್ರೀತಿಪೂರ್ವಕವಾದ ಭಿನ್ನಯನ ಮಂತದಲ್ಲೇ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಿದ್ದು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಉಪಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ. ಇವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಅಧ್ಯಕ್ಷತೆಯನ್ನು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅಧ್ಯಕ್ಷರು ಕೋಟೆಕಾರು ಪಟ್ಟಣ ಪಂಚಾಯತ್ ಇವರು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಈ ಭಾಗದಲ್ಲಿ 2ನೇ ಬಾರಿಗೆ ಕೌನ್ಸಿಲರ್ ಆಗಿದ್ದುಕೊಂಡು ಒಬ್ಬ ಮಹಿಳೆಯಾಗಿ ದಿಟ್ಟತನದಿಂದ ಕೋಟೆಕಾರು ಪಟ್ಟಣ ಪಂಚಾಯತ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಇವರಿಗೆ ಲತಾ ಸದಾನಂದ್ ಇವರು ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಲತಾ ಸದಾನಂದ್ ದಯವಿಟ್ಟು ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ನೀಡಿ ಅವರನ್ನು ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಗೌರವಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿ ಅಧ್ಯಕ್ಷರು, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರು. ಒಂದು ಕಾಲದಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿದ್ದುಕೊಂಡು ತನ್ನದೇ ಆದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಹೆಸರುವಾಸಿಯಾಗಿದ್ದಂಥವರು. ಬಂಧುಗಳೇ, ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲ ಕೆಲವೇ ನಾಯಕರುಗಳಲ್ಲಿ ಒಬ್ಬರು ಯಾರು ಅಂತ ಕೇಳಿದರೆ ಅದು ಶ್ರೀಮತಿ ಮಮತಾ ಡಿ.ಎಸ್. ಗಟ್ಟಿಯವರು. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಜೊತೆಯಲ್ಲಿ ಅವರ ಮಾತುಗಳನ್ನು ಕೂಡ ಇವತ್ತು ಆಡಬೇಕು ಅಂತ ಹೇಳಿ ಅತ್ಯಂತ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಖಂಡಿತವಾಗ್ಲೂ ಇವತ್ತಿನ ಘನ ಅಧ್ಯಕ್ಷ ಪೀಠವನ್ನು ವಹಿಸಿಕೊಳ್ಬೇಕಿತ್ತು. ಅವರ ತುರ್ತಿನ ಕಾರ್ಯಕ್ರಮದ ಪ್ರಯುಕ್ತ ಇವತ್ತಿನ ಉಪಸ್ಥಿತಿರುವಂತಹ ಮಮತಾ ಡಿ.ಎಸ್. ಗಟ್ಟಿ ಇವರಿಗೆ ಶರ್ಮಿಳಾ ಶೆಟ್ಟಿ ಇವರು ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮಮತಾ ಡಿ.ಎಸ್. ಗಟ್ಟಿ ಇವರಿಗೆ ಶರ್ಮಿಳಾ ಶೆಟ್ಟಿ ಇವರು ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಗೌರವಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಹರೀಶ್ ರಾವ್ ಅಧ್ಯಕ್ಷರು, ಸದಸ್ಯರು, ಕೋಟೆಕಾರು ಪಟ್ಟಣ ಪಂಚಾಯತ್. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸದಾ ಚಟುವಟಿಕೆಯಿಂದ ಇರುವಂತಹ ಒಬ್ಬ ಕಾರ್ಯಕರ್ತರಾಗಿ ವಿಶೇಷವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಶ್ರೀ ಹರೀಶ್ ರಾವ್ ಇವರಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಉಪಸ್ಥಿತ ಪುನಶ್ಚನ ಶ್ರೀ ಹರೀಶ್ ರಾವ್ ಮೇರೆಗೆ ಮನೀಶ್ ನಡಾರ್ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಮಲ್ಪಡ ಪಂಡದ ಪ್ರೀತಿಪೂರ್ವಕದ ಗೌರವಿಸುವುದಿಲ್ಲ. ಶ್ರೀ ಹರೀಶ್ ರಾವ್ ಮೇರೆಗೆ ಮನೀಶ್ ನಡಾರ್ ಮೇರ್ನೆಡೆದ ಶಾಲು ಸ್ಮರಣಿಕೆದ ಗೌರವ ಮಾನಾದಿಗೆ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ಆಗಮಿಸಿದ್ದಾರೆ. ಬಂಧುಗಳೇ, ಅತ್ಯಂತ ಪ್ರೀತಿಯಿಂದ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ನಿರ್ದೇಶಕರಾಗಿದ್ದುಕೊಂಡು ಹರೇಕಳ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರಾಗಿದ್ದುಕೊಂಡು ತನ್ನದೇ ಆದ ರೀತಿಯಲ್ಲಿ ಈ ಭಾಗದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮುಂಚೂಣಿಯಲ್ಲಿದ್ದುಕೊಂಡು ಸದಾ ಸಹಕಾರವನ್ನು ನೀಡುವಂಥ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಏನಂತ ಕಾರ್ಯಕ್ರಮ ನಮ್ಮೊಟ್ಟಿಗೆ ಪುನಶ್ಚನ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆಗೆ ಯತೀಶ್ ಶೆಟ್ಟಿ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮನ್ಪೊಡು ಪಂಡದ ಪ್ರೀತಿ ಪ್ರಕಾದ ಭಿನ್ನಯನ ಮಂತೊಂದಿಲ್ಲ ಕಾರ್ಯಕ್ರಮ ಬಾರಿ ವಿಶೇಷವಾಯಿನ ಆಹ್ವಾನಿತ ಕರಿನ ದಿನಟು ಸೂರ್ಯಕೆರ ಜೋಡಕೆರ ಕಂಬಳ ಆವಡೊಂದಿತ್ತು ಅಂಡಲ ಅವಂಜಿ ಇಜ್ಜಿಂಡಲ ಆರ್ನ ಅವಂಜಿ ಅನುಪಸ್ಥಿತಿ ಮುಲ್ಪ ಇತ್ತಂದ್ರೆ ಇತ್ತ ಈ ಒಂಜಿ ಕಾರ್ಯಕ್ರಮಗೂ ದಿಂಜಿದ್ರ ಪಂಡದಕ್ಕೆ ಏನೊಂದು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆಗೆ ಯತೀಶ್ ಶೆಟ್ಟಿ ಮೇರೆ ನಡೆದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ. ಅದೇ ರೀತಿಯಲ್ಲಿ ಶ್ರೀ ದೇವದಾಸ್ ಕೊಲ್ಯ ಬಿಜೆಪಿಯ ಹಿರಿಯ ಕಾರ್ಯಕರ್ತರ ಜಿಲ್ಲಾ ಸಂಚಾಲಕರು, ಅದೇ ರೀತಿ ಭಗವತಿ ಸಹಕಾರಿ ಬ್ಯಾಂಕ್ನ ಉಪಾಧ್ಯಕ್ಷರಾದಂಥ ಶ್ರೀ ದೇವದಾಸ್ ಕೊಲ್ಯ ಇವರು ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಮುಖಂಡರುಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮ ಉಪಸ್ಥಿತ ಪುನಂಚಿನ ದೇವದಾಸ್ ಕೊಲ್ಯ ಮೇರೆಗೆ ಅಕ್ಷಯ್ ಶೆಟ್ಟಿ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಮಲ್ಪೊಡು ಪಂಡದ ಭಿನ್ನಯನ ಮಂತೊಂದಲ್ಲ. ದೇವದಾಸ್ ಕೊಲ್ಯ ಮೇರೆಗೆ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಶ್ರೀ ಅಕ್ಷಯ್ ಶೆಟ್ಟಿ ಮೇರೆ ನಡೆದು. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ
ಉಪಸ್ಥಿತರಿದ್ದಾರೆ. ಅತಿಥಿಗಳಾಗಿ ಶ್ರೀ ಜೀವನ್ ಕುಮಾರ್ ತೊಕ್ಕೋಟು, ಜಿಲ್ಲಾ ವಕ್ತಾರರು, ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆ. ಅದೇ ರೀತಿಯಲ್ಲಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದುಕೊಂಡು ಕಳೆದ ಅನೇಕ ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಉಪಸ್ಥಿತರು ಪಂಚನ ಜೀವನ್ ಕುಮಾರ್ ತೊಕ್ಕೋಟು ಮೇರೆಗೆ ಪ್ರತೀಕ್ ಡಿ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ಪಡು ಪಂಡದು ಭಿನ್ನ ಹನುಮಂತಂದಲ್ಲ ಕಾರ್ಯಕ್ರಮದ ಮುಖ್ಯ ಭಿನ್ನರಾದ ಪಂಚನ ಜೀವನ್ ಕುಮಾರ್ ತೊಕ್ಕೋಟು ಮೇರೆಗೆ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಪ್ರತೀಕ್ ಡಿ ಮೇರು ನಡೆದು ಉಪಸ್ಥಿತರಿದ್ದಾರೆ. ಒಬ್ಬ ಕಾರ್ಯಕರ್ತ ಅನ್ನುವ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ಇಡೀ ಜಿಲ್ಲೆಯಲ್ಲಿ ಕೇಳಿದರೆ ಕೆಲವೇ ಹೆಸರುಗಳಲ್ಲಿ ಒಂದು ಹೆಸರು ಶ್ರೀ ಸತೀಶ್ ಪೂಜಾರಿ, ಸಂತೋಷ್ ನಗರ ಅಧ್ಯಕ್ಷರು, ಬಿಜೆಪಿ 300 ಮಹಾಶಕ್ತಿ ಕೇಂದ್ರ. ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರು ಪಂಚನ ಸತೀಶ್ ಪೂಜಾರಿ ಮೇರೆಗೆ ತಾರನಾಥ್ ಶೆಟ್ಟಿ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ಪಡು ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಿಲ್ಲ. ಕಾರ್ಯಕರ್ತರಾದ ಈವ್ನಿಂಗ್ ಫ್ರೆಂಡ್ಸ್ ಪಂಪನ ಸಂಸ್ಥೆಯ ಅಧ್ಯಕ್ಷೆಯಾದ ತನ್ನ ಬೆನ್ನಿನ ಬೆನ್ಪುನಂಚನ ಸತೀಶ್ ಪೂಜಾರಿ ಮೇರೆಗೆ ತಾರನಾಥ್ ಶೆಟ್ಟಿ ಮೇರೆ ನಡೆದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಡಾರ್ ಫ್ರೆಂಡ್ ಸರ್ಕಲ್ಗೆ ಸದಾ ಸಹಕಾರವನ್ನು ನೀಡ್ತಾ ಇರುವಂತವರು, ಮಂಗಳೂರಿನಲ್ಲಿ ಉದ್ಯಮಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಶ್ರೀ ಭರತ್ ರಾಜ್ ಕೋಟ್ಯಾನಿವರು. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಉಪಸ್ಥಿತರು ಪಂಚನ ಭರತ್ ರಾಜ್ ಕೋಟ್ಯಾನ ಮೇರೆಗೆ ಚಿರಾಯು ಸಾಮಾನ್ಯ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ಪಡು ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲ. ಭರತ್ ರಾಜ್ ಕೋಟ್ಯಾನ ಮೇರೆಗೆ ಚಿರಾಯು ಸಾಮಾನ್ಯ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಹೃದಯ ಚಾವಣಿಡೆ. ಉಪಸ್ಥಿತರಿದ್ದಾರೆ ಶಾಸ್ತ್ರ ಬಳಗ ಮಡ್ಯಾರ್, ಇದರ ಅಧ್ಯಕ್ಷರು ಶ್ರೀ ಸೂರಜ್ ಗಟ್ಟಿ. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, ಮಡ್ಯಾರ್ನಲ್ಲಿ ಧಾರ್ಮಿಕ ಕೇಂದ್ರವನ್ನ, ಭಜನೆಯನ್ನ ಮುಂದೆ ಇಟ್ಕೊಂಡು ಅತ್ಯಂತ ಯಶಸ್ವಿಯಾಗಿ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸ್ತಾ ಇರುವಂತಹ ತಂಡದವನ್ನ ಮುನ್ನಡೆಸ್ತಾ ಇದ್ದಾರೆ ಶ್ರೀಯುತ ಸೂರಜ್ ಗಟ್ಟಿ. ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉಪಸ್ಥಿತ ಪಂಚನ ಸೂರಜ್ ಗಟ್ಟಿ ಮೇರೆಗೆ ಚಂದ್ರಶೇಖರ್ ಶೆಟ್ಟಿ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ತದು ಈ ಮೇರಿನ ಗೌರವಿಸಲ್ಪಟ್ಟது ಪ್ರೀತಿಪೂರ್ವಕತೆ ಏನಂದಲ್ಲ. ಶಾಸ್ತಾರ ಬಳಗದ ಅಧ್ಯಕ್ಷರಾದ ಅವೇತೋ ಭಜನೆದ ಜೋಕ್ಲಿನ ಬುಲೆಪವನಂಚನ ಒಂಜಿ ಸಂಸ್ಥೆ ಸೂರಜ್ ಗಟ್ಟಿ ಮೇರೆಗೆ ಚಂದ್ರಶೇಖರ್ ಶೆಟ್ಟಿ ಮೇರೆ ನಡೆದು ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ರಿಜು ವಿಎಂ, ಮುಖ್ಯಮಂತ್ರಿ ಪದಕ ವಿಜೇತ ಪೊಲೀಸ್ ಅಧಿಕಾರಿ. ಕಳೆದ ಬಾರಿ ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಿದರು. ಬಹುಶಃ ಬಂಧುಗಳೇ, ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡಬೇಕು. ಎಲ್ಲಿ ಡ್ರಗ್ಸ್ನ ವ್ಯವಸ್ಥೆ ಇದೆಯೋ ಅಲ್ಲಿ ತಮ್ಮ ಪೊಲೀಸ್ ಇಲಾಖೆಯ ಮುಖಾಂತರ ಅದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ನಿಷ್ಠೆಯ ಪೊಲೀಸ್ ಅಧಿಕಾರಿ ರಿಜು ಎಂ. ಇವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಉಪಸ್ಥಿತ ರಿಜು ಎಂಬರೇನೆ ಶ್ರೀಜಿತ್ ರಾಜ್ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ಪಡು ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲೇ. ರಿಜು ಯುವಂ ಬೇರೆನೆ ಪ್ರೀತಿಪೂರ್ವಕವಾದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆ ಶ್ರೀಜಿತ್ ರಾಜ್ ಮೇರೆ ಮಲ್ಪಡು ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲೇ. ಅದೇ ರೀತಿಯಲ್ಲಿ ಪರಿಸರವನ್ನೇ ತನ್ನ ದೇವರನ್ನಾಗಿಸಿ, ಆರಾಧ್ಯ ದೈವವನ್ನಾಗಿಸಿ ಕಾರ್ಯವನ್ನ, ಸೇವೆಯನ್ನ ಮಾಡುವಂತ ಶ್ರೀಯುತ ಮಾಧವ ಉಳ್ಳಾಲ್ ಇವತ್ತು ಸನ್ಮಾನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಅವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯ ಉಪಸ್ಥಿತರು ಪಂಚನ ಶ್ರೀ ಪರಿಸರ ಪ್ರೇಮಿ ಶ್ರೀ ಮಾಧವ್ ಉಳ್ಳಾಲ್ ಮೇರಿನ ಸದಾನಂದ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ಪಡು ಪಂಡದು ಭಿನ್ನ ಎನ್ನುವಂಥದ್ದಲ್ಲ. ಶ್ರೀ ಮಾಧವ್ ಉಳ್ಳಾಲ್ ಮೇರಿನ ಸದಾನಂದ ಮೇರು ಬತ್ತದ ಗೌರವದ ಶಾಲು ಸ್ಮರಣಿಕೆದ ಮಾನಾದಿಗೆಯನ್ನು ಮಲ್ಪಡು ಪಂಡದು ಪ್ರೀತಿಪೂರ್ವಕವಾದ ಭಿನ್ನ ಎನ್ನುವಂಥದ್ದಲ್ಲ. ಜಿಲ್ಲೆಯಲ್ಲಿ ಪರಿಸರವನ್ನ ಅತ್ಯಂತ ಯಶಸ್ವಿಯಾಗಿ ಗಿಡ ನೆಟ್ಟು ಪರಿಸರದ ಆರಾಧನೆಯನ್ನು ಮಾಡಿಕೊಂಡು ಪ್ರಾಕೃತಿಕವಾಗಿ ಆ ಸೌಂದರ್ಯವನ್ನ, ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸುವಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿ ಮಾಧವ್ ಉಳ್ಳಾಲ್ ಅವರಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಉಪಸ್ಥಿತರಿದ್ದಾರೆ ನಡಾರ್ ಫ್ರೆಂಡ್ ಸರ್ಕಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಸಾಮಾನಿ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಒಬ್ಬ ಅಧ್ಯಕ್ಷರಾದರೂ ಕೂಡ ಸದಾ ಸಂಘಟನೆಯಲ್ಲಿ ಚಟುವಟಿಕೆಯಲ್ಲಿದ್ದುಕೊಂಡು ಒಂದು ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ಶ್ರೀಯುತ ರಮೇಶ್ ಸಾಮಾನಿ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ
ಇನ್ನಿತ ನಡಾರ್ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರ ರಮೇಶ್ ಸಾಮಾನಿ ಬೆರೆಗೆ ಸಮೀತ್ ಪಲ್ಲ ಬೇರು ಬತ್ತದ ಗೌರವದ ಶಾಲದ ಮಾನಾದಿಗೆಯನ್ನು ಮಲ್ಪಡ್ಪಂಡದು ಭಿನ್ನ ಮಂತೊಂದಲ್ಲ ಶ್ರೀ ರಮೇಶ್. ಅದೇ ರೀತಿಯಲ್ಲಿ ಇವತ್ತು ನಿರೂಪಣೆಯಲ್ಲಿರುವಂಥ ನನ್ನ ಆತ್ಮೀಯ ಮಿತ್ರರು ಪ್ರವೀಣ್ ಬಸ್ತಿ, ಅದೇ ರೀತಿ ಸಂಘಟನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗಣೇಶ್ ಕಾಪಿಕಾಡು, ಅದೇ ರೀತಿ ಕಿರಣ್ ಕೊಲ್ಯ, ಅದೇ ರೀತಿ ವಿಶೇಷವಾಗಿ ಜೀವನ್ ಕೆಪಿ, ಸತೀಶ್ ನಡಾರ್, ಅದೇ ರೀತಿ ಅತುಲ್, ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಪ್ರಮುಖರನ್ನ, ಯೋಗೀಶ್ ಮಡ್ಯಾರ್ ಇವರೆಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ಅದೇ ರೀತಿ ಮುಂದಕ್ಕೆ ನಾಟಕವನ್ನು ನಡೆಸಿಕೊಡ್ಲಿಕ್ಕಿರುವಂಥ ನಮ್ಮ ಕಲಾವಿದರು ಬೆದ್ರ, ಅದೇ ರೀತಿ ಮಾಧ್ಯಮ ಮಿತ್ರರನ್ನು ಸೇರಿರ್ತಕ್ಕಂಥ ಜನಸ್ತೋಮವನ್ನು, ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರವೀಂದ್ರ ಶೆಟ್ಟಿ ಅವರು ವಹಿಸಿಕೊಳ್ಳಬೇಕು ಅಂತ ಇಲ್ಲಿ ಅತ್ಯಂತ ವಿನಮ್ರವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಜನಸ್ತೋಮವನ್ನು ಸ್ವಾಗತ ಮಾಡ್ತಾ ನನ್ನ ಸ್ವಾಗತದ ಮಾತುಗಳನ್ನು ಇತಿಷ್ಟೇ ಆಡ್ತೇನೆ. ವಂದನೆಗಳು. ಪ್ರೀತಿಪೂರ್ವಕವಾದ ಸ್ವಾಗತ ಮಂತ್ರಿ ನನ್ನ ಆತ್ಮೀಯ ಮಿತ್ರೆ ನಿರೂಪಕ ನೆಚ್ಚಿನ ಶ್ರೀ ಆಶಿಕ್ ಮಾಡೋರು ಮೇರೆಗೆ ಸುಲ್ಮೇಲಿನ ಸಂದೇತ ಮತ್ತೊಂದು ಕಾರ್ಯಕ್ರಮವನ್ನು ದುಮ್ಮುಕೊನೊಂದು ಈ ಒಂಜಿ ಸಂಸ್ಥೆಯ ನಡೆದ ಬತ್ತನ ಸಾದಿ ಅವೇ ರೀತಿ ದುಂಬುದ ಯೋಜನೆದ ಬಗ್ಗೆ ಪ್ರಸ್ತಾವನೆದ ವರದಿನ ದಿಯರಲ್ಲಿರು ಶ್ರೀ ದಾಮೋದರ್ ನಡಾರ್ ಮೇರೆ ದಮಲ್ತದ ಚಾವಟಿಗೆ ಬತ್ತದ ಪ್ರಸ್ತಾವನೆದ ವರದಿನ ಕೊರಡು ಪಂಡದು ಪ್ರೀತಿಪೂರ್ವಕದ ಭಿನ್ನ ಮಂತದಲ್ಲ ವೇದಿಕದ ಮಿತ್ತುಪುನ ಮಾತಾ ಗಣ್ಯರಿಗೆ ವಂದಿಸ ಒಂದು ಅಂಚನೆ ವೇದಿಕದ ದುಂಬಿತ್ತಿನ ಮಾತೆರೆಗಳ ವಂದಿಸ ಒಂದು ಈ ನಡಾರ್ ಫ್ರೆಂಡ್ ಸರ್ಕಲ್ ಕರಿನ 27 ವರ್ಷ ಇಂದು 28ನೇ ವರ್ಷ ಇನ್ನಿತ ವಾರ್ಷಿಕೋತ್ಸವ ಈ ನಡತ ಬತ್ತಿನ ಒಂಜಿ ಸಮಾಜಮುಖಿ ಕಾರ್ಯಕ್ರಮನು ಯಾನು ಎಲ್ಲಿಯ ಚಿತ್ರಣ ನೆತ್ತ ನಿಕ್ಲ ದುಂಬದಿ ಒಂದಿಲ್ಲ. ನಡಾರ್ ಫ್ರೆಂಡ್ ಸರ್ಕಲ್ ಸದಸ್ಯರು ಮುಖ್ಯವಾದ ಪರಿಸರದ ಒಂಜಿ ಸ್ವಚ್ಛತಾ ನಿಕ್ ಹೆಚ್ಚು ಆದ್ಯತೆ ಕೊರದು ಪರಿಸರಡು ಸ್ವಚ್ಛತಾ ಕಾರ್ಯಕ್ರಮ ಆಪುನ ಒವ್ವೆ ವಾರ್ಡು ಪಟ್ಟಣ ಪಂಚಾಯತ್ ವಾರ್ಡು ಒವ್ವೆ ಸಂಘ ಸಂಸ್ಥೆ ಮನ್ಪುನಾಡ ಐಟ್ ಸಂಪೂರ್ಣ ಭಾಗಿಯಾದ ಅಂಚನೆ ಪರಿಸರಲ್ಲ ಸ್ವಚ್ಛತೆ ಮಂತೊಂದು ಎಂಕಲ ಮಂತೊಂದಿಲ್ಲ. ಅಂಚನೆ ಈ ಪರಿಸರದ ರಕ್ಷಣೆಗೆ ಬಾಡದು ನಮ್ಮ ನಡ್ನ ಈ ಮರ ವನ ಮಹೋತ್ಸವ ಕಾರ್ಯಕ್ರಮ ಮಂತೊಂದು ಐತ ನೇಲ ಎಂಕಲು ರಕ್ಷಣೆ ಮಂತೊಂದಿಲ್ಲ. ಅಂಚನೆ ಪ್ರತಿ ವರ್ಷ ಸ್ವತಂತ್ರೋತ್ಸವ ದಿನ ಆಚರಣೆ ಮಂತೊಂದು ಊರದ ಹಿರಿಯ ಕ್ಲೇಡ ಒಂಜಿ ಧ್ವಜಾರೋಹಣ ಕಾರ್ಯಕ್ರಮ ಮಂತೊಂದು ಊರ್ದಕ್ಲಿಗೆ ಒಂಜಿ ಸಿಹಿ ಪಟ್ಟು ನಂಚಿನ ಕಾರ್ಯಾಲ ಮಂತೊಂದಿಲ್ಲ. ಅಂಚನೆ ಸಾರ್ವಜನಿಕರನ್ನ ಅನುಕೂಲ ಆಗಬಾಡದು ಮುಲ್ಪ ಒಂಜಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಂತದ ಐತ ನಿರ್ವಹಣೆ ಅಂಚನೆ ಊರ್ದ ಈ ರೂಟು ರಡ್ಡು ಸರಕಾರಿ ಬಸ್ ಬರ್ಪುಲೇಕ ಮನ್ಪುನ ಒಂಜಿ ಕಾರ್ಯಗಳ ಎಂಕ್ಲು ಇನ್ನು ಸಹಕಾರ ಮಂತದ. ಅಂಚನೆ ಸಂಘದ ಪರಿಸರಡು ಒವೇ ಒಂಜಿ ದೇವಸ್ಥಾನ ಮಂದಿರ ಅಂಚನೆ ಬ್ರಹ್ಮಕಳ ಸಾಹಿತ್ಯ ಒವೇ ಇತ್ತನಲ ಎಂಕ್ಲ ಸದಸ್ಯರು ಐಟ್ ಸೇವೆ ಮಂತೊಂದು ಐಟ್ ಭಾಗಿಯಾದ ಕಾರ್ಯ ಮಂತೊಂದಿಲ್ಲ. ಅಂಚನೆ ಈ ಸಂಘದ ಅಧ್ಯಕ್ಷರನ್ನ ಒಂಜಿ ಮುತುವರ್ಜಿಡು ಕರಿನ ಒಂಜಿ 4-5 ವರ್ಷಡು ನಮ್ಮ ಕೂಳೂರು ಗೋಲ್ಡ್ ಬೀಚ್ ಸಿಟಿ ನಡಪು ನಂಚಿನ ಆಶಾ ಪ್ರಕಾಶ್ ಶೆಟ್ಟಿ ನೆರವು ನೆಟ್ಟು ನಮ್ಮ ಒಂಜಿ ಪರಿಸರದ ಇರುವ ಜನಗಳಿಗೆ ಒಂಜಿ 2 ಲಕ್ಷ ರೂಪಾಯಿ ಸಹಾಯಧನ ತಿಕ್ಕಲೇಕ ಎಂಕ್ಲು ವ್ಯವಸ್ಥೆ ಮಂತದ. ಅಂಚನೆ ಸಂಘದ ಒಂಜಿ ಸದಸ್ಯೆ ಹುಷಾರಿಜ್ಜನಿನ ನೆಟ್ಟು ಈ ವರ್ಷ ಒಂಜಿ 40,000 ಅರೆಗೆ ವೈದ್ಯಕೀಯ ಖರ್ಚು ಕೊಡ್ತಾ. ಅಂಚನೆ ಪರಿಸರದ ಏರಿಗಾಣಲ ವೈದ್ಯಕೀಯ ನೆರವು ಅಂಚನೆ ಒಂಜಿ ನೆತ್ತರದ ವ್ಯವಸ್ಥೆನ ಎಂಕಲ ಸದಸ್ಯರು ಐಕ ಸಂಪೂರ್ಣ ಸಹಕಾರ ಮಂತದ ಐತ ವ್ಯವಸ್ಥೆ ಎಲ್ಲ ಮಂತೊಂದಿಲ್ಲ. ಅಂಚನೆ ಸಂಘ ಪ್ರತಿ ವರ್ಷ ನಮ್ಮ ವಿವಿಧ ಕ್ಷೇತ್ರದ ಮಾಮಲ್ಲ ಕಾರ್ಯಮಂತಿನ ಅಕ್ಲಿನ ಗುರುತಿಸೋದು ಎಂಕ್ಲು ಈ ವೇದಿಕೆಡೆ ಸನ್ಮಾನ ಮನ್ಪುನ ಅಂಚನೆ ಗೌರವಿಸಿನ ಕಾರ್ಯಕ್ರಮ ಎಲ್ಲ ಮಂತೊಂದಿಲ್ಲ. ಅಂಚನೆ ವಿದ್ಯಾಭ್ಯಾಸ ಪ್ರೋತ್ಸಾಹವಾದ ಪ್ರತಿ ವರ್ಷ ಎಲ್ಲ ಹೆಚ್ಚು ಅಂಕ ಬತ್ತಿನ ಜೋಕ್ಲೇನು ಈ ವೇದಿಕೆಡೆ ಗೌರವಿಸನ ಒಂಜಿ ಕಾರ್ಯ ಮಂತೊಂದಿಲ್ಲ. ಈ ಪ್ರತಿ ಒಂಜಿ ಕಾರ್ಯಗಳ ವೇದಿಕೆಡಿತ್ತಿನ ಮಾತಾ ಗಣ್ಯರ ಅಂಚನೆ ದುಂಬುದಿತ್ತಿನ ಮಾತಾ ಗಣ್ಯರನ್ನೆಲ್ಲ ಸಹಕಾರೋಡು ಎಂಕ್ಲು ಮಂತೊಂದಿಲ್ಲ ಪಂದು ಎನ್ನ ಈ ಸಂಘದ ಎಲ್ಲಿಯ ವರದಿನ ಇಡೆ ಮುಕ್ತಾಯ ಮಂತೊಂದಿಲ್ಲ. ದಾಮೋದರಣ್ಯ ಪಂಡೇರಿ ಅವೇತೋ ಕಾರ್ಯಕ್ರಮಗಳು ಧಾರ್ಮಿಕ ಸಾಂಸ್ಕೃತಿಕ ಅದುಪು ಅವೇತೋ ಕಾರ್ಯಕ್ರಮಗಳು ನಡಾರ್ ಫ್ರೆಂಡ್ ಸರ್ಕಲ್ ಒಂಜಿ ವನಸದ ಜವಾಬ್ದಾರಿ ಬಲಸುನ ಜವಾಬ್ದಾರಿ ಕೊರದಿತ್ತಿನ ಇಡೀ ಸಂಸ್ಥೆಗಳು ಬದ್ದದು ಈ ಒಂಜಿ ಜವಾಬ್ದಾರಿಯನ್ನು ವಹಿಸೊಂದು ಕಡೆ ಮುಟ್ಟ ಇತ್ತದು ಆ ಒಂಜಿ ಕಾರ್ಯಕ್ರಮನು ಯಶಸ್ವಿಯಾದ ಮಲ್ಪನ ತಂಡ ಹೋಗುದು ಕೆಂಡ ಅವು ನಡಾರ್ ಫ್ರೆಂಡ್ ಸರ್ಕಲ್ ಬಾರಿ ಪೊರ್ಲುದ ಒಂಜಿ ವರದಿನ ನಮ್ಮ ದುಂಬುದಿಯರು ದಾಮೋದರಣ್ಣ ಇರಗೆ ಸೊಲ್ಮೇಲಿನ ಸಂದೇತ ಮಂತದ್ದು ಕಾರ್ಯಕ್ರಮನು ದುಂಬರಿಸೊಂದು ಇನ್ನಿತ ಕಾರ್ಯಕ್ರಮದ 28ನೇ ವರ್ಷದ ಇವೊಂಜಿ ವಾರ್ಷಿಕ ಉಚ್ಛಾಯದ ದೀಪ ಪ್ರಜ್ವಲನೆ ದೀಪನ ಅರ್ಲವಾಡು ಪಂಡದು ಸಹ್ಯಾದ್ರಿ ಕೋಪರೇಟಿವ್ ಸೊಸೈಟಿ ತಕ್ಕೋಟು ನಿರ್ದೇಶಕರು ಶ್ರೀ ಆನಂದ ಕೆ ಅಸೇಗೋಳಿ ಅವೇ ರೀತಿ ವೇದಿಕೆದ ಮಿತ್ತ ಚಾವಟಿತ್ತಿನ ಗೌರವಾನ್ವಿತ ಅಧ್ಯಕ್ಷರ ನೆಂಚಿನ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವೇ ರೀತಿ ವೇದಿಕೆದ ಮಿತ್ತ ಪೂರ ಓಲಗಾಯಿ ನಂಚಿನ ಮಾತ ಗೌರವಾನ್ವಿತ ಭಿನ್ನರು ಇನ್ನಿತ ಈ ಒಂಜಿ ದೀಪ ಪ್ರಜ್ವಲನೆ ಕೈ ಜೋಡಿಸೋಡು ಪಂಡದು ನಿಕಟ ಪ್ರೀತಿ ಪೂರ್ವಕವಾದ ಭಿನ್ನಾಯನ ಮಂತೊಂದಿಲ್ಲ. 21ನೇ ವರ್ಷದ ವಾರ್ಷಿಕೋತ್ಸವದ ಇನ್ನಿತ ಈ ಕಾರ್ಯಕ್ರಮದ ನಡಾರ್ ಫ್ರೆಂಡ್ ಸರ್ಕಲ್ದ ದೀಪ ಅರ್ಲವನ ಮುಖಾಂತರ ಈ ಕಾರ್ಯಕ್ರಮನು ಸಭಾ ಕಾರ್ಯಕ್ರಮ ಪೂರ್ಣ ಮಂತ್ಕೊಂಡ ಆನಂದಕ್ಕೆ ಅಸೆಗೋಳಿ ರೀತಿ ವೇದಿಕೆದ ಮಿತ್ತ ಚಾವಟಿತನ ಗೌರವಾನ್ವಿತ ಭಿನ್ನರೇನು ಪ್ರೀತಿಪೂರ್ವಕವಾದ ಭಿನ್ನಯನ ಮಂತದ್ದು ನಡಾರ್ ಫ್ರೆಂಡ್ ಸರ್ಕಲ್ದ ಒತ್ತಿಡ್ದು
ಅವೇ ರೀತಿ ಮಮತಕ್ಕ ಅವೇ ರೀತಿ ದಿವ್ಯಕ್ಕ ಒಟ್ಟಿಗೆ ಸೇರೊಂದು ಇನ್ನಿತ ದೀಪ ಅರ್ಲವರಿಗೆ ಕೈ ಜೋಡಿಸುವಂದಿಲ್ಲರೆ ಅವೇ ರೀತಿ ಅಧ್ಯಕ್ಷರ ಮುಖಾಂತರ ಶ್ರೀ ರವೀಂದ್ರ ಶೆಟ್ಟಿ ಮುಳಿದೊಟ್ಲ ಇವಂಜಿ ದೀಪ ಪ್ರಜ್ವಲನೆಗೆ ಕೈ ಜೋಡಿಸೋಡು ಬಂಡದು ಅವೇ ರೀತಿ ವೇದಿಕೆದ ಬಿದ್ದ ಚಾವಟಿ ತನಚಿನ ಮಾತ ಗೌರವಾನ್ವಿತ ಬಿನ್ನೆರ್ಲ ಇವಂಜಿ ದೀಪ ಪ್ರಜ್ವಲನೆಗೆ ದೀಪ ಅರ್ಲ ಅವರ ಮುಖಾಂತರ 28ನೇ ವರ್ಷದ ಇವಂಜಿ ವಾರ್ಷಿಕ ಮುಚ್ಚೆಯನ್ನು ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದಿಲ್ಲರೆ ಸ್ವಲ್ಪಲು ದೀಪ ಅರ್ಲನಂಚಿನ ಮಾತ ಗೌರವಾನ್ವಿತ ಬಿನ್ನೆರಿಗೆ ವರ ಸುಲ್ಮೇನ ಸಂದೇಶ ಹೊಂದಿಲ್ಲ 28ನೇ ವಾರ್ಷಿಕ ಉಚ್ಚಾಂಡ ಅಕ್ಲೆಗೆ ಒಂಜಿ ಉಂತು ನಂಚಿನ ವ್ಯವಸ್ಥೆಗೆ ಒಬ್ಬೆ ಒಂಜಿ ಆಫೀಸ್ ಆಡು ಒಬ್ಬೆ ಒಂಜಿ ಕಟ್ಟೋಡ ಇಜ್ಜಿ ದಮಲ್ತದು ದುಂಬುದ ದಿನಟು ರಾಜಕೀಯ ವಲಯಡ ನಿಕ್ಲ ಮಾತಾಡಗ್ಲ ವೇದಿಕೆದ ಮಿತ್ತಿ ನಂಚಿನ ಮಾತ ಗೌರವ ಅಂತ ಬಿನ್ನೆರಡ್ಲ ಪ್ರೀತಿಪೂರ್ವಕವಾದ ಕೇನೂನಿದಾದ ಮನಗ 30ನೇ ವರ್ಷದ ಈ ಒಂಜಿ ಯಶಸ್ವಿ ಕಾರ್ಯಕ್ರಮ ಅನಗ ನಡಾರ್ ಫ್ರೆಂಡ್ ಸರ್ಕಲ್ಗೆ ಬಾರಿ ಪೊರ್ಲುದ ಒಂಜಿ ಆಫೀಸ್ ರೂಮ್ ದಲಕ ಒಂಜಿ ಆಫೀಸ್ ಉಪ್ಪಾಡ ಪಂಡದು ರಾಜಕೀಯ ವಲಯಡ ಅವೇ ರೀತಿ ಮಿತ್ತಿತ್ತಿನ ಮಾತ ಗೌರವ ಅಂತ ಬಿನ್ನೆಡ್ಲ ಪ್ರೀತಿಪೂರ್ವಕವಾದ ಕೇನೊಂದು ಕಾರ್ಯಕ್ರಮದ ದುಂಬರಿಸೊಂದು ಮುಖ್ಯ ಬಿನ್ನೆರಾದ ನಂಚಿನ ಮಮತಕ್ಕ ಅವೇತೋ ಕಾರ್ಯಕ್ರಮದ ಕಾಂಡೇರ್ದ ಪಕ್ಕ ಇತ್ತೇರಿ ಅಯ್ರು ಇತ್ತೇತೆ ಪೋಪೆಂದ ಪಂಡದು ಪಂತೇರಿ ಐದು ಬಡಾದು ಸುರುಕಾದ ಮಮತಕ್ಕಗೆ ಇನ್ನಿತ ಶುಭ ಸಂದೇಶದ ಪಾತೆರಗಾದ ಅನುಮಂತ ಕೊರೋನಲ್ಲ ಇತ್ತ ವೇದಿಕೆ ಶ್ರೀಮತಿ ಮಮತಾ DS ಗಟ್ಟಿ ಮಾತೆರೆಗಳ ಶುರುಕಾದ ಒಂದಿಸ ಒಂದು ನಡಾರ್ ಫ್ರೆಂಡ್ ಸರ್ಕಲ್ ನಡಪುನಂಚಿನ 27ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮಡೆ ನಮ್ಮ ಮಾತೆರ್ಲ ಒಟ್ಟು ಸೇರ್ದ ಈ ಕಾರ್ಯಕ್ರಮನೆ ಉದಿಪನ ಮಂತಿನಂಚಿನ ಎನ್ನ ಗುರು ಆಯ್ನಂಚಿನ ಎಂಗ್ಲ ಸರ್ ಆನಂದ ಸೇಗೊಳಿಸರು ಉಲ್ಲೇರೆ ಅರೆನ ಆಶೀರ್ವಾದನ ಜೊತೆನೊಂದು ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸನ್ನಂಚಿನ ಆತ್ಮೀಯರು ಆದರಣೀಯರಾಯನಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟುಲ್ಲೇರೆ ಈ ಒಂಜಿ ಗ್ರಾಮದ ಪ್ರಥಮ ಪ್ರಜೆ ಎನ್ನ ಆತ್ಮೀಯ ಸಹೋದರಿ ಆಯ್ನಂಚಿನ ದಿವ್ಯಾ ಉಲ್ಲೇರೆ ಪಕ್ಕ ಮಾತ ಎನ್ನ ಪ್ರೀತಿದ ವೇದಿಕೆ ಡಿಪ್ಪುನ ಪೂರ ಎನ್ನ ಸಹೋದರ ಬಂಧುಲೆಗಳ ಒಂದಿಸ ಒಂದು ಬಾರಿ ಮಲ್ಲ ಮಲ್ಲ ಆದರಣೀಯ ಅತಿಥಿ ಗಣ್ಯಾತಿ ಗಣ್ಯರುಲ್ಲೇರೆ ಅಕ್ಲೆಗೆ ಮಾತ ಒಂದಿಸದ ಈ ಒಂಜಿ ಸಂಘದ ಅಧ್ಯಕ್ಷರು ಅರೆಗಲ ಒಂದಿಸ ಒಂದು ದುಂಬುಡಿಪ್ಪುನ ಮಾತ ಎನ್ನ ಪ್ರೀತಿದ ಸಹೋದರ ಸಹೋದರಿ ಬಂಧುಲೆ ಅಂಚೆನೆ ನಡಾರ್ ಫ್ರೆಂಡ್ ಸರ್ಕಲ್ದ 27ನೇ ವರ್ಷ ನಡಪವನ್ ಬತ್ತಿನಂಚಿನ ಮಾತ ಎನ್ನ ಪ್ರೀತಿದ ಪೂರ ಸಹೋದರಿಗಳ ಒಂದಿಸದು ಮಾಧ್ಯಮದಕ್ಲಿಲ್ಲ ಒಂದಿಸ ಒಂದು ಬಾರ್ಯಾತ್ ಪೊರ್ಲುಡೆ ಆಶಿಕ್ ಸ್ವಾಗತ ಭಾಷಣ ಮಂತೀರಿ ಯಾನೊಂಜಿ ಗಣೇಶೋತ್ಸವದ ಕಾರ್ಯಕ್ರಮ ಕರ್ನ ಸರ್ತಿ ಅವಳು ಆಶಿಕ್ ಬಾರ್ಯಾತ್ ಪೊರ್ಲುಡು ಪಾತಿರ್ ನೀನು ಕೇಂದಿತ್ತೆ ದಿವ್ಯಡ ಪಂಡೆಯನು ಬಾರ್ಯಾತ್ ಪೊರ್ಲುಡು ಆಶಿಕ್ ಪಾತಿರ್ದಿರಿ ಒಂಜಿ ಯುವಕ್ಕೆ ಇನಿ ಏತು ರೀತಿದ ಒಂಜಿ ಪಾತಿರ್ನಂಚಿನ ಒಂಜಿ ಯುವಕ ಶಕ್ತಿ ಈ ಊರುಡು ಪನ್ನಾಗ ಭಾರಿ ಖುಷಿ ಆತಂಡು ಆಶಿಕ್ ಮಂತಿನ ಸ್ವಾಗತ ಆಗಂದು ಯಾನು ಪನೊಂದಲ್ಲಿ ಅಂಚಾದ ಮಾತ ಪ್ರಾಸ್ತಾವಿಕ ಕೊರ್ನಾರುಲ್ಲಾರ ದುಮ್ಮುಡಿತ್ತು ನಾಕ್ಲುಲ್ಲಿರು ಇನಿ ನಡಾರ್ ಫ್ರೆಂಡ್ ಸರ್ಕಲ್ 27 ವರ್ಷಡು ನಡತೊಂದು ಬತ್ತನಂದು ಎಂಗ್ಲ ದಾಮೋದರ್ ಪಂಡೇರು ದಾಮೋದರ ಎಂಕ್ಲ್ ನನ್ನ ಆಫೀಸ್ ಡಿಪ್ಪುನಾರು ಬಾರಿಂಜಿ ಪ್ರೀತಿದ ಸತ್ಯದ ಪ್ರಾಮಾಣಿಕತೆಯನ್ನು ಆಫೀಸ್ದ ವ್ಯಕ್ತಿ ಪಂಡ ಅವು ದಾಮೋದರ್ರೆಂದು ಯಾನು ಒಂಜಿ ಎನ್ನ ವೇದಿಕೆಡು ಪನೊಂದಲ್ಲ ಅಂಚಿನ ವ್ಯಕ್ತಿತ್ವದ ಅಂಜಿ ಈ ಸಂಸ್ಥೆದ ಒಂಜಿ ಸದಸ್ಯರಾದಿಪ್ಪುನಂಚಿನ ಆ ರೆಗುಲ ಯಾನು ಒಂಜಿ ಪ್ರೀತಿಡಿಯನ್ನ ಸ್ವಾಗತನ ಕೊರೊಂದು ಇನಿ ಫ್ರೆಂಡ್ಸ್ ಸರ್ಕಲ್ ಒಂಜಿ ಒಟ್ಟಾದ ಯುವಕ ಮಂಡಲ ನೀ ಕೇನ್ನಗ ಗೊತ್ತಾಂಡು ಮತ್ತು ಒಂಜಿ ಶೈಕ್ಷಣಿಕವಾದ ಆರ್ಥಿಕವಾದ ಸಾಮಾಜಿಕವಾದ ಪ್ರತಿ ಒಂಜಿ ವಿಚಾರನ ಒಟ್ಟು ಸೇರಿದು 27 ವರ್ಷದ ಒಂಜಿ ಜವಣ್ಯನ ಪ್ರಾಯ ಅದು ಈ ಯುವಕ ಸಂಘ ಒವೇ ಒಂಜಿ ಕಟ್ಟಡ ಇಜ್ಜಂದೆ ಒಂಜಿ ನೆಲೆ ಇಜ್ಜಂದೆ ಇದು ನಡತೊಂದು ಬತ್ತಣದ ಅತ್ತಾನ್ ಪನ್ಪುನ ಮಲ್ಲ ವಿಶೇಷ ಅಂದು ಯಾನ್ನೆಕ್ಕ ಪನೊಂದುಲ್ಲೆ ಇದು ಎಂಚ ಬತ್ತನಂತುನಗ ನೆತ್ತ ಒಂಜಿ ಯುವಕಿಯರ್ನ ಮನಸ್ಸು ಮಾತೆನಲ ಮನಸ್ಸು ಒಂಜೆ ಆನಂದಾಂಡ ಮಾತ್ರೆ ಒಂಜಿ 27 ವರ್ಷ ಇಂಚ ನಡಪಯರಾಂಡು ಐಕ ಖಂಡಿತ ಈ ಸಂಸ್ಥೆಗೆ ದೇವೇರ್ನ ಆಶೀರ್ವಾದಲ ಉಂಡು ನಮಕ್ ಗೊತ್ತಾಪುಂಡು ಇನ್ನಿತ ಈ ಕಾಕಜಿನ ತುನಾಗ ಕೊಂಚ ವಿಶೇಷತೆ ಅಂಡು ನೆಟ್ಟು ಪೂರ ಗೆಸ್ಟ್ ನಾಕ್ಲ ಪುದಾರು ಪಾರ್ದೇರು ಮುಕ್ಲು ಏತೊಂದು ಯುನಿಟೆಡ್ ಉಲ್ಲೇರು ಪಂಡ ಅಧ್ಯಕ್ಷರ್ನ ಪುದಾರಿಜ್ಜಿ ಪದಾಧಿಕಾರನಕ್ಲ ಪುದಾರಿಜ್ಜಿ ನೆಟ್ಟು ಏರ್ನಲ ಪುದಾರಿಜ್ಜಿ
ಇಂದು ಯಾನ ಫಸ್ಟ್ ತೂಪುನಿ ಪೂರ ಕಾರ್ಯಕ್ರಮಗಿಂಚ ಪೋಪೆ ದೈಟ್ ಏತು ಜನ ಪದಾಧಿಕಾರಿರು ಅಧ್ಯಕ್ಷರ್ನಾಕ್ಲ ಪುದರ್ ತೋಜಿಂಡು ಯಾನು ದಿವ್ಯಾಡ ಪಂಡೆ ನೆಟ್ಟು ಪೂರೆಲ್ಲ ಒಂಜಿ ಯುನಿಟಿ ಸಮಾನ ಮನಸ್ಕಡ್ ಉಲ್ಲೆರ ಪನ್ಪುನ ನೆಟ್ಟು ಈ ಒಂಜಿ ಕಾಕಜಿ ಒಂಜಿ ಉದಾಹರಣೆ ಅಂದು ಎಂಗೆ ಗೊತ್ತಾದ ಬತ್ತಡು ಅಂಚಾದು ನಿಖಲು ನಡತೊಂದು ಬತ್ತಿನ ಸಾದಿ ಯುವಕರ್ನ ಶಕ್ತಿ ನಿಜವಾದ್ಲ ನೆಟ್ಟು ತೋಷ್ಪಾದು ಕೊರಿಯರು ಇಂಚೆನೆ ನಿಖಲ ಸಂಘಟನೆ ದುಂಬು ಪಾಡೊಂದು ನಿಖಲ ಸಹೋದರಿಯಾದು ಯಾನ್ನ ನಿಖಲ ಪ್ರೀತಿಡು ಒಂದು ಒಂಜಿ ನಮ್ಮ ಇನಿ ತೂಪ ಸಮಾಜಡು ನಮ್ಮ ಒಟ್ಟಾದ ಬದುಕುನಾಕ್ಲು ಪ್ರೀತಿ ವಿಶ್ವಾಸ ನಮಕ್ ಏಪಲ ಬೋಡು ಒಂಜಿ ದೇವರಿಗೆ ನಮ್ಮ ಪೂದೀಪ ನಮಕ್ ಗೊತ್ತುಂಡು ಆ ದೇವರನ ಮುಡಿ ಮುಟ್ಟ ಆ ಪೂ ಐಕ್ ಆಯುಷ್ಯ ಒಂಜೇ ದಿನ ಒವ್ವೇ ಒಂಜಿ ಫ್ರಿಜ್ ಹಿಡ್ದಿಂಡ ಅವು ಒಂಜಿ 2-3 ದಿನ ಬರ್ಪುಂಡು ಆಂಡ ನಮ್ಮ ದೈಟ್ ಬುಂಡ ಅವು ಏತ್ತಿ ಎಡ್ಡೆ ಪೂಲ ಬಯ್ಯಾನಗ ಅವು ಬಾಡುಂಡು ಆಂಡ ಅವು ದೇವೇರ್ನ ಒಂಜಿ ಮುಡಿಕ ಮುಟ್ಟ ದಿಯೋಡುಂದಾಂಡ ಆ ಪೋಡುಂದಾಂಡ ಅವು ಪೂಕು ಮಾತ್ರ ಪೋಯರ ಸಾಧ್ಯ ನಮಕ್ ಏರೆಗ್ಲ ಸಾಧ್ಯ ಇಜ್ಜಿ ಅಂಚಿನೆ ಆ ಪೂತ ಪಾವಿತ್ರ್ಯತೆ ಆಯ್ತು ಆಯುಷ್ಯ ಒಂಜಿ ದಿನ ಆಂಡಲ ಅವು ದೇವೇರ್ನ ಮುಡಿಮುಟ್ಟ ಪೋದು ಆ ಪರಿಮಳ ಸುಗಂಧ ದ್ರವ್ಯನು ಕೊರ್ದು ಆಯ್ತ ಮಲ್ಲ ಪರಿಣಾಮನೆ ನಮ್ಮ ಮಿತ್ತು ಬೂರುಂಡು ಅಂಚೆನೆ ಮನುಷ್ಯಲಗೆ ದೇವೇರು ನಮಕ್ ಅಪ್ಪೆನ ಬಂಜಿರ್ದು ಕೊರ್ನ್ ಬನ್ನಾಗ ಶ್ವಾಸ ಕೊರ್ದಿಪ್ಪುಯಿರು ಪುದರು ಕೊರ್ದಿಪ್ಪುಜೇರು ಈ ಭೂಮಿನ ಬುರ್ದು ಪೋನಾಗ ಶ್ವಾಸ ಇಪ್ಪುಜಿ ಪುದರಿಪ್ಪುಂಡು ಜೀವನದ 4 ದಿನ ಏಪ ದಾನೆಂದು ಏರೆಗ್ಲ ಗೊತ್ತಿಜ್ಜಿ ಆಂಡ ನಮ್ಮ ಗಳಿಸವನೀತೆ ದೇವೇರು ನಮಕ್ ಒರಿಯೊರಿಯಾಗ ಇನ್ನು ವೇದಿಕೆ ಹಿಡಿತನ ಗಣ್ಯರು ತುಲೆ ನೆಟ್ಟು ಏರು ಮಲ್ಲ ಏರು ಪುದರು ದಾಲೆಜ್ಜಿ ಅಕ್ಕಲೊಂಜಿ ಕೆಲಸ ಕಾರ್ಯಡು ಎಡ್ಡೆ ಮಂತೊಂದು ಸಮಾಜಡು ಇಂಚಿನ ವೇದಿಕೆ ಹಿಡಿದ ಮಿತ್ತು ಕುಲ್ಲೆರೆ ಅಕ್ಲೆಗಿನಿ ಸಮಾಜ ಅವಕಾಶ ಕೊರ್ತುಂಡು ಇನ್ನು ನಿಖಲ ಅವಕಾಶ ಕೊರಿಯಾರು ಅಂಚೆನೆ ನಮ್ಮ ಒವೇ ಒಂಜಿ ದೇವೇರು ಕೊರ್ನ ಅವಕಾಶ ಈ ದೇವೇರ್ನ ಆಯುಷ್ಯಡು ಸಮಾಜಡು 4 ದಿನದ ಎಡ್ಡೆ ಕೆಲಸ ಮನ್ಪುಗ ನಮ್ಮ ಅಮ್ಮ ದೀನ ಪುದರಿಗೆ ಶಾಶ್ವತವಾದ ನಮ್ಮ ಎಡ್ಡೆ ಆ ಪುದರು ಕನಾಡು ನಾಂಡ ನಮ್ಮ ಸಮಾಜಡು ಎಡ್ಡೆ ಬೇಲೆ ಮನ್ಪುಡು ದ್ವೇ ಸಂದೇಶ ಎನ್ನ ಯುವಜನತೆಗೆಂದಲ ಯಾನು ಪನೊಂದು ಇನಿತ ದಿನಟ್ ಮೊಬೈಲ್ದ ಯುಗ ಪೂರಾ ಮೊಬೈಲ್ ತುದು ಟೈಮ್ ಕಳೆಯೊಂದುಲ್ಲೇರು ಅಂಚೆನೆ ಡ್ರಗ್ಸ್ ಪಿರುಂಜಿ ಐತ ಮಿತ್ತ ಜಾಲುಡು ನಮ್ಮ ಇನ್ನು ಪೇಪರ್ಡು ದಿನನಿತ್ಯಲ ತೂಪ ಜೋಕುಲು ಡ್ರಗ್ಸ್ ದೆತ್ತನೊಂದುಲ್ಲೇರು ಆಂಡ ಇನ್ನು ಸುಧೀರ್ ಕುಮಾರ್ ಶೆಟ್ಟಿ ನಂಚಿನಾರು SP ಆದ ಬತ್ತಿ ಬೊಕ್ಕ ಶಾಲೆಗೆ ಪೋದು ಇನ್ನು ಜೋಕ್ಲಿನ ಚೆಕ್ ಮಂತದ್ದು ಎತೋ ಜೋಕ್ಲಿನಿ ತಿಕ್ಕೊಂದುಲ್ಲೇರು ಅಪ್ಪೆಮ್ಮಗಳ ವಿಷಯ ಗೊತ್ತಿಪ್ಪುಜಿ ಯಾನ ನಿಕಳ್ಳ ಒಂಜಿ ಸಹೋದರಿ ಆದಕ್ಕೇನು ನೀತೆ ಯುವಕ ಶಕ್ತಿ ಇನ್ನು ಎಡ್ಡೆ ಯುವ ಜನಾಂಗ ದುಂಬು ಬರಡು ನಾಂಡ ನಮ್ಮ ಇಂಚಿನ ಬೇಲೆಲ್ಲ ಕೈ ಜೋಡಿಸಲೆ ಓರ್ಲ ಅಂಚಿನಕ್ಕೆ ಬಲಿಯಾವಂದೆ ನಮ್ಮ ಎಡ್ಡೆ ಸಮಾಜಡು ಅಪ್ಪೆ ಅಮ್ಮೆ ಕಷ್ಟಪಟ್ಟದ ಜೋಕ್ಲಿನ ಕಲ್ಪ ಒಂದು ಉಪ್ಪಿರು ಪಿರವುಡು ಜೋಕ್ಲನ ಬೇರೆ ಏರೆಗೆ ಅಪ್ಪೆ ಅಮ್ಮಗಳ ಪೋಯರ ಅಪ್ಪಜಿ ಆಂಡ ಇಂಚಿನ ಯುವಕ ಶಕ್ತಿ ಯುವ ಸಂಘಟನೆ ನಿಖಲು ಸಮಾಜಗೂ ಯುವಕೆರೆಗೆ ಹೆಚ್ಚಿನ ನೆತ್ತ ಬಗ್ಗೆ ಇಕ್ಲ ಒಂಜಿ ಬಲಿಕ್ ಬೂರಂದೆ ಮಧ್ಯವರ್ಜನ ಅಂಚಿನ ಒಂಜಿ ಮನ್ಪು ಲೆಕ್ಕ ನಮ್ಮ ಆ ಒಂಜಿ ಕೆಲಸಗ ದುಂಬು ಪೋಡು ಅಪಗ ಸಮಾಜ ಖಂಡಿತವಾದ್ಲ ವೃದ್ಧಿಯಾಪುಂಡು ನಮ್ಮ ಅಪ್ಪೆಲ್ಲು ಲಾತೆ ನಮ್ಮ ಸಂಸ್ಕೃತಿನ ನಮ್ಮ ಒರಿಪ ಒಂದು ಸಮಾಜನು ಕಟ್ಟುನ ಕೆಲಸ ಮನ್ಪುಗ ಇನಿ ಮಹಿಳಾ ಶಕ್ತಿ ಮಹಿಳೆಯರಿಗೆ ಮಸ್ತ್ ಸಾಮಾಜಿಕವಾದ ಅವಕಾಶಲುಂಡು ದುಂಬುದ ಪೂರ ನಮ್ಮ ಅಮ್ಮನಕ್ಲಿನ ಪೂರ ತೂನಾಗ ಅಕ್ಲು ಪೂರ ಅಡಿಗೆ ಕೋಣೆಗೆ ಸೀಮಿತ ಆದಿತ್ತೇರು ಅಂಡ ಇನಿ ನಮ್ಮದ ಇನಿತ ದಿನಕ್ಕಲು ಪೂರ ಮಸ್ತ್ ಪೊಂಜನಕ್ಲು ದುಂಬು ಬರೋಂದುಲ್ಲೇರು ಮಾತ ಕ್ಷೇತ್ರಡ್ಲ ಇನಿ ಅಡುಗೆ ಕೋಣೆ ಹಿಡ್ದು ಅಂತರಿಕ್ಷ ಮುಟ್ಟ ಇನಿ ಪೊಂಜನಕ್ಕೆಲ್ಲ ಮಿತ್ತು ಪೋಂದುಲ್ಲೇರು ಇನಿ ಅವಕಾಶಲು ತಿಕ್ಕೊಂದುಂಡು ಅಂಚಾದು ಮಾತೆರ್ಲ ದುಂಬು ಬರಡು ದುಂಬು ಬಲೆ ನಮ್ಮ ಜೋಕ್ಲೆಗಳ ನಮ್ಮ ಕಲ್ಪಗ ನಮ್ಮ ಕುರ್ಪುನ ಸಾಮಾಜಿಕವಾದಿ ಯಾನ ಪನ್ಪುನಿತೆ ಇನಿ ಆಸ್ತಿ ಐಶ್ವರ್ಯ ಸಂಪತ್ತೇನು ನಮ್ಮ ಕಳೆವನ್ವ ನಮ್ಮ ಜೋಕ್ಲೆ ಕೊರ್ನ ವಿದ್ಯೆನ ಮಾತ್ರ ಕಂಡೆರ್ಲಾಪುಜಿ ಕಳೆವನ್ರೆರ್ಲಾಪುಜಿ ಅವೇ ಇನಿತ ದಿನೊಟ್ಟು ಶಾಶ್ವತವಾದ ಒರಿಯುನಿ ಸಾಮಾಜಿಕವಾದ ಆರ್ಥಿಕವಾದ ಶೈಕ್ಷಣಿಕವಾದ ನಮ್ಮ ಮಾತೆರೆಗಳ ಸಹಕಾರ ಮನ್ಪುಗ ನಿಖಲು ಮುರಣಿ ತೂದಿಪ್ಪರು PUC ಫಸ್ಟ್ ರ್ಯಾಂಕ್ ಬತ್ತಿನ ಆಳ್ವಾಸ್ತ ಪೊಣ್ಣು ಮಗಲ್ನ ಕಥೆನ ನಿಖಲು ತೂದಿಪ್ಪರು ಅನ್ನು ಸ್ಟೇಟಸ್ ಇಡು ಪಾರ್ದಿತ್ತೆ ಆ ಬಾಲೆನ ತೂನಾಗ ಅಲ್ಲ ರಡ್ಡಿ ಎಕ್ಸಾಮ್ ಬರೆದು 3 ದಿನ ತಾನೆ ಅಲ್ಲಿ ನಮ್ಮ ತೀರ್ಪೋಣಿಗೆ ಆಂಡಲ ಆ ಬಾಲೆ ಎಕ್ಸಾಮ್ ಪೋದು ಬರೆದು ಬತ್ತಲು ಮನದಾನಿ ಬರೆಯಲಿ ಸ್ಟೇಟ್ಗೆ ದೀಕ್ಷಾ ಪನ್ಪುನ ಬಾಲೆ ಫಸ್ಟ್ ರ್ಯಾಂಕ್ ಬತ್ತಲು ಅಲ್ಲ ಸಾಧನೆ ಮಲ್ಲಾಲತ್ತು ಪಾಪ ದಕ್ಲ ಬಾಲೆ ಅಲ್ಲಿ ವಾ ಒಂಜಿ ನೀಜ ಅಲ್ಲಂಜಿ ನಿಕ್ಲು ತೂಂಡ ಪನ್ವಾರಿ
ಅಂಚೆ ಅನ್ಪನ್ ಸಮಾಜೋಡು ಐಕ್ ಅಮ್ಮೆ ಕೋಟ್ಯಾಧೀಶ ಆಡೊಂದಿ ದಾಲ ಒಂದಿಜ್ಜಿ ಟ್ಯೂಷನ್ ತೆತ್ತೊನಂದೆ ಆ ಬಾಲ ಆತ ಮಿತ್ ಆ ಬತ್ತಲಂದಾಂಡ ನಿಜವಾಯಿನ ಒಂಜಿ ಸಾಧನೆ ಅಂಚಿನಕ್ಲೆಗ್ ಇನಿ ನಮ್ಮ ಅಂಚಿನ ಜೋಕುಲು ಮಸ್ತ್ ಉಲ್ಲೇರು ನಮ್ಮ ಸಮಾಜೋಡು ಅಂಚಾದ ಯಾನ್ ಪನ್ಪುನಿತೆ ಅಂಚಿನ ಜೋಕ್ಲಿನ ಪೂರ ನಮ್ಮ ಗುರುತಿಸಗ ಅಕ್ಲೆಗ್ ನಮ್ಮರ್ದಾಪುನ ಸಹಕಾರ ಮನ್ಪುಗ ನಿಕ್ಲನ ಎದುರುಡು ಯಾಲ್ನ ನಿಕ್ಲನೊಟ್ಟಿಗೆ ಸಹೋದರಿ ಆದ ಅಣ್ಣೆ ಪಂಡೇರು ಎಂಚಿನ ನಮ್ಮರ್ದು ನಿಕ್ಲೆಗ್ ಎನ್ನರ್ದಾಪುನ ವಾ ಸೇವೆ ಆದಿಪ್ಪು ಇನಿ ಆರೋಗ್ಯ ನಿಕ್ಲು ಪಂಡರು ಸೇವೆ ಮಂತೊಂದುಲ್ಲಾರೆಂದು ನಿಕ್ಲು ಮನ್ಪುನ ಆರೋಗ್ಯದ ಹೂವಾಣ ಶಿಬಿರ ಆದಿಪ್ಪು ಒಂಜಿ ಸಹಕಾರಲ ಆದಿಪ್ಪು ಖಂಡಿತ ಯಾಲ್ನ ನಿಕ್ಲೊಟ್ಟಿಗೆ ಐಕೆ ಕೈ ಜೋಡಿಸವೆ ಎಂದು ಪನೊಂದು ಇನ್ನು ಮುಖ್ಯಮಂತ್ರಿ ಪರಿಹಾರ ನಿಧಿಕುಲು ತಿಕ್ಕೊಂದುಂಡು ಇನ್ನು ನಮ್ಮ ಕ್ಷೇತ್ರದ ಶಾಸಕರು ಯುಟಿ ಕಾದರುಲ್ಲೇರು ಅಂಚೆನೆ ಮಾತೆ ರೀತಿಡ್ಲ ಅರ್ನಲ್ಲ ಒಂಜಿ ಲೆಟ್ರ್ ದೆತ್ತೊಂದು ಮಸ್ತ್ ಜನಕ್ಕೆ ಸಹಕಾರ ಮನ್ಪೆರೆ ಆಪುಂಡು ಇನಿ ಏರೆಗ್ಲ ಒಂಜಿ ಹುಷಾರಿಜ್ಜಂದ ಪೋಡಿಯೊಡೊಂದಿಜ್ಜಿ ಆಯುಷ್ಮಾನ್ ಕಾರ್ಡ್ ಇಪ್ಪುಂಡು ಪಿರೊಂಜಿ ಪಿರೊಂಜಿ ಯೋಜನೆಲ ಇನಿ ಬೈದಡ್ ಎರೆಗಾಳ ಹಾರ್ಟ್ದ ಪಿರೊಂಜಿ ಆಪರೇಷನ್ ಆಡಂಡ ಬಡವೇರಿಂದ ಆದಿತ್ತಂದಾಂಡ ಇನಿ ನಮ್ಮ ವೆಲ್ಲಾಕದ DMO ಬೋಡ ಪೋದು ಪಣ್ಣಂಡ BPL ಕಾರ್ಡ್ ಇಜ್ಜಿಂಡಲ ಮಲ್ಲೆ ಇಜ್ಜಿ ಅಂಜಿ ಲೆಟ್ರ್ ತೆತ್ತಂಡ ಆಯಗೊಂಜಿ ಹಾರ್ಟ್ ಆಪರೇಷನ್ ಆಡುಂದಿತ್ತಂಡ 6 ಲೆಟ್ರ್ ಕೊರಿಯರಿಂದಾಂಡ ಆ ಆಪರೇಷನ್ ಫ್ರೀ ಆದಿನಿ ಮನ್ಪುನಂಜಿ ಅವಕಾಶ ಉಂಡು ಅಂಚಿನ ಮಾತ ನಿಕ್ಲು ದೇವರೆತ್ತಾಣ ಏರೆಗ್ಲ ಹುಷಾರಿಜ್ಜಂದಾರಲ್ಲಿ ಮಾತೆರ್ಲ ದೇವೇರು ಆರೋಗ್ಯ ಕೊರಡೆ ಏರಂಡಾಳ್ ಅಂಚಿನ ಸಮಸ್ಯೆಲಿ ಇತ್ತಂದಾಂಡ ಖಂಡಿತ ದಾಮೋದರಿಯನ್ನ ಆಫೀಸ್ ಡೇ ಉಲ್ಲೇರು ನಮ್ಮ ಗಮನಗು ಕನಲೆ ಖಂಡಿತ ಯಾನ್ ನಿಕ್ಲೊಟ್ಟಿಗೆ ಏಪಲ ಸಹೋದರಿಯಾದ ಉಲ್ಲೆಂದು ಪನೊಂದು ಪೂರ ಏನೊಂಜಿ ಪ್ರೀತಿ ವಿಶ್ವಾಸಡ ನಿಕ್ಲಿ ಲೆತ್ತಾರು ನಿಕ್ಲಿ ದೀನ ಪ್ರೀತಿ ಮುಡಿಪುದ ಕೃಷಿ ಉತ್ಸವಡ್ ಕೋಡೆಡ್ದು ಬೊಕ್ಕ ಎಂಕ್ಲ ಮಹಿಳೆಯರ್ನ ಕಾರ್ಯಕ್ರಮ ಮಸ್ತ್ ಕಾರ್ಯಕ್ರಮ ದೀತ ಐತ ನೆಟ್ಟಿತ್ತೆ ಅಂಡಾಲ ಇನ್ನು ಕಾಂಡೆ ಇಲ್ಲರ್ದು ಪೋತೆ ನಾನು ಇಲ್ಲಾಗ ಪೊಗ್ಗುದಾಡು ಐಕ್ಯ ಅನ್ನಿಕ್ಲ ಕ್ಷಮೆ ಕೇನೊಂದಿ ಯಾನೊಂಚೂರು ದುಂಬು ಪೋಪೆ ಇಲ್ಲಾಗ ಪೊಗ್ಗೋಡು ಜೋಕುಲು ಮಗಳಿಗೆ ಎಕ್ಸಾಮ್ ಕಾತೊಂದುಲ್ಲಲ್ಲ ಅವಳು ಎಂಕ್ಲೆ ಸಮಾಜ ಈ ಸೇವಡಿಪ್ಪುನಾಗ ನಮ್ಮ ಸಮಸ್ಯೆ ಒಲ ಪನೇರ ಬಲ್ಲಿಗೆ ಅಂಡ್ ಅಪ್ಪೆ ಅದು ಪನಂದೆಲ್ಲ ಗೊತ್ತಿಜ್ಜಿ ಅಂಚ ಅದು ನಮ್ಮ ಇನಿ ಈ ಒಂಜಿ ಜೀವನ ನಮ್ಮ ಪೂರೆಲ್ಲ ಎಡ್ಡೆ ಮಂತೊಂದು ಸಮಾಜಕ್ಕೆ ಪೋಯಿ ಎಡ್ಡೆಡೆ ಕಟ್ಟಗ ನಮ್ಮ ಧರ್ಮಲೇನು ಪ್ರೀತಿಸ ಒಂದು ಪಿರಂಜಿ ಧರ್ಮಲ್ನ ಗೌರವಿಸ ಒಂದು ಈ ಸಮಾಜಡ್ ಬದುಕಗಾಂದು ಪನೊಂದು ಯಾನು ಫಸ್ಟ್ ಪಣ್ಣಿಲೆಕನೆ ನಮ್ಮ ಅಮ್ಮ ದೀನ ಪುದರಿಗೆ 4 ದಿನ ಎಡ್ಡೆ ಕೆಲಸ ಮಂತೊಂದು ಪೋಯಿ ಸ್ವಾಮಿ ವಿವೇಕಾನಂದರು ಶಂಕರಾಚಾರ್ಯರು ಪೂರ ಬದುಕದಿನಿ 32 ವರ್ಷ ಅಕ್ಲನ ಪುದರಿನಿ ಪನೊಡು ನಾಂಡ ಅಕ್ಲು ಮಂತಿನ ಸಂದೇಶ ಅಕ್ಲು ಮಂತಿನ ಕೆಲಸ ಕಾರ್ಯಲು ಅಂಚಾದ ಜೀವನಡು ಮಾತಿರಗ್ಲ ಇನ್ನು ನಡಾರ್ದ ಫ್ರೆಂಡ್ ಸರ್ಕಲ್ದ ಪೂರ ಸಹೋದರ ಬಂಧುಲೆಗ್ಲ ಎನ್ನ ಪ್ರೀತಿದ ಒಂಜಿ ಸೊಲ್ಮೆಲನ್ನು ಕೋರೊಂದು ಸ್ವಾಮಿ ವಿವೇಕಾನಂದರ ಪಣ್ಣ ಒಂಜೇ ಪಾತೆರ ಲಾಸ್ಟ್ಗೆ ಕಾರ್ಯನಿರತ ವ್ಯಕ್ತಿಗೆ ಕೆಲಸವೇ ವಿಶ್ರಾಂತಿ ಸೋಮಾರಿಗೆ ಸುಮ್ಮನಿರುವುದೇ ಲೇಸೊಂದು ವಿವೇಕಾನಂದರ ಪಣ್ಣಿನ ಪಾತೆರ ನಮ್ಮ ಮಾತೆರ್ಲ ಕಾರ್ಯನಿರತ ವ್ಯಕ್ತಿ ಆದ ಜೀವನಡು ಬದುಕುಗ ಅಂದು ಪನೊಂದು ಎನ್ನ ಪಾತೆರಗೆ ಮುಕ್ತಾಯ ಮನ್ಪೆ ಜೈ ಭಾರತ್ ಜೈ ಹಿಂದ್ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಒಂದು ಸನ್ಮಾನ ಇದೆ, ಆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟು ತಾವು ನಿರ್ಗಮಿಸಬಹುದು ಅಂತ ಹೇಳ್ತಾ ಇದ್ದೇವೆ, ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ಈ ವೇದಿಕೆಯಲ್ಲಿ 28ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಾನಾಗಲೇ ಹೇಳಿದೆ, ಪ್ರಕೃತಿಯನ್ನೇ ಆರಾಧನೆಯನ್ನಾಗಿಟ್ಟುಕೊಂಡು ತನ್ನದೇ ಆದ ರೀತಿಯಲ್ಲಿ ಸದಾ ಪ್ರಕೃತಿಯ ಒಡನೆ ಬೆರೆತು ನಿಲ್ಲುವಂತ ಒಬ್ಬ ವ್ಯಕ್ತಿ ಮಾಧವ ಉಳ್ಳಾಲ್. ಇವರು ಪರಿಸರ ಪ್ರೇಮಿಗಳು ಅಂತ ಹೇಳಿಯೇ ಕರೆಸಿಕೊಳ್ತಾರೆ. ಬಂಧುಗಳೇ, ತಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಸನ್ಮಾನದ ಪೀಠಕ್ಕೆ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಮಾಧವ ಉಳ್ಳಾಲ್ ಇವರ ಈ ಒಂದು ಪುರಸ್ಕಾರ ಪತ್ರವನ್ನ ಓದ್ಲಿಕ್ಕಿದ್ದಾರೆ ಕುಮಾರಿ ಶ್ರೇಯಾ ಇವರು. 28ನೇ ವಾರ್ಷಿಕೋತ್ಸವದ ಸಲುವಾಗಿ ಮಾಧವ ಉಳ್ಳಾಲ ಪರಿಸರ ಪ್ರೇಮಿ ಇವರಿಗೆ ನೀಡುವ ಸನ್ಮಾನ ಪತ್ರ. ಉಳ್ಳಾಲ ಕೋಡಿ ನಿವಾಸಿಯಾಗಿರುವ ಮಾಧವ ಉಳ್ಳಾಲ ಓರ್ವ ಪಿಗ್ಮಿ ಸಂಗ್ರಾಹಕನಾಗಿ ಪಿಗ್ಮಿ ಕಮಿಷನ್ನಿಂದ ಬಂದ ಒಂದು ಪಾಲನ್ನು ಪ್ರಕೃತಿಯ ಪೋಷಣೆಗಾಗಿ ಕಳೆದ 40 ವರ್ಷಗಳಿಂದ ಮಂದಿರ, ಮಸೀದಿ, ಚರ್ಚ್, ದೇವಸ್ಥಾನ, ನಾಗಬನ, ರುದ್ರಭೂಮಿ, ಶಾಲೆ, ಕಾಲೇಜು ಮತ್ತು ರಸ್ತೆಯ ವಿಭಾಜಕ ಮತ್ತು ಎರಡೂ ಬದಿಗಳಲ್ಲಿ ಹೂವು ಮತ್ತು ಹಣ್ಣುಗಳನ್ನು ಕೊಡುವ ಸ್ವದೇಶಿ ಮರಗಳನ್ನು ಮತ್ತು ಆಯುರ್ವೇದದ ಗಿಡಗಳನ್ನು ನೆಟ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೆಟ್ಟ ಗಿಡಗಳನ್ನು 2 ರಿಂದ 3 ವರ್ಷ ಪೋಷಣೆ ಮಾಡಿಕೊಂಡು ಬರುತ್ತಿದ್ದು, ಊರಿನ ಎಲ್ಲ ಸಂಘ ಸಂಸ್ಥೆಗಳು ಇವರನ್ನು ಪ್ರೋತ್ಸಾಹಿಸಿದ್ದು, ಅರಣ್ಯ ಇಲಾಖೆ ಮತ್ತು ಸರಕಾರ ಇವರ ಜೊತೆ ಕೈಜೋಡಿಸುತ್ತಿದೆ. ಇವರ ಸೇವೆಯನ್ನು ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ಕರ್ನಾಟಕ ರಾಜ್ಯ ವೃಕ್ಷ ಮಿತ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪರಿಸರ ಮಿತ್ರ ಪ್ರಶಸ್ತಿ ದಾವಣಗೆರೆಯಲ್ಲಿ ದೊರಕಿದೆ. ಗೀವು ಪ್ರಶಸ್ತಿ ಸೇರಿ ಹಲವಾರು ಪ್ರಶಸ್ತಿಗಳು ದೊರಕಿವೆ. ವಿವಿಧ ಮಾಧ್ಯಮಗಳು ಕೂಡ ಇವರ ಸೇವೆಯನ್ನು ಗುರುತಿಸಿ ಗೌರವಿಸಿದೆ. ಇವುಗಳಲ್ಲಿ ಪಬ್ಲಿಕ್ ಟಿವಿಯ ಪಬ್ಲಿಕ್ ಹೀರೋ ಆಗಿ
ವಿಜಯವಾಣಿಯ ವಾರದ ವ್ಯಕ್ತಿಯಾಗಿ ಕನ್ನಡಪ್ರಭದ ರಾಜ್ಯ ಮಟ್ಟದ ಸೂಪರ್ ಮ್ಯಾನ್ ಆಗಿ ಆಯ್ಕೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. ಇವರು ಇದುವರೆಗೆ 3 ಲಕ್ಷಕ್ಕಿಂತಲೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ್ದಾರೆ ಮತ್ತು 3.5 ಲಕ್ಷಕ್ಕಿಂತ ಮಿಕ್ಕಿ ಗಿಡಗಳನ್ನು ವಿತರಣೆ ಮಾಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಮನೆಗೊಂದು ಮರ ಅಭಿಯಾನದ ಮೂಲಕ 2,500ಕ್ಕಿಂತಲೂ ಹೆಚ್ಚು ಮನೆಗಳಲ್ಲಿ ಹಣ್ಣಿನ ಗಿಡಗಳನ್ನು ನೆಡುತ್ತಿದ್ದಾರೆ. ತಮ್ಮ ಕನಸಿನ ಯೋಜನೆಯಾದ ಮಂಗಳೂರು ನಗರವನ್ನು ಹಣ್ಣುಗಳ ನಗರವೆಂದು ಮಾಡುವ ಯೋಜನೆ ನನಸಾಗಲೆಂದು ಪ್ರಾರ್ಥಿಸುತ್ತಾ ಮುಂದಿನ ಸಾಧನೆಯ ಹಾದಿ ಯಶೋಗಾಥೆಯಾಗಲಿ ಎಂದು ಪ್ರಾರ್ಥಿಸುತ್ತಾ ನಡಾರ್ ಫ್ರೆಂಡ್ಸ್ ಸರ್ಕಲ್ನ 28ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಬೇಬಿ ಮನ್ವಿ ಕಲಾವೇದಿಕೆಯಲ್ಲಿ ನೀಡಲಾದ ಸನ್ಮಾನ ಗೌರವ ಧನ್ಯವಾದಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಡಾರ್ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ ನಡಾರ್ ಇದ್ದೇವೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಬಂಧುಗಳೇ, ಕಳೆದ ಅನೇಕ ದಶಕಗಳಿಂದ ಸಸಿಯನ್ನು ನೆಡುವುದರ ಮುಖಾಂತರ ಹೆದ್ದಾರಿಯಲ್ಲಿ, ವಿಶೇಷವಾಗಿ ಹೆದ್ದಾರಿಯಲ್ಲಿ ಹೂ ಮತ್ತು ಹಣ್ಣುಗಳ, ಅದೇ ರೀತಿ ಆಯುರ್ವೇದಿಕ ಗಿಡಗಳನ್ನು ನೆಡುವುದರ ಮುಖಾಂತರ ಪರಿಸರವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾ ಇದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆಗಳೊಂದಿಗೆ ವಂದಿಸೋಣ, ಅಭಿವಂದಿಸೋಣ. ಅದರ ಜೊತೆಯಲ್ಲಿ ಇದೀಗ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬ್ರಹ್ಮಶ್ರೀ ಸಾಲು ಮರ ಸಂರಕ್ಷಣಾ ಸಮಿತಿಯನ್ನು ಮಾಡಿಕೊಂಡು ಹೆದ್ದಾರಿಯಲ್ಲಿರುವಂಥ ಸಾಲು ಮರಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಂಧುಗಳೇ, ನಾವೆಲ್ಲ ದೇವಸ್ಥಾನ, ಮಠ, ಮಂದಿರ ಅಂತ ಹೇಳಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕೆಲಸ ಮಾಡಬೇಕಿದ್ರೆ ಇಲ್ಲೊಬ್ಬರು ಸದಾ ಪರಿಸರ ಅಂತ ಹೇಳಿ ತನ್ನದೇ ಆದ ರೀತಿಯಲ್ಲಿ ಪರಿಸರಕ್ಕೆ ಸಮಯವನ್ನು ಕೊಡ್ತಾ ಇದ್ದಾರೆ. ಬಂಧುಗಳೇ, ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ವಂದಿಸೋಣ, ಅಭಿವಂದಿಸೋಣ ಶ್ರೀಯುತ ಮಾಧವ ಉಳ್ಳಾಲ್, ಪರಿಸರ ಪ್ರೇಮಿಗಳು. ತಮಗಿದು ವಂದನೆಗಳು, ಅಭಿವಂದನೆಗಳು. ಬರೀ ಪೊರ್ಲದ ಮಾನಾದಿಗೆನು ಇನಿ ಒಂಜಿ ಚಾವಡ್ ಬಡೆ ನಂಚಿನ ಮಾದವಣ್ಣಗೆ ಸುಲ್ಮೆಲೆನೆ ಸಂದೈತ ಬಂತಂದು ನನ್ನ ತುಂಬುಗು ಈ ಚಾವಡಿಡ್ SLC ಈ ವರ್ಷದ SLC ಪರೀಕ್ಷೆಡ್ ಒಂಜಿ ವಿದ್ಯಾ ಪ್ರೋತ್ಸಾಹ ಕೊಡುಗೆ ಕೊರ್ಪನಂಚಿನ ಕಾರ್ಯಕ್ರಮ. ಈ ವರ್ಷದ SLC ಪರೀಕ್ಷೆಡ್ ಸುದೀಕ್ಷಾ ಕೆ ಪೂಜಾರಿ ಪನ್ಪುನಂಚಿನ ಪೊಣ್ಣು ಭಗವತಿ ಶಾಲೆಡ್ 25 ಅಂಕಡು 3 ಅಂಕ ಪಡೆದು ಈ ಒಂಜಿ ಭಗವತಿ ಶಾಲೆಗೆ ಬಾರಿ ಪುದಾರ್ನ ಕನೈದ ನಂಚಿನ ಕರುಣಾಕರ ಬೊಕ್ಕ ಸುಮಾಮೇರ್ನ ಸುಪುತ್ರಿ ದಮಲ್ತದೆ ಚಾವಡಿಗೆ ಬರ್ತದೆ ಗೌರವದ ಆ ಒಂಜಿ ವಿದ್ಯಾ ಪ್ರೋತ್ಸಾಹ ಕೊಡುಗೆನು ಸ್ವೀಕಾರ ಮಲ್ಪಡು ಪಂಡದು ಕುಮಾರಿ ಸುದೀಕ್ಷಾ ಮೆರಡ ಯಾನ ಪ್ರೀತಿಪೂರ್ವಕದ ಕೇನೊಂದಿಲ್ಲ ಕೈ ಜೋರ್ದ ಹೊರಡು ಪಂಡದು ಕೇನೊಂದಿಲ್ಲ ರವೀಂದ್ರಣ್ಣ ಒಂಜಿ ಶಾಲೆನ ನಡಪ ಒಂದು ಆ ಒಂಜಿ ಶಾಲೆಡ್ ಉಪರಂಚನ ಜೋಕ್ಲೆಗೆ ಇರ್ನ ಗೌರವದ ಶಾಲುದ ಮಾನಾದಿಗೆ ಅವೇ ರೀತಿ ಇವಂಜಿ ವಿದ್ಯಾ ಪ್ರೋತ್ಸಾಹ ಕೊಡುಗೆಲ್ಲ ಇವಂಜಿ ಬಾಲೆಗೆ ಕೊರಡು ಸುದೀಕ್ಷಾ ಮಲ್ 3 ಅಂಕ ಪಡೆದು 96.45% ಅಂಕನು ಪಡೆದು ಉತ್ತೀರ್ಣರಾದರು. ಭಗವತಿ ಶಾಲೆಗೆ ಒಂಜಿ ಪುಗಾರ್ನ ಕರೆದಲು ಕ್ರೀಡಾ ರಂಗಡು ಪುಗಾರ್ತಿನ ಪಡೆಯಂಚಿನ ಭಗವತಿ ಶಾಲೆ ಈ ಸರ್ತಿ 100 ಫಲಿತಾಂಶ ಪಡೆದು ವಿಶೇಷವಾದ ತಿರುಗಡೆ ನಂಚಿನ ಒಂಜಿ ಸಂಸ್ಥೆ. ಅವೇ ರೀತಿ ಅವಳು ರವೀಂದ್ರಣ್ಣರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅವಳ 100% ಪ್ರಶಸ್ತಿ ಪಡೆಯಂಚಿನ ಒಂಜಿ ಸಂಸ್ಥೆಗೆ ಭಾಜನರಾತಂಡೆ ಖಂಡಿತವಾದ ಇರೆಗ್ಲ ಅಭಿನಂದನೆ ಕೊರ್ಪ ರವೀಂದ್ರಣ್ಣ. ಅವೇ ರೀತಿ ದೇವಸ್ಥಾನಗೂ ಒಂಜಿ ದೇಣಿಗೆ ಕೊರ್ಪನಂಚಿನ ಒಂಜಿ ಕಾರ್ಯಕ್ರಮ ವರ್ಣರ ಪಂಜುರ್ಲಿ ಕಲ್ಲುಟ್ಟಿ ದೇವಸ್ಥಾನ ಬಗಂಬಿಲ ಅಂದಕ್ಕೆ ಒಂಜಿ ಗೌರವದ ದೇಣಿಗೆಯನ್ನು ಕೊರ್ಪನಂಚಿನ ಕಾರ್ಯಕ್ರಮ ಐತ ಪದುಕೇರು ಬರ್ತದೆ. ಗೌರವದ ದೇಣಿಗೆಯನ್ನು ಸ್ವೀಕಾರ ಮಲ್ಪಡ್ಪಂಡದು ಪ್ರೀತಿಪೂರ್ವಕ ಭಿನ್ನಯನ್ನು ಮಂತಂದಲ್ಲ ದೈವ ದೇವಸ್ಥಾನಕ್ಕೂ ಇವಂಜಿ ಕಾಣಿಕೆನ ಕೊರ್ಪನಂಚಿನ ಕಾರ್ಯಕ್ರಮ ಚಟ್ಟಿ ನೇನು ಬರ್ತದೆ ಗೌರವದ ಇವಂಜಿ ಚಕ್ಕನ ಸ್ವೀಕಾರ ಮಲ್ಪಡ್ಪಂಡದು ಕೇನೊಂದಿಲ್ಲ ಇವಂಜಿ ನಡಾರ್ ಫ್ರೆಂಡ್ಸ್ ಸರ್ಕಲ್ ದೈವ ದೇವಸ್ಥಾನ ಅದಪ್ಪು ಅವೇ ರೀತಿ ಆರೋಗ್ಯ ಸಂಸ್ಥೆ ಹಿಡಿಪು ಮನೆ ನಿವೇಶನಗ ಅದಪ್ಪು ಅವೇತೋ ಸಹಕಾರ ಮಲ್ಪನಂಚಿನ ಒಂಜಿ ಸಂಸ್ಥೆ ಇತ್ತೆ ಈ ಒಂಜಿ ವರ್ಣರ ಪಂಜುಲಿ ಕಲ್ಲುಟ್ಟಿ ದೇವಸ್ಥಾನ ಬಗಮೇಲೆ ಜೀರ್ಣೋದ್ಧಾರ ಒಂದು ಐತ ಒಂಜಿ ಆ ಒಂಜಿ ಚಕ್ಕನ ಅರಗ ಆನಂದಕ್ಕೆ ಹಸೆಗೊಳಿ ಕುರುಡು ಪಂಡದು ಪ್ರೀತಿಪೂರ್ವಕದ ಭಿನ್ನಯನ ಮಂತಂದಿಲ್ಲ. ಅವೇ ರೀತಿ ನನೊಂಜಿ ವಿಶೇಷವಾದ ಒಂಜಿ ಸದಸ್ಯಗೆ ಮನೆ ನಿವೇಶನಗೂ ಕೊರ್ಪನಂಚಿನ ಒಂಜಿ ಪ್ರೋತ್ಸಾಹಕ ಕೊಡುಗೆ ಸುರೇಂದ್ರ ಶೆಟ್ಟಿ ಮೇರ್ನ ಇಲ್ಲಿ ಆ ಒಂದುಂಡು ಐತ ಆ ಒಂಜಿ ಮನೆ ನಿವೇಶನಗಾದ ನಡಾರ್ ಫ್ರೆಂಡ್ ಸರ್ಕಲ್ ಹಿಡಿದು ಒಂಜಿ ಚಕ್ಕದ ಮುಖಾಂತರ ಅವರಿಗೆ ಕಿರು ದೇಣಿಕೆಯನ್ನು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಕೊರಡು ಪಂಡದು ಪ್ರೀತಿಪೂರ್ವಕದ ಭಿನ್ನಯನ ಮಂತಂದಿಲ್ಲ. ಶ್ರೀಮತಿ ದಿವ್ಯಾ ಶೆಟ್ಟಿ ಈ ಒಂಜಿ ಮನೆ ನಿವೇಶನಗೂ ಸುರೇಂದ್ರ ಶೆಟ್ಟಿ ಮೇರೆಗೆ ದೇಣಿಗೆಯನ್ನು ಕೊರ್ಪನ ಮುಖಾಂತರ ಅವರಿಗೆ ಆ ಇಲ್ಲಗೆ ನಡಾರ್ ಫ್ರೆಂಡ್ ಸರ್ಕಲ್ ಕೊರ್ಪನಂಚಿನ ಕಿರು ಕಾಣಿಕೆಯನ್ನು ಪ್ರೀತಿಪೂರ್ವಕದ ಸುರೇಂದ್ರ ಶೆಟ್ಟಿ ಎದುರೋಡು ಪಂಡದು ಪ್ರೀತಿಪೂರ್ವಕದಕ್ಕೆ ಏನೊಂದು ಸುಲ್ಮೆಲೆನ ಸಂದೇತ ಮಂತೊಂದು ತುಂಬುಗು ಮಮತಕ್ಕನು ಈ ಒಂಜಿ ವೇದಿಕೆಯಲ್ಲಿ ಅಗತೊಂದಿಲ್ಲ ಇರೆಗೆ ನಡಾರ್ ಫ್ರೆಂಡ್ ಸರ್ಕಲ್ ಪರವಾದ ಹೃತ್ಪೂರ್ವಕ ಸುಲ್ಮೆಲೆನ ಸಂದೇತ ಮಂತೊಂದಿಲ್ಲ. ಈ ಕ್ರಮ ದುಂಬರಿಸೊಂದು ಈ ಕಾರ್ಯಕ್ರಮದ ದೀಪ ಅರ್ಲಾಯನಂಚಿನ ಆನಂದಕ್ಕೆ ಹಸೆಗೊಳ್ಳಿ ತನ್ನ ನಡಾರ್ ಫ್ರೆಂಡ್ಸ್
ಸರ್ಕಲ್ ನಡರ್ ಬಗಂಬಿಲ ಇವರು ಆಯೋಜನೆ ಮಾಡಿರತಕ್ಕಂಥ ವಾರ್ಷಿಕ ಉತ್ಸವದ ವೇದಿಕೆಯಲ್ಲಿರತಕ್ಕಂತಹ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರೇ, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಜೀವನ್ ಕುಮಾರ್ ತೊಕ್ಕೋಟವರೇ, ನಮ್ಮ ಕೋಟೆಕಾರ್ ಪಂಚಾಯತಿನ ಪಟ್ಟಣ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ದಿವ್ಯಾ ಶೆಟ್ಟಿಯವರೇ, ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಈ ನಡಾರ್ ಫ್ರೆಂಡ್ಸ್ ಸರ್ಕಲ್ನ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ನೆರೆದಿರತಕ್ಕಂಥ ಎಲ್ಲ ನನ್ನ ಆಪ್ತ ಬಂಧುಗಳೇ, ಇವತ್ತು ಪ್ರಸ್ತಾವನೆಯಲ್ಲಿ ಕೇಳಿದ ಹಾಗೆ ಅನೇಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಈ ಫ್ರೆಂಡ್ ಸರ್ಕಲಿಗೆ ಮುಂದೆ ಖಂಡಿತ ಇದಕ್ಕೆ ಭವಿಷ್ಯ ಇದೆ. ಯಾಕೆ ಅಂತ ಹೇಳಿದರೆ 28 ವರ್ಷಗಳವರೆಗೆ ಇದು ಇದೇ ರೀತಿಯಲ್ಲಿ ಬೆಳೆದು ಬಂದಿದೆ ಅಂತ ಆದರೆ ಇದು ಮುಂದಕ್ಕೂ ಕೂಡ ಇದೇ ರೀತಿ ಅದು ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಆಗಿರುತ್ತದೆ. ನಾವು ಗಮನಿಸ್ತಾ ಇದ್ದೇವೆ, ಬಹಳಷ್ಟು ಕಡೆ ಸಂಘ ಸಂಸ್ಥೆಗಳು ಉದ್ಘಾಟನೆ ಆಗ್ತದೆ, 2-3 ವರ್ಷಕ್ಕೆ ಅದರ ಸಮಾರೋಪ ಕೂಡ ಆಗಿರುತ್ತದೆ. ಕೆಲವೇ ಜನ ಯುವಕರು ಒಂದು ಸಂಘಟನೆಯಲ್ಲಿ ಇದ್ದುಕೊಂಡು ನನಗೇನೋ ತೊಂದರೆ ಆಯಿತು, ನನಗೇನೋ ಆ ಸಂಘಟನೆಯಿಂದ ಸಮಸ್ಯೆ ಆಯಿತು ಅಂತ ಹೇಳ್ಕೊಂಡು ಅದರಿಂದ ಹೊರಗೆ ಬಂದು ಬೇರೆ ಸಂಘಟನೆ ಕಟ್ಟುವಂಥದ್ದು, ಅದು ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದರೆ ನಮಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸುವಂಥದ್ದು ಅಷ್ಟು ಸುಲಭ ಇಲ್ಲ. 28 ವರ್ಷಗಳ ಹಿಂದೆ ಈ ಸಂಘಟನೆಯನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ, ಬಹುಶಃ ಅವರ ಕಾಲ್ಗುಣವೋ ಕೈಯ ಪುಣ್ಯವೋ ಏನು ಅಂತ ಗೊತ್ತಿಲ್ಲ, ಇವತ್ತಿನವರೆಗೆ ಅದು ಬೆಳೆದು ಬಂದಿದೆ ಅಂತ ಆಗಿದ್ದರೆ ಹಿಂದೆ ಇದಕ್ಕೆ ಶ್ರಮಪಟ್ಟಂಥವರ ತ್ಯಾಗವನ್ನು ನಾವು ಮರೆಯಬೇಕಾಗುತ್ತದೆ. ಇವಾಗ ಪ್ರಸ್ತಾವನೆಯಲ್ಲಿ ಹೇಳಿದರು, ನಾವು ಅನೇಕ ಕಾರ್ಯಕ್ರಮಗಳನ್ನು ವರ್ಷದಾದ್ಯಂತ ಮಾಡ್ತಾ ಇದ್ದೇವೆ. ಅವಕಾಶ ಇದ್ದಂತಹ ರೋಗಿಗಳಿಗೆ ರಕ್ತವನ್ನು ದಾನ ಮಾಡುವುದರ ಮೂಲಕ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸುವುದರ ಮೂಲಕ, ಸಮಾಜದಲ್ಲಿ ಸಾಧನೆ ಮಾಡಿದಂಥ ಇಂತಹ ವ್ಯಕ್ತಿಗಳನ್ನು ಗುರುತಿಸುವುದರ ಮೂಲಕ, ಸಮಾಜದಲ್ಲಿ ಕಷ್ಟದಲ್ಲಿರತಕ್ಕಂಥ ಜನರಿಗೆ ಸ್ಪಂದನೆ ಮಾಡುವುದರ ಮೂಲಕ ನಾವಿವತ್ತು ಕಣ್ಣಾರೆ ನೋಡಿದ್ದೇವೆ ವೇದಿಕೆಯಲ್ಲಿ. ಯಾವ ಸಂಘ ಸಂಸ್ಥೆಗಳು ಕೂಡ ಅದನ್ನು ಆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡುವಂಥದ್ದು ಬಹಳ ಕಡಿಮೆ. ಆದರೆ ಇಲ್ಲಿ ಅದನ್ನು ಬಹಳ ನಿರರ್ಗಳವಾಗಿ, ಬಹಳ ಸಂತೋಷದಾಯಕವಾಗಿ ಎಲ್ಲ ಯುವಕರ ಒಗ್ಗೂಡುವಿಕೆಯಿಂದ, ಸಹಕಾರದಿಂದ ಇದು ನಡೆಯಲಿಕ್ಕೆ ಸಾಧ್ಯ ಇದೆ. ಯುವಶಕ್ತಿ ಯಾವಾಗಲೂ ಅದೊಂದು ಹರಿಯುವ ನದಿ ಇದ್ದಾಗೆ, ನಿಂತ ನೀರಾಗಿ ಇರಬಾರ್ದು. ಅದು ಹರಿತಾ ಹೋದಷ್ಟು ಆ ನೀರಿಗೆ ಪಾವಿತ್ರ್ಯತೆ ಜಾಸ್ತಿ. ಹಾಗೆ ಯುವಕರು ಯಾವಾಗಲೂ ಜೀವನದಲ್ಲಿ ಮುಂದೆ ಬರ್ತಾ ಅವರ ಜೀವನವನ್ನು ಅವರು ಸಾಗಿಸಬೇಕು. ಸಮಾಜಕ್ಕೆ ತೊಂದರೆಯಾಗದೆ, ಸಮಾಜಕ್ಕೆ ಅನ್ಯಾಯ ಮಾಡದೆ, ಸಮಾಜದಲ್ಲಿ ಶತ್ರುತ್ವವನ್ನು ಬೆಳೆಸದೆ, ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವುದರ ಮೂಲಕ ಸಮಾಜಕ್ಕೆ ನಾವು ಮಾರ್ಗದರ್ಶಕರಾಗಿ ಬೆಳೆದಾಗ ಮಾತ್ರ ಸಮಾಜ ನಮ್ಮನ್ನು ಗುರುತಿಸ್ತದೆ. ಇಲ್ಲದಿದ್ದರೆ ನಮ್ಮನ್ನೊಂದು ವಕ್ರ ದೃಷ್ಟಿಯಲ್ಲಿ ನೋಡುತ್ತದೆ. ಅದಕ್ಕೆ ನಾವು ಖಂಡಿತ ಅವಕಾಶ ಮಾಡಿಕೊಡಬಾರದು. ಒಂದು ರಸ್ತೆಯಲ್ಲಿ ವಿಷದ ಹಾವು ಹೋಗ್ತಾ ಇತ್ತು. ಅದು ಹೋಗ್ತಾ ಇರಬೇಕಾಗಿದ್ದರೆ ಮುಂದೆ ಒಂದು ಸೈಡಿನಲ್ಲಿ ಒಂದು ಹರಿತವಾದ ಗರಗಸ ಅಲ್ಲಿ ಬಿದ್ದಿತ್ತು. ಹಾವಿನ ಈ ಓಡಾಟಕ್ಕೆ ಹೋಗ್ತಿರ್ಬೇಕಾಗಿದ್ದರೆ ತನಗೆ ಅರಿವಿಲ್ಲದೆಯೇ ಆ ಗರಗಸಕ್ಕೆ ಅದು ತಾಗಿಕೊಂಡು ಹೋಯಿತು. ಹಾವಿನ ಮೈ ಮೇಲೆ ಗಾಯ ಆಯಿತು. ಗಾಯವನ್ನು ಕಂಡಂಥ ಹಾವು ತನ್ನ ಸೇಡನ್ನು ತೀರಿಸಬೇಕಂತ ಹೇಳಿಕೊಂಡು, ಇದನ್ನು ಕಚ್ಚಬೇಕು ಅಂತ ಹೇಳಿಕೊಂಡು ಗರಗಸವನ್ನು ಕಚ್ಚಿತು. ಕಚ್ಚಿದ ತಕ್ಷಣ ಆ ಹಾವಿನ ಮುಖದಲ್ಲಿ ರಕ್ತ ಬಂತು, ತುಟಿಯಲ್ಲಿ ರಕ್ತ ಬಂತು, ಹಲ್ಲಿನಲ್ಲಿ ರಕ್ತ ಬಂತು. ಇನ್ನೂ ಅದಕ್ಕೆ ಸಿಟ್ಟು ಜಾಸ್ತಿ ಆಯಿತು. ಇದು ಗರಗಸವನ್ನು ಬಿಡುವುದಿಲ್ಲ ಅಂತ ಹೇಳಿಕೊಂಡು ಆ ಗರಗಸಕ್ಕೆ ಸುತ್ತು ಬಂತು, ಬಿಡುವುದಿಲ್ಲ ಇನ್ನು ಅಂತ ಹೇಳಿಕೊಂಡು. ಪರಿಣಾಮ ಹಾವು ಇಡೀ ಮೈ ತುಂಬ ರಕ್ತವನ್ನು ಮಾಡಿಕೊಂಡು ತನ್ನ ಪ್ರಾಣವನ್ನೇ ಬಿಟ್ಟಿತು. ತಾನು ತನ್ನಷ್ಟಕ್ಕೆ ಹೋಗ್ತಿರ್ತಿದ್ರೆ ಬಹುಶಃ ಹಾವಿನ ಪ್ರಾಣ ಉಳಿತಾ ಇತ್ತು. ತನ್ನಲ್ಲಿ ಶಕ್ತಿ ಇದೆ ಅಂತ ಹೇಳಿಕೊಂಡು ಇನ್ನೊಂದು ವಸ್ತುವಿನ ಮೇಲೆ, ಇನ್ನೊಂದು ವ್ಯಕ್ತಿಯ ಮೇಲೆ
ಬಿದ್ದಾಗ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದು ಹಾವಿಗೆ ಗೊತ್ತಾಯಿತು. ಸಮಾಜದಲ್ಲಿ ಕೂಡ ಹೀಗೆ ನಾವು ಗಟ್ಟಿ ಇದ್ದೇವೆ, ನನ್ನಲ್ಲಿ ಸಾಮರ್ಥ್ಯ ಇದೆ, ನನ್ನಲ್ಲಿ ಶಕ್ತಿ ಇದೆ, ನನ್ನಲ್ಲಿ ಹಣ ಇದೆ, ನಾನು ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿದರೆ ಹಾವಿಗಾದ ಪರಿಸ್ಥಿತಿ ನಮಗೆ ಬರ್ತದೆ. ಯಾವಾಗಲೂ ನಾವು ಸಮಾಜಕ್ಕೆ ಗೌರವ ಕೊಡಬೇಕು. ತಪ್ಪಾಗಿದ್ದರೆ ಕ್ಷಮೆ ಕೊಡುವಂಥ ಗುಣ ಔದಾರ್ಯತೆ ನಮ್ಮಲ್ಲಿ ಬೇಕು. ಅದನ್ನು ನಮ್ಮ ಯುವಶಕ್ತಿ ಇವತ್ತು ಬೆಳೆಸಿಕೊಳ್ಬೇಕು. ಇವತ್ತು ಆಗ ಮಮತಾ ಗಟ್ಟಿ ಅವರು ಹೇಳಿದರು, ಯುವಶಕ್ತಿ ಇವತ್ತು ಎಲ್ಲೋ ಒಂದು ಕಡೆ ಅನಗತ್ಯವಾದಂಥ ವಿಚಾರಗಳನ್ನು ಸ್ವೀಕಾರ ಮಾಡ್ತದೆ. ಯಾವುದೋ ಒಂದು ಕೆಟ್ಟ ವಿಚಾರಕ್ಕೆ ತನ್ನನ್ನು ತಾನು ಸಮರ್ಪಣೆಗೊಳಿಸ್ತಾ ಇದೆ. ಕುಟುಂಬದಿಂದ ದೂರ ಆಗಿ ಒಂಟಿ ಬದುಕನ್ನು ಸಾಗಿಸ್ತಾ ಇದೆ. ಇದಕ್ಕೆ ಯಾರು ಕಾರಣ? ಶಿಕ್ಷಣ ಅಲ್ಲ, ಸಂಸ್ಕಾರದ ಕೊರತೆಯೋ, ಮನೆಯಲ್ಲಿ ಜವಾಬ್ದಾರಿ ಇಲ್ಲದಿರುವಂಥದ್ದು, ಕಷ್ಟ ಸುಖದ ವ್ಯತ್ಯಾಸ ಗೊತ್ತಿಲ್ಲದೆಯೋ ಆ ರೀತಿ ಆಗುತ್ತದೆ. ನನಗೆ ಒಂದು ಮಾತು ನೆನಪಿಗೆ ಬರ್ತದೆ ಮಹಾಭಾರತದ್ದು, ನಾನು ಉದ್ದ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಪಾಂಡವರು ಕೌರವರ ಬಗ್ಗೆ ನಮಗೆ ಗೊತ್ತಿದೆ. ಪಾಂಡವರು 5 ಜನ ಕೂಡ ಬಹಳ ಶ್ರೇಷ್ಠರು, ಬುದ್ಧಿವಂತರು. ಕೌರವರು 100 ಜನ ಕೂಡ ಕೆಟ್ಟವರು, ರಾಕ್ಷಸರು. ಯಾಕೆ ಹೀಗಾಯಿತು ಈ ವ್ಯತ್ಯಾಸ? ಕೌರವರ ತಾಯಿ ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾಳಂತೆ, ಅಯ್ಯ ಕೃಷ್ಣ, ನಾನೇನು ತಪ್ಪು ಮಾಡಿದ್ದೇನೆ? 5 ಜನ ಪಾಂಡವರಿಗೆ ಚಿನ್ನದಂಥ ಪಾಂಡವರ ಮಕ್ಕಳನ್ನು ನೀನು ಅವರಿಗೆ ಕರುಣಿಸಿದ್ದಿ, ಒಳ್ಳೆಯ ಗುಣವನ್ನು ಕೊಟ್ಟಿದ್ದಿ, ಒಳ್ಳೆಯ ಸಾಮರ್ಥ್ಯವನ್ನು ಕೊಟ್ಟಿದ್ದಿ, ಶಕ್ತಿಯನ್ನು ಕೊಟ್ಟಿದ್ದಿ. ನನ್ನ ಮಕ್ಕಳು ಏನು ತಪ್ಪು ಮಾಡಿದ್ದಾರೆ? ನನ್ನ ಮಕ್ಕಳನ್ನು ಯಾಕೆ ಆ ರೀತಿ ನೀನು ಮಾಡಿದೀಯಾ? ಕೃಷ್ಣ ಹೇಳ್ತಾನೆ, ತಾಯಿ, ನಾನು ಪಾಂಡವರ ಮಕ್ಕಳನ್ನು ಒಳ್ಳೆಯ ಚಿನ್ನದ ಮಕ್ಕಳಾಗಿ ನಾನು ಕರುಣಿಸಿದ್ದೇನೆ, ನಿನ್ನ ಮಕ್ಕಳನ್ನು ಚಿನ್ನದ ಮಕ್ಕಳಾಗಿ ನಾನು ಕರುಣಿಸಿದ್ದೇನೆ. ಆದರೆ ನೀನೇನು ಮಾಡಿದ್ದಿ? ತನ್ನ ಗಂಡನಿಗೆ ಕಾಣದಂಥ ಲೋಕವನ್ನು ನಾನು ನೋಡುವುದಿಲ್ಲ ಅಂತ ಹೇಳಿಕೊಂಡು ನಿನಗೆ ನೀನೇ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನೀನು ಮೆರೆದಿದ್ಯಾ. ನಿನ್ನ ಮಕ್ಕಳನ್ನು ನೋಡಲಿಕ್ಕೆ ನಿನ್ನಿಂದ ಸಾಧ್ಯ ಆಗಲಿಲ್ಲ. ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಅನ್ನೋದು ನಿನಗೆ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ನಿನಗೆ ಗೊತ್ತಿಲ್ಲ. ಹೀಗಿರಬೇಕಾಗಿದ್ದರೆ ನನ್ನನ್ನು ಯಾಕೆ ನೀನು ದೂರ್ತಾ ಇದ್ದಿ? ನೀನು ಮಾಡಿದ ತಪ್ಪು. ಆದರೆ ಇವತ್ತು ಎಷ್ಟೋ ತಾಯಂದಿರು ಕಣ್ಣಿಗೆ ಬಟ್ಟೆ ಕಟ್ಟುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ವಿದ್ಯಾವಂತರು, ಅವರಿಗೆ ಗೊತ್ತಿದೆ ತಾನು ತನ್ನ ಕಣ್ಣಿಗೆ ತಾನೇನಾದರೂ ಬಟ್ಟೆ ಕಟ್ಟಿದರೆ ನಾಳೆ ನನ್ನ ಸಂಸಾರ ಏನಾಗುತ್ತೆ ಅಂತ ಹೇಳಿಕೊಂಡು. ಆದರೆ ಎಲ್ಲೋ ಒಂದು ಕಡೆ ಕಣ್ಣಿಗೆ ಬಟ್ಟೆ ಕಟ್ಟದಿದ್ದರೂ ಕೂಡ ಮಕ್ಕಳಿಂದ ಸ್ವಲ್ಪ ಅಂತರವನ್ನು ಇಟ್ಟುಕೊಂಡಿರ್ತಾರೆ. ಯಾವ ಮಗು ಕೂಡ ಇವತ್ತು ಹೊಟ್ಟೆಯಿಂದ ಹೊರಗೆ ಬರಬೇಕಾಗಿದ್ದರೆ ಚಿನ್ನದ ಸ್ಪೂನನ್ನು ಇಟ್ಟುಕೊಂಡು ಬರುವುದಿಲ್ಲ. ಹೊರಗೆ ಬಂದ ಮೇಲೆ ಚಿನ್ನದ ಸ್ಪೂನನ್ನು ನಾವೇ ಇಡಬೇಕು ಮಗುವಿಗೆ. ಆ ರೀತಿ ಮಕ್ಕಳನ್ನು ನಾವು ಬೆಳೆಸಿಕೊಳ್ಬೇಕು. ಆದರೆ ಇವತ್ತು ನಾವು ಹೇಳ್ತೇವಲ್ಲ, ನನ್ನ ಜವಾಬ್ದಾರಿಯನ್ನು ಮಗುವನ್ನು ಶಾಲೆಗೆ ಕಳಿಸಿದ ಮಾತ್ರಕ್ಕೆ ನನ್ನ ಜವಾಬ್ದಾರಿ ಮುಗಿದೋಯಿತು. ಖಂಡಿತ ಇಲ್ಲ. ಮಕ್ಕಳನ್ನು ನೀವು ಜಾಸ್ತಿ ನೋಡಬೇಕಾದ್ದು 18 ವರ್ಷದಿಂದ 25 ವರ್ಷದ ಒಳಗೆ. ಆ ವಯಸ್ಸಿನಲ್ಲಿ ನಿಮ್ಮ ಮಗ ಏನಾದರೂ ತೊಂದರೆ ಆಗಲಿಲ್ಲ, ಸಮಾಜದಲ್ಲಿ ಅವ ಒಳ್ಳೆ ರೀತಿಯಲ್ಲಿದ್ದಾನೆ, ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿದ್ದಾನೆ, ಎಲ್ಲರೊಂದಿಗೆ ಬೆರೆಯುತ್ತಾನೆ, ಸಹಕಾರ ಕೊಡ್ತಾ ಇದ್ದಾನೆ, ಕುಟುಂಬದೊಂದಿಗೆ ಬೆರೆಯುತ್ತಾ ಇದ್ದಾನೆ ಅಂತ ಆದರೆ ಮುಂದಕ್ಕೆ ಅವ ಯಾವತ್ತೂ ಹಾಳಾಗುವುದಿಲ್ಲ. ಅದಕ್ಕೆ ಇವತ್ತಿನ ತಾಯಂದಿರಿಗೆ ಹೇಳುವಂಥ ಒಂದೇ ಒಂದು ಕಿವಿ ಮಾತು, ಮಕ್ಕಳು ಚಿಕ್ಕದಿರುವಾಗ ಒಂದು 5-6 ವರ್ಷಗಳವರೆಗೆ ಮಕ್ಕಳನ್ನು ಹತ್ತಿರ ಕೂತುಗೊಳಿಸಿ, ಮಡಿಲಲ್ಲಿ ಕೂತುಗೊಳಿಸಿ, ಅವರಿಗೆ ಒಳ್ಳೆಯ ವಿಚಾರಗಳನ್ನು ಅವರ ಕಿವಿಗೆ ಊದಿ ಹೇಳಿ. ಯಾಕಂದರೆ ಅಮ್ಮ ಹೇಳಿದಂಥ ಮಾತು ತಾಯಿ ಕೇಳಿಯೇ ಕೇಳ್ತಾರೆ. ಅಮ್ಮ ನನ್ನ ಶಿಕ್ಷಕಿ ಅಂತ ಅವರು ಪರಿಗಣಿಸ್ತಾರೆ, ತಾಯಿ ಅಂತ ಪರಿಗಣಿಸ್ತಾರೆ, ಅಥವಾ ನನ್ನ ಅಭಿವೃದ್ಧಿಗೆ ಶ್ರಮಿಸೋಳು ಅಂತ ಪರಿಗಣಿಸ್ತಾರೆ ಮಕ್ಕಳು. ಯಾಕೆ ಅಂತ ಹೇಳಿದ್ರೆ ತಾಯಿಯ ಮಡಿಲು ಅನ್ನುವಂಥದ್ದು ಮಕ್ಕಳಿಗೆ ಅದು ಅಧ್ಯಯನ ಪೀಠ ಆಗಬೇಕು. ಯಾವ ತಾಯಿ ತನ್ನ ಮಡಿಲಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಜ್ಞಾನಾರ್ಜನೆಯನ್ನು ಕೊಡುವುದಿಲ್ಲವೋ, ತಿಳುವಳಿಕೆಯನ್ನು ಕೊಡುವುದಿಲ್ಲವೋ, ಅಥವಾ ಬುದ್ಧಿಮಾತನ್ನು ಹೇಳುವುದಿಲ್ಲವೋ, ಸಂಸ್ಕೃತಿಯ ಪಾಠವನ್ನು ಹೇಳಿಕೊಡುವುದಿಲ್ಲವೋ, ಆ ತಾಯಿ ಆ ಮಕ್ಕಳಿಗೆ ಶಾಪ ಆಗಿರುತ್ತಾಳೆ. ನಾಳೆ ಮಕ್ಕಳು ಸಮಾಜದಲ್ಲಿ ಕೆಟ್ಟವರಾಗಿ ಬೆಳೆಯಲಿಕ್ಕೆ ಕಾರಣ ಅದೇ ತಾಯಿ ಆಗಿರುತ್ತಾಳೆ. ಆದ್ದರಿಂದ
ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಿಕೊಳ್ಬೇಕು, ಯಾವ ರೀತಿ ಅವರನ್ನು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಲ್ಲಿಸಬೇಕನ್ನುವಂಥದ್ದು ತಾಯಿಗೆ ಇರುವಷ್ಟೇ ಜವಾಬ್ದಾರಿ ತಂದೆಗಿದೆ, ಇಡೀ ಕುಟುಂಬಕ್ಕಿದೆ. ನಮ್ಮ ಇಡೀ ಕುಟುಂಬ ಸರಿಯಾದರೆ ಸಮಾಜ ಸರಿಯಾಗ್ತದೆ, ಸಮಾಜ ಸರಿಯಾದರೆ ದೇಶ ಸರಿಯಾಗ್ತದೆ. ನಾವು ಯಾರನ್ನು ನಾವು ದೂರಿ ಪ್ರಯೋಜನ ಇಲ್ಲ. ನಾವು ದೂರುವುದಿದ್ದರೆ ನನ್ನನ್ನು ನಾನೇ ದೂರಬೇಕು, ಬೇರೆಯವರನ್ನಲ್ಲ. ನಾನು ಸರಿಯಾದರೆ ಮಾತ್ರ ನನ್ನ ಕುಟುಂಬ ಸರಿಯಾಗ್ತದೆ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡಾಗ ನಮ್ಮ ಪರಿಸರ, ನಮ್ಮ ಸಮಾಜ, ನಮ್ಮ ಕುಟುಂಬ, ನಮ್ಮ ಬಂಧುಗಳು, ನಮ್ಮ ಎಲ್ಲ ಆಪ್ತ ಮಿತ್ರಗಳು ಕೂಡ ನಮಗೆ ಗೌರವ ಕೊಡ್ತಾರೆ. ಇಷ್ಟನ್ನೇ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೀನಿ. ಬಗ್ಗೆ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ತನ್ನ ಶುಭ ಸಂದೇಶದ ಪಾತ್ರೆಯನ್ನು ಪಡೆದು ಭಿನ್ನಯ ಮಂತದಲ್ಲೇ ನಡಾರ್ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ ನಡಾರ್ ಬಗಂಬಿಲ 28ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂಜಿ ಸಭಾ ಕಾರ್ಯಕ್ರಮದ ವೇದಿಕೆಡು ಉಪ್ಪಿನಂಚಿನ ಇನಿತ ದೀಪ ಪ್ರಜ್ವಲನೆ ಮಲ್ತಿನ ಆನಂದಕ್ಕೆ ಅಸೈಗೋಳಿ ಅಂಚನೆ ಇನಿತ ಅಧ್ಯಕ್ಷತೆಯನ್ನು ವಹಿಸಿನ ಅಂಚಿತ್ತನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂಚನೆ ವೇದಿಕೆಡು ಉಪ್ಪುನ ಪೂರ ಗಣ್ಯರೇ ಸೇರ್ನಂಚಿತ್ತನ ಪೂರ ಎನ್ನ ಸಹೋದರ ಸಹೋದರನಕ್ಲೆ ಯಾನಿ ಮುಲ್ಪ ಜಾಸ್ತಿ ಪಾತೆರೊಡದು ಇಜ್ಜಿದಾಯ ಪಂಡ ಮುಲ್ಪ ಉಪ್ಪುನು ಪೂರ ಬಿನ್ನೇರ್ನಕ್ಲೆ ಯಾನ್ಲ ಈ ಒಂಜಿ ಮುಲ್ಪದಾಲೆ ಈ ಸಮಿತಿ ದಕ್ಲನೊಟ್ಟಿಗೆ ಉಪ್ಪುನಾಲು ಅಂಚಾದ ಜಾಸ್ತಿ ಪಾತೆರೊಡೊಂದು ದಾಲೆ ಇಜ್ಜಿ ಆಂಡಲ ಈ ಒಂಜಿ ಫ್ರೆಂಡ್ ಸರ್ಕಲ್ನ ಒಂಜಿ 28 ಮನೆ ವರ್ಷಗೂ ದುಂಬು ನೇನೊಂಜಿ ಸುರು ಮಲ್ತದು ಈ ಒಂಜಿ ದಾದಾನ್ಲ ಒಂಜಿ ಸಾಮಾಜಿಕವಾದ ಕೆಲಸನ ಮಲ್ಪೋಡು ಪಂಡದು ಒಂಜಿ ಒಗ್ಗಟ್ಟುಡು ಸಮಿತಿನ ಒಂಜಿ ರಚನೆ ಮಲ್ತದು ಅನೇಕ ಸಮಾಜಮುಖಿ ಕೆಲಸನ ಮಲ್ತೊಂದು ಬೈದೇರು ಈತೆ ಪ್ರಾಸ್ತಾವಿಕ ಪಾತೆರಡು ದಾಮಣ್ಯ ಪಂಡೇರು ಈ ಬಾಗಡಿ ಏರಾಂಡಲ ಒಂಜಿ ಸಾಧನೆ ಮಲ್ತಂಡ ಅಕ್ಲೇನೊಂಜಿ ಗೌರವಿಸನೊಂಜಿ ಕಾರ್ಯಕ್ರಮ ಆದುಪ್ಪು ಅಂಚನೆ ಒಂಜಿ ಸ್ವಚ್ಛತಾ ಕಾರ್ಯಕ್ರಮ ಅಂಚನೆ ಕೆಲವೊಂಜಿ ಕಾರ್ಯಕ್ರಮನ ಮಲ್ತೊಂದು ಮುಲ್ಪ ಎಡ್ಡೆ ಒಂಜಿ ಪುಗರ್ತೆನ ಪಡೆಯಿನಂಚಿತ್ತನ ಒಂದು ಒಂಜಿ ಸಮಿತಿ ನಾನಾತು ದುಂಬುಗು ಈ ಸಮಿತಿ ನೆಟ್ಟ ಅನೇಕ ನಮ್ಮ ಜವನಿಯರು ಪೂರೇರ್ಲ ಉಲ್ಲೇರು ಮಾತೇರ್ಲ ಒಂಜಿ ಒಗ್ಗಟ್ಟುಡು ಪ್ರೀತಿ ವಿಶ್ವಾಸಡು ಇತ್ತದು ಈ ಸಮಿತಿನ ನನಾತು ದುಂಬು ಕೊನಪುನಂಚತನ ಶಕ್ತಿನ ದೇವೇರು ಕೊರಡು ಪನ್ನೊಂದು ಎನ್ನ ರಡ್ಡು ಪಾತೇರಿನ ಅವಕಾಶ ವಂದಿಸೋದಿಲ್ಲ. ಸಂಸ್ಥೆಯು ಇನ್ನಷ್ಟು ಬೆಳಗಲಿ ಅನ್ನುವಂಥ ಸದಾಶಯದ ಮಾತುಗಳನ್ನು ಆಡಿದಂಥ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಇವರಿಗೆ ವಂದನೆಗಳನ್ನು ಹೇಳ್ತಾ ಇದೀಗ ಮುಂದಿದ್ದೇವೆ ಶ್ರೀ ಜೀವನ್ ಕುಮಾರ್ ತೊಕ್ಕೋಟು ಇವರನ್ನ. ಸುರುಕಾದ ಮಾಗಣ ದೇವರಂಚಿನ ಶ್ರೀ ಸೋಮನಾಥ ದೇವರಿನ ಪ್ರಾರ್ಥನೆ ಮಂತೊಂದು ಅವಲೇಕನೆ ಈ ಒಂಜಿ ಬಾಗಡ್ ಕಾರಣಿಕದ ದೇವಾದ ಮಿರಪಂಚಿನ ಕೊಂಡಾಣದ ಆ ದೇವರುಗಳ ಮನಸಾರೆ ಪ್ರಾರ್ಥನೆ ಮಂತೊಂದು ವಿಶೇಷವಾದ ನಡಾರ್ ಫ್ರೆಂಡ್ ಸರ್ಕಲ್ ಈ ಒಂಜಿ ಸಂಸ್ಥೆದ 28ನೇ ವರ್ಷದ ಒಂಜಿ ವಾರ್ಷಿಕೋತ್ಸವದ ಈ ಒಂಜಿ ಕಾರ್ಯಕ್ರಮದ ವೇದಿಕೆ ಎಡುಪುನಂಚಿನ ಮಾತ ಗಣ್ಯರೇ ಅವಲೇಕನೆ ಇನಿತ ಈ ಒಂಜಿ ಸಭೆತ ಅಧ್ಯಕ್ಷತೆನ ವಹಿಸಿನಂಚಿನ ಆತ್ಮೀಯರ ಅಂಚಿನ ಮಾರ್ಗದರ್ಶಕರ ಅಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ರೆ ಅವಲೇಕನೆ ದೀಪ ಪ್ರಜ್ವಲನೆ ಮಂತದ ಈ ಒಂಜಿ ಕಾರ್ಯಕ್ರಮನ ಉದ್ಘಾಟನೆ ಮಂತಿನಂಚಿನ ಆನಂದ್ ಕೆ ಎಸೆಗೇಲಿ ಮಾಸ್ಟ್ರೆ ಅವಲೇಕನೆ ಸೇದಿನಂಚಿನ ಮಾತ ಬಂಧು ಭಗಿನಿಯರೇ ಇತೇನೆ ನಮ್ಮ ಆನಂದ್ ಮಾಸ್ಟರ್ ಪಂಡೀರ್ ಒಂಜಿ ಸಂಸ್ಥೆ ಸುರುಮನ್ಪುಣ ಅವು ಸುಲಭ ಸುರುಮನ್ಪುಣ ಸಂದರ್ಭ ಉಪ್ಪುನಂಚಿನ ಆ ಒಂಜಿ ಉತ್ಸಾಹ ಆ ಒಂಜಿ ಉರುಪು ಅದು ಕಾಲ ಪೋನಾಗ ಕಮ್ಮಿ ಆ ಒಂದು ಪೋಪುನಂಚಿನ ಸುಮಾರು ಸಂಘ ಸಂಸ್ಥೆನ ಐದ್ವಕ್ಕಾವು ನಶಿಸಿದೆ ಪೋಪುನಂಚಿನ ಸಂಘ ಸಂಸ್ಥೆ ನಮ್ಮ ಮಸ್ತು ತೋಂದಿಲ್ಲ ಇನಿ ನಡಾರ್ ಫ್ರೆಂಡ್ ಸರ್ಕಲ್ ಐಕ್ ತದ್ವಿರುದ್ಧವಾದ 28 ವರ್ಷದ ದುಂಬು ಆ ರೀತಿದ ಒಂದು ಹುರುಪುಡು ಈ ಒಂದು ಸಂಸ್ಥೆನ ಮುಲ್ತ ಯುವಕರ ನಕಲು ಮುಲ್ಪದ ಪ್ರಮುಖರ ನಕಲು ಇನಿ ರಮೇಶನ್ನೇ ಆದುಪ್ಪು ದಾಮನ್ಯ ಆದುಪ್ಪು ಬೊಕ ಮಾತ ಈ ಒಂದು ಸಂಸ್ಥೆ ಉಪ್ಪುನಂಚಿನ ಮಾತ ಸದಸ್ಯರ ನಕಲು ಸೇರಿದು ಒಂಜಿ ಬೆಳೆಪದೇರ 28 ವರ್ಷದ ಬೊಕ್ಕಲ ಪ್ರತಿ ವರ್ಷಲ ನಿತ್ಯ ನಿರಂತರವಾದ ಒಂದು ಹುರುಪುಡು ಉತ್ಸಾಹಡು ಸ್ಫೂರ್ತಿಡು ಕೆಲಸ ಮನ್ಪಂಚಿನ ಈ ಒಂದು ಸಂಸ್ಥೆ ನಿಜವಾದ ಅಭಿನಂದನೀಯವಂಚಿನ ಸಂಸ್ಥೆ ಅಂತ ಪಂಡ್ರೆ ಬಾರಿ ಖುಷಿಯ ಎಂಕ್ಲ ತೊಕ್ಕೊಟ್ಟುಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಏನೊಂಜಿ ಅಧ್ಯಕ್ಷ ಅದುಲ್ಲೆ ಎಂಕ್ಲೆಗ್ ಒಂಜಿ ಮಲ್ಲ ಶಕ್ತಿ ಎಂದು ಪಂಡ ನಮ್ಮ ಮುಲ್ಪದ ನಡಾರ್ ಫ್ರೆಂಡ್ ಸರ್ಕಲ್ದ ಒಂಜಿ ರಮೇಶ್ ಅನ್ನ ಬೊಕಂದು ದಾಮಣ್ಯ ಎಂದು ಪಂಡ್ರೆ ಬಾರಿ ಖುಷಿಯ ದಯಪಂಡ ಅಕ್ಕಲ ಒಂಜಿ ಕೆಲಸ ಒಂಜಿ ಪ್ರಾಮಾಣಿಕತೆ ಆ ಒಂಜಿ ನೇನು ಎಂಕ್ಲು ಕೈತಾಳು ತೂವೊಂದು ಬೈದಿನ ಅಂಚಿನ ಅಕ್ಲು ಅಂಚಾದುಪ್ಪನಾಗ ಈ ಒಂಜಿ ಸಂಸ್ಥೆ ಎಲ್ಲ ಅವೇ ರೀತಿದ ಒಂಜಿ ಕೆಲಸ ಕಾರ್ಯನ ಅಕ್ಲು ಮಂತೊಂದು ಬರೆಯದ ಹತ್ರ ಮಾತೆಲ್ಲ ಒಟ್ಟು ಸೇರಿದು ಈತ ಮಲ್ಲ ಮಟ್ಟದ ಒಂಜಿ ಕಾರ್ಯಕ್ರಮ ಮನ್ಪೆರ ಸಾಧ್ಯ ಆತನು ಇನ್ನು ದಾಮಣ್ಣೆ ಅದನ್ನ ಪ್ರಾಸ್ತಾವಿಕಡು ಪಂಡಿರು ಸ್ವಚ್ಛತೆಗೆ ಐತೊಟ್ಟಿಗೆ ಪರಿಸರಗೆ ಶಿಕ್ಷಣಗೆ ಧಾರ್ಮಿಕಗೆ ಇನಿ ಮುಲ್ಪ ಏರು
ಇಲ್ಲು ಕಟ್ಟಿರೋ ಒಂಜಿ ಕಷ್ಟ ಉಪ್ಪುನಂಚಿನ ಸಂದರ್ಭಡ್ ಅಕ್ಲೆಗ್ಲ ಒಟ್ಟು ಸೇರ್ಪಾದು ಅಕ್ಲು ಪೂರ ಸದಸ್ಯರನಕ್ಲು ಒಟ್ಟು ಸೇರ್ಪಾದು ಒಂಜಿ ಆರ್ಥಿಕವಾಯಿನಂಚಿನ ಸಾಕಾರ ಕೊರ್ಪುನಂಚಿನ ಕೆಲಸ ಮಂತಿತ್ತಿನಡ ಅವೊಂಜಿ ವಿಶೇಷವಾದ ಪ್ರತಿಯೊಂಜಿ ಸಂಘ ಸಂಸ್ಥೆಗಳ ಅವೊಂಜಿ ಮಾದರಿಯಿಂದ ಪನೊಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳ ಒಂಜಿ ಸ್ಫೂರ್ತಿಯಿಂದ ಪಂಡ್ರೆ ಈ ಸಂದರ್ಭ ಇಚ್ಛೆ ಪಡೊಂದಿಲ್ಲ ಎಂಕಲ್ನ ವೇದಿಕೆಡ್ ಮಾಧವನ್ನುಲ್ಲೇರು ಎಂಕ್ಲೆಗ್ ಪೂರ ಆರು ಪರಿಸರದ ಒಂಜಿ ವಿಷಯಡ್ ಅರೇನು ತೂನಾಗ ಎಂಕ್ಲೆಗ್ ಖುಷಿ ಆಪುಂಡು ದಯಪಂಡ ಆರು ಯಾಪಲ ಪಚ್ಚದನೆ ಪಾಡೊಂದು ಬರ್ಪುಂಡು ದಯಪಂಡ ಅವೊಂಜಿ ಸಮೃದ್ಧಿದ ಸಂಕೇತ ಅಂಚದಪ್ಪನಾಗ ಇನಿ ಅರೆಗೊಂಜಿ ನಿಖಲ್ ಸನ್ಮಾನ ಅಂತಾರೆ ಅರೆಗೊಂಜಿ ವಿಶೇಷವಾದ ಅರ್ನ ಒಂಜಿ ಕೆಲಸ ಕಾರ್ಯನ ಸನ್ಮಾನ ಅಂತಾರೆ ಐತೊಟ್ಟಿಗೆ ಇನಿ ಸಾಧನೆ ಮಂತಿನಂಚಿನ ಶೈಕ್ಷಣಿಕವಾದ ಸಾಧನೆ ಮಂತಿನಂಚಿನ ಜೋಕ್ಲಿಗಳ ಸನ್ಮಾನ ಅಂತಾರೆ ಇನಿ ಮುಲ್ಪೈತೆ ಈ ವಿಶೇಷವಾದ ಕೊಡರ ಪಣ್ಪುಣಂದು ಏನತ್ತು ಪ್ರತಿಯೊಂದು ಸಂದರ್ಭ ನಮ್ಮ ಜೋಕ್ಲಿಗೆ ಇನಿ ಸಾಧಿ ತತ್ತೊಂದು ಸಂದರ್ಭ ಪಾಶ್ಚಾತ್ಯ ಸಂಸ್ಕೃತಿಗೆ ಮೋಡಿಗೆ ಒಳಗಾದ ಪುಣಂಚಿನ ಸಂದರ್ಭ ಅತನಂಡ ಬೆತೆ ಬೇತೆ ಮೊಬೈಲ್ದ ಅದುಪ್ಪು ಅತನಂಡ ಬೆತೆ ಬೇತೆ ಒಂಜಿ ಕಲ್ಚರ್ದ ಹತ್ರ ನಮ್ಮ ಸಮಾಜ ಒಂಜಿ ದಾರಿ ತಪ್ಪುನೇನು ಸರಿ ಮನ್ಪುಣಂಚಿನ ಕೆಲಸ ಇನಿ ನಮ್ಮ ಇಲ್ಲಡುಪ್ಪುಣಂಚಿನ ಅಪ್ಪೆಮ್ಮೆನಕ್ಲೆಗ್ ಖಂಡಿತವಾದ ಉಪ್ಪೋಡು ದಯಪಂಡ ಜೋಕುಲು ಆ ರೀತಿಡ್ ಬೆಳೆಯೊಂದಿಲ್ಲ ಶಾಲೆಗೆ ಪೋಪುನ ಜೋಕುಲ್ನ ಆ ಒಂಜಿ ಅಕ್ಲನ ವರ್ತನ ವಾರೀತಿ ಉಪ್ಪುಂಡು ಅಕ್ಲನ ಬೆಳವಣಿಗೆ ವಾರೀತಿ ಉಪ್ಪುಂಡು ಅವನು ಮಾತ ಸದಾ ನಮ್ಮ ಸೂಕ್ಷ್ಮವಾದ ಗಮನ ದೆತ್ತೊಂದು ಪುಣಂಚಿನ ಕೆಲಸ ಕಾರ್ಯ ನಮ್ಮ ಮಂತೊಂದು ಪೋಡಾಪುಂಡು ಇನಿ ನಮ್ಮ ಮಾತ ಈ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಮೂಲ ಕುಲ್ಲುನಂಚಿನ ಸಂಖ್ಯೆ ಕಮ್ಮಿ ಐದು ಬೊಕ್ಕ ವೈರಾಲ್ ವೈಶಾಲಿ ಅನ್ನಗ ಮೂಲ ಇತ್ತೆ ಪೂರ ಜಿಂಜಿದು ಬೋಪುಂಡು ಅದೇ ರಮೇಶನ್ನ ಚಾರು ಪೂಜಿ ಅಂಚದು ಅವಲಬೋಡು ನಮಕ್ ಮನೋರಂಜನೆ ಎತ್ತು ಮುಖ್ಯನ ಆಯ್ತೊಟ್ಟಿಗೆ ನಮಕ್ ಧಾರ್ಮಿಕ ವೈನಂಚಿನ ವಿಚಾರನ ತೆರಿಪುನಂಚಿನ ಆ ಒಂಜಿ ಧಾರ್ಮಿಕದ ಪ್ರಜ್ಞದ ಜಾಗೃತಿದ ಪಾತ್ರಗಳನ್ನ ನಮ್ಮ ಕೇನೋಡಪ್ಪು ಅವು ಈಕೆ ಬಿಡ್ಕೇಂದು ಈಕೆ ಬಿಟ್ಟು ಬಿಡುಪುನಂಚಿನ ಅಂಚದುಪ್ಪನಾಗ ನಡರ್ ಫ್ರೆಂಡ್ಸ್ ಸರ್ಕಲ್ದ ಕಾರ್ಯಕ್ರಮ ಇತ್ತೇನೆ ಒಂಚೂರು ತಡ ಒಂದುಂಡು ಹೆಚ್ಚಿಗೆ ಪಾತೆರ ಒಪ್ಪುಜಿ ಪಿರೋರ ಈ ಒಂಜಿ ಸಂಸ್ಥೆಗೆ ಶುಭ ಹಾರೈಕೆ ಮಂತೊಂದುಲ್ಲ ಅವೆಲಕ್ಕನೆ ಮಾತೆರೆಗಳ ಶುಭ ಹಾರೈಕೆ ಮಂತೊಂದು ಭವಿಷ್ಯದ ದುಂಬದ ದಿನಟ್ ಈ ಒಂಜಿ ಸಂಸ್ಥೆ ನನಾತ್ ಕಾರ್ಯನ ಮನ್ಪೆರ ಆ ದೇವರನ ಅನುಗ್ರಹ ಉಪ್ಪಡು ಆ ದೇವರನ ಅನುಗ್ರಹದ ಮುಖಾಂತರವಾದಿ ಕೆಲಸ ಕಾರ್ಯನ ಮನ್ಪಡಂದು ಪನೊಂದು ಸ್ವಚ್ಛತೆ ಬೊಕ್ಕ ಆರೋಗ್ಯ ಈ ಒಂಜಿ ದೃಷ್ಟಿಡ್ ನಮ್ಮ ಮಾತೆಲ್ಲ ಕೈ ಜೋಡಿಸೋಡಪ್ಪ ದಯಪಂಡ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿ ಆಯ್ನ ಬೆರಿಕೆ ಸ್ವಚ್ಛತೆದ ಬಗ್ಗೆ ಒಂದು ಸ್ವಚ್ಛತೆ ಅಭಿಯಾನನೇ ಮಂತಿತ್ತೇರು ಈ ಸ್ವಚ್ಛತೆ ಅಭಿಯಾನದ ಮುಖಾಂತರವಾದ ನಮ್ಮ ಪರಿಸರನು ಸ್ವಚ್ಛ ಮನ್ಪಂಚಿನ ಕೆಲಸ ಕಾರ್ಯನ ಸಂಘ ಸಂಸ್ಥೆದ ಮುಖಾಂತರ ಮಂತೊಂದು ಬರೋದಿಲ್ಲ ಆಂಡಲ ನನಗಲ ನಮಕ್ ಐತು ಒಂಜಿ ಪರಿಣಾಮ ಬೊಕ್ಕ ಒಂಜಿ ಐಕ್ ಆ ಒಂಜಿ ಸ್ವಚ್ಛತೆ ಮಂತಿಜ್ಜಿನಂಡ ಆತನ ಪರಿಸರಗೆ ಮಾರಕಾಪುನಂಚಿನ ಕೆಲಸ ಕಾರ್ಯ ನಮ್ಮ ಮಂತನಂಡ ವಾರೀತಿದ ದುಷ್ಪರಿಣಾಮ ನಮಕ್ಕೆ ಬರ್ಪುಣು ಪಂಪನಕ್ಕೆ ಮಸ್ತ್ ನಮ್ಮ ನಿದರ್ಶನ ತೋಂದಿಲ್ಲ ಇನಿ ಮಾತ ನಿಖಲ್ ಅಲ್ತ ನೀರು ಇದು ಗಾಳಿ ಇಜ್ಜಿ ಬಂದು ಪೂರ ಈ ಪೇಪರ್ಡೆ ಪೂರ ಗಾಳಿ ಬಾಡೊಂದಿಲ್ಲ ದಯಪಂಡ ಇನಿ ಆತ ಶೆಕೆ ಅವನುಂಡು ಆ ಶೆಕೆಗೆ ಕಾರಣದಾದ ಬಂಡ ಇನ್ನು ನಮ್ಮ ಮರನ ಪೂರ ಕಟ್ತಂದಿಲ್ಲ ಮರ ಪೂರ ಕಟ್ತದ ಮರ ಓಲ ದೈ ನಡುಪುನಂಚಿನ ಕೆಲಸನ ಮಂತೊಂದಿಜ್ಜ ಅಂಚಿನ ಕೆಲಸ ಕಾರ್ಯನ ನನ್ನ ದುಂಬು ದಿನಟ್ಟು ದೈ ನಡ್ನೆ ಅವಜಿ ದೈ ನಡ್ನೆನ ಒರಿಪಾನಂಚಿನ ಕೆಲಸ ಮನ್ಪೋಡು ಸ್ವಚ್ಛತೆನ ಕಾಪಾಡಿನಂಚಿನ ಕೆಲಸ ಮನ್ಪೋಡು ಯಾನು ಒಂಜಿ ಎಲ್ಲ ಉದಾಹರಣೆ ನೋಡೋಣ ನಮ್ಮನೆ ಈ ಸೋಮೇಶ್ವರದ ಆ ಒಂದು ಸಮುದ್ರ ಕಿನಾರಿಗೆ ಕಾಂಡೆ ಯಾಪಲ ಅಂಚ ವಾಕಿಂಗ್ ಪೋನಾಗ ಮುರಣಿತ್ತೆ ಬರ್ಸ ಬತ್ತಿವಕ್ಕ ಅಲ್ಪ ಸಮುದ್ರ ಕಿನಾರೆ ಫುಲ್ಲು ಈ ಪ್ಲಾಸ್ಟಿಕ್ದ ಬಾಟ್ಲ್ ಹತ್ತಿನ ಬೊರ್ಚಂದಿನ ಪೂರ ಅವೇ ಉಪ್ಪುನು ಅವು ನಿಜವಾದ ಸಮುದ್ರದ ದಕ್ಕಿದಿನತ್ತು ಓಲೋಲು ದಕ್ಕದಿರು ಓಲೋಲು ನದಿಕ್ ಹತ್ತಿನ ತೋಡುಗು ಐಕಿ ನೆಕ್ ದಕ್ಕಿದಿನ ಅವು ಪೂರ ಬತ್ತದ ಆ ಕಡಲ್ಗೆ ಸೇರಿದು ಕಡಲ ಅವೇನು ದೀಪುಜಿ ಕಡಲು ಪೂರ ಅವು ನಮಕ್ಕೆ ಪಿರೋಗೊಂದುಂಡು ಅಂಚದುಪ್ಪನಾಗ ದುಂಬ ದಿನಟ್ಲ ಸ್ವಚ್ಛತೆಯನ್ನು ಕಾಪಾಡಿನಂಚಿನ ಕೆಲಸನ ಐತ ಜಾಗೃತಿನ ಮೂಡಿನ ಕೆಲಸನ ಜೋಕ್ಲೆಡ್ದೆ ಶುರು ಮನ್ಪೋಡು ಆ ಜೋಕ್ಲೆಗೆ ಅಪ್ಪಮೆನಕ್ಲೆಗೆ ತೆರಿಪೋನಂಚಿನ ಕೆಲಸನ ಮನ್ಪೋಡೊಂದು ಪಣೊಂದು ಮಾತಿರೆಗಳ ಶುಭ ಹಾರೈಕೆಯನ್ನು ಮಂತೊಂದು ಎನ್ನ ಪಾತ್ರ ಮುಕ್ತಾಯ ಮಂತಲೇ ಜೈ ಹಿಂದ್ ಜೈ ಕರ್ನಾಟಕ. ಒಂದು ಕೋಟೆಕಾರು ಪಟ್ಟಣ ಪಂಚಾಯತ್ ಸದಸ್ಯರಂಚಿನ ಶ್ರೀ ಹರೀಶ್ ರಾವ್ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮಕ್ಕೂ ಶುಭ ಸಂದೇಶದ ಪಾತ್ರ ಪಂಡದು ಇಡ ಅಭಿನಯನ ಮತ್ತೊಂದು ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಿನ ದೈವದೇವರಿಗೆ ತರೆತಗ್ಗ ಒಂದು ಅವೇ ರೀತಿ ವೇದಿಕೆಡು ಮಿತ್ ಉಪಸ್ಥಿತಿ ಒಪ್ಪುನಂಚಿನ ಮಾತಾ ಎನ್ನ ಹಿರಿಯ ಕ್ಲೀಗ್ಲ ಗೌರವಿಸೊಂದು ಅವೇ ರೀತಿ ವೇದಿಕೆದ ಮುಂಭಾಗ ಎತ್ತಿನಂಚಿನ ನಮ್ಮ ಪೂರ ಸಾರ್ವಜನಿಕರಿಗೆಲ್ಲ ವಂದಿಸೊಂದು ಎಲ್ಲ ನಾಟಕ ತುಯರೆ ಕಾತೋಡಡು ಕಾತುಕೊಳ್ದೇರು ಅಂಡ ಇನಿ ನಮ್ಮ ಹಿರಿಯಕ್ಲ ಆನಂದ್ ಸರ್ ಅದುಪಾಡು ಬೊಕ್ಕ ಮಮತಾ ಮೇಡಮ್ ಅದುಪಾಡು ಸಾರ್ವಜನಿಕರಿಗೆ ಬೋಡಾಯಿನ ಜನಕ್ಲಿಗೆ ಬೋಡಾಯಿನಿಂಚಿನ ಭಾರಿ ಶೋಕದ ಪಾತ್ರ ಮಹಾಭಾರತದ ಕಥೆಯ ಮುಖಾಂತರ ಅವೇ ರೀತಿ ಸಮಾಜದ ಓ ರೀತಿ ನಮ್ಮ ಉಪ್ಪೋಡು ಪನ್ಪುನಂಚಿನ
ಒಂಜಿ ಅಕಲ್ನ ಜ್ಞಾನದ ಮುಖಾಂತರ ನಮಕ್ ತೆರಿಪ ಒಂದು ಬತ್ತೀರು. ಇನ್ನು ನಡಾರ್ ಫ್ರೆಂಡ್ಸ್ದ ವಿಷಯ ನಡಾರ್ ಫ್ರೆಂಡ್ಸ್ ಸರ್ಕಲ್ಗಳ ಎಂಕ್ಲೆಗಳ ಮಸ್ತ್ ಕೈತಲ್ದ ಸಂಬಂಧ. ಈ ನಡಾರ್ ಫ್ರೆಂಡ್ಸ್ ಜವನೇರು ಸಾಮಾಜಿಕ ಕ್ಷೇತ್ರ ಆದುಪಡು, ಧಾರ್ಮಿಕ ಕ್ಷೇತ್ರ ಆದುಪಡು, ರಾಜಕೀಯ ಕ್ಷೇತ್ರ ಆದುಪಡು, ಪ್ರತಿ ಒಂಜಿ ಕ್ಷೇತ್ರಡ್ಲ ಈ ನಡಾರ್ ಫ್ರೆಂಡ್ಸ್ ಸರ್ಕಲ್ದ ಪ್ರತಿ ಊರಿಯೆಲ್ಲ ಪ್ರತಿ ಓಲು ತುಂಡಲ ಅಲ್ಪ ನಮ್ಮ ಜವನೇರು ಸೇವೆ ಮಲ್ತಂದು ಪುನಂಚಿನ ಒಂಜಿ ಸಂಘ ಸಂಸ್ಥೆ. ಇದೇ ರೀತಿ ನಮ್ಮ ಎಂಗ್ಲೊಂದು ಈ ಭಾಗದ ಕೌನ್ಸಿಲರ್ ಆಂಡಲ ದಿವ್ಯ ಮೇಡಮ್ ಅಧ್ಯಕ್ಷ ಆಂಡಲ ಎಂಕ್ಲಿಗೆ ನೆರ್ರೆಲ್ಲ ನೆರಪೇರು ತಪ್ಪು ಮಲ್ತಂಡ ಖುಷಿಟ್ಟು ಒಂಜಿ ಬೆರಿಲ ಬೊಟ್ಟು ಇರು ಬೇಲೆ ಆಯ್ಬಕ್ಕ ಅಂಚಿನ ನಡರ್ ಫ್ರೆಂಡ್ಸ್ ಎಂಗ್ಲ ಅಣ್ಣ ಮೆಗ್ಗಿನ ಅಂಚಿನ ಸಂಬಂಧ ಉಪ್ಪುನಂಚಿನ ನಡರ್ ಫ್ರೆಂಡ್ಸ್ ಯಾನ ಜಾಸ್ತಿ ಪಂಡ್ರೆ ಪೋಪುಜಿ ನನ್ನಲ ಹಿರಿಯಕ್ಲು ಪಾತೆರ ಉಳ್ಳಿರು ಯಾನೊಂಜಿ ರಡ್ಡು ಪಾತೆರ ಎನ್ನ ಮನಸ್ಸುದುಲ ಪಂಡ್ರೆ ಪೋಪೆ. ನಮ್ಮ ಸಮಾಜ ಸರಿ ಮಲ್ಪುನ ತುಂಬು ನಮ್ಮ ಫಸ್ಟ್ ಸರಿಯಾವೋಡು, ನಮ್ಮ ಸರಿಯಾವೋಡು ಎಂಚ ಪಂಡ ನಮ್ಮ ಉಲ ಇತ್ತಿನಂಚಿನ ನಮ್ಮ ಆತ್ಮ ಶುದ್ಧ ಮಲ್ತೊಂದು ಆತ್ಮದ ಮೂಲಕ ಜ್ಞಾನ ಸಂಪಾದನೆ ಮಲ್ತದು. ಜ್ಞಾನದ ಮುಖಾಂತರ ನಮ್ಮ ಉಲಾಯಿದ ದೇವರ ಸಂಪರ್ಕ ಮಲ್ಪೊಲಿ ಪನ್ಪುನ ಕೇಂದೆ. ಅವೇ ರೀತಿ ನಮ್ಮ ಶುದ್ಧಾಣ ಮಾತ್ರ ಸಮಾಜ ಶುದ್ಧ ಆಪುಂಡು, ಸಮಾಜ ಬಕೋರಿಗೆ ಪನಿಯರ ನಮಗೆ ಅವಕಾಶ ಆಪುಂಡು. ಓ ರೀತಿ ಮಲ್ಪೊಲಿ ಪಂಡ ನಮ್ಮ ಎಲ್ಲಿ ಒಂಜಿ ಸಿಂಪಲ್ ಆದ ಯೋಚನೆ ಮಲ್ಪೊಲಿ. ನಮ್ಮ ಈ ಭೂಮಿಗೆ ಬೈದ ಪುಟ್ಟುದ ಪೊಪ್ಪ ಅಮ್ಮನಕ್ಲೆ ಪುದರ್ದೀತೇರು ಐದು ಬೊಕ್ಕ ಈ ಸಮಾಜ ತೂದಿ ಎಂಗ್ಲಿ ಬೆಳವಣಿಗೆ ಒಂದು ಬರ್ಪ ಆ ಸಮಾಜ ಹಾಳಲೊಪ್ಪುಂಡು ಎಡ್ಡೆಲೊಪ್ಪುಂಡು ಪ್ರತಿ ಒಂಜಿ ವಿಷಯ ಎಲ್ಲ ತೂವೊಂದು ಬರ್ಪ ಆ ಮನಸ್ಸು ಎಂಗ್ಲು ದೆತ್ತೊಂದು ಎಂಗ್ಲು ಬೆಳವಣಿಗೆ ಒಂದು ಬರ್ಪ ಆ ನಿಜವಾದ ಎಂಜಿನ ಪಂಡ ಎಂಕ್ಲು ಈ ಭೂಮಿಗೆ ಬತ್ತಿ ಬೊಕ್ಕ ನಮ್ಮ ಈ ಭೂಮಿಡಿ ನಮ್ಮ ಏರು ಪನ್ಪುರ ಪುದರಂದು ಐದು ದುಂಬುದಾದ ಪೊಪ್ಪ ಅಮ್ಮನ ಬಂಜಿಡಿ ಬತ್ತಿ ದುಂಬು ನಮ್ಮ ದಾದ ಅಂದು ಯೋಚನೆ ಮಲ್ಪೋಡು. ಅವು ಓ ರೀತಿ ಯೋಚನೆ ಮಲ್ಪಲಿ ಪಂಡ ಯಾನ್ ಎಕಡೊಂಜಿ ಮೂಲು ದೇವರಾಜು ಅರಸು ಹಿಂದುಳಿದ ವರ್ಗದ ಕಾರ್ಯಕ್ರಮ ವಿದ್ಯಾರ್ಥಿನಿ ಕಾರ್ಯಕ್ರಮ ಪಂಡೆ ನಮ್ಮ ತೂಲೆ ನಮ್ಮ 24 ಗಂಟೆ ಪ್ರತಿ ಒಂದು ಕಾಂಡೆ ಲಕ್ಕದ ತೂನಗನ ಎಂಗ್ಲಿ ತೋಜಿನ ಹೊರ ಪ್ರಪಂಚ ತೂ ಒಂದುಂಟು. ಹೊರ ಪ್ರಪಂಚದ ಆಯನ ವಿಷಯ, ಅಕಲ್ನ ವಿಷಯ, ಮುಲ್ತ ವಿಷಯ, ದೇಶದ ವಿಷಯ ಪೂರ ಬೋಡು ಪೂರ ತೂವೊಂದುಪ್ಪ. ನಿಜವಾದ ನಮ್ಮ ಒಳ ಪ್ರಪಂಚದೊಲೆ ಪೋದು ಹೊರ ಜಗತ್ತದ ಸತ್ಯನ ತೆರೆಯರೆ ಒಂಜಿ ಮಾರ್ಗ ನೆಮ್ಮದಿಲಪ್ಪುಡು ನಮಕ್ ಎಂಚ ಪಂಡ ಗೌತಮ್ ಬುದ್ಧ ಅದುಪ್ಪಡು, ಸ್ವಾಮಿ ವಿವೇಕಾನಂದರ ಅದುಪ್ಪಡು ನಮ್ಮ ಉಲಾಯಿದ ಆತ್ಮ ಜಾಗೃತಿ ಮಲ್ತೊಂದು ನಮ್ಮ ಎಡ್ಡೆ ಒಂದು ನಮ್ಮ ಒಟ್ಟಿಗೆ ಸುತ್ತಮುತ್ತಲಿನ ಪರಿಸರ ಎಡ್ಡೆ ಮಲ್ಪೆರ ಒಂಜಿ ಅವಕಾಶ ಉಂಡು. ಯಾ ನಿಕಲ್ಡ ವಿನಂತಿ ಮಲ್ತೊಂದುಲ್ಲೆ ದಾದ ಪಂಡ ಯಾನ್ಲ ಒಂಜಿ ಸಾರ್ವಜನಿಕ ಸೇವೆ ಪ್ರತಿ ಒಂಜಿ ಸಂಘ ಸಂಸ್ಥೆ ಆದುಪ್ಪಡು, ಸಮಾಜ ಆದುಪ್ಪಡು ಎನ್ನ ಹೆಂಗೆ ಗೊತ್ತಿತ್ತಿನ ಮಟ್ಟ ಒಂದು ಬೈದೆ ಅಂಡ ಕೊನೆಗೆ ಹೆಂಗೆ ಗೊತ್ತಾಂಡು ನಮ್ಮ ಸರಿಯಾಯಿನ ದಾದ ಓಲು ನಾಡೋಡು ನಿಜವಾಯಿನ ಸತ್ಯ ಓಲು ಉಂಡು ಒಂದು ನಾಡ್ನಾಗ ಯಾನೊಂಜಿ ಇಲ್ಲೇ ಪ್ರಯತ್ನ ಮಲ್ತೆ ಒಂಜಿ ಇಂಚನೆ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಎನ್ನ ನಿರಂತರ ಸಂಪರ್ಕ ಒಪ್ಪುಂಡು. ಒಂಜಿ ದಿನ ಪಂಡೆರು ಹತ್ತು ಮಾರ್ಯಾರ ಈರೊಂಜಿ ಅಲ್ಪ ಮಲ್ಲ ಬುದ್ಧನೊಂಜಿ ಕಟ್ಟಿದಾರು ಈ ಮೇಟು ವಿವೇಕಾನಂದನ ಕಟ್ಟಿದಾರು ದಾದ ವಿಷಯ ಗೊತ್ತುಂಡ ಅಂದಕೇಂದೆ ಎಂಕ್ಲು ಶಾಲೆದ ಸಂದರ್ಭ ಎಂಕ್ಲು ಮಸ್ತ್ ತೂಂತ ಬುದ್ಧನ ಬಗ್ಗೆ ಓದೊಂದಿತ್ತ, ಸ್ವಾಮಿ ವಿವೇಕಾನಂದರ ಬಗ್ಗೆ ಓದೊಂತೆ ಪಂಡೇರು ಯಾನೊಂದು ಚೂರು ಕೆಲವು ಸಮಾಜದ ವಿಷಯ ಕೆಲಸ ಮಲ್ತೊಂದು ಪುನಗ ಎಂಕ್ಲು ಒಂಚೂರು ಕಲ ಬೇಜಾರ ಎಂಕ್ಲು ದಾದ ಮಲ್ತೊಂದುಲ್ಲ ಸಮಾಜ ನಮ್ಮ ಮಲ್ಪುನ ಸರಿಯಾ ಇನ್ನು ಪೋಪುನ ರೂಟ್ ಸರಿ ಎಂಕ್ಲಿಗೆ ಒಂದು ಗೊಂದಲ ಬತ್ತನು ಎಡ್ಡೆ ಮಲ್ಪೆರೆಂದು ಪೋನಾಗ ನಮ್ಮ ದಾದ ಬಂಡ ನಮ್ಮ ಹಾಳು ಮಲ್ಪು ಅಂಚಿನ ಪರಿಸ್ಥಿತಿ ತೋಜೊಂದುಂಡು. ಇಂದು ದಾದಾನ ಅಂಜೆ ಒಂಜಿ ನಮ್ಮ ಶಾಸ್ತ್ರ ಬಳಗ ಕಟ್ಟೆದಲ್ಪನೆ ಏನು ಕುಲೊಂದಿತ್ತೆ ಒಂಜಿ ಎಡ್ಡೆ ಪತ್ರಿಕಾ ಮಾಧ್ಯಮದ ಅಂಚೆ ತೂದು ಬತ್ತೇರ ಮೇಟು ಬತ್ತದು ದಾನೆ ಹರಿಶಣ್ಣ ಕುಲೊಂದಾರು ಅಂದ್ಕೇಂಡು ದಾಲಜ್ಜಿ ಮಾರೆ ದಾದ ಮಲ್ಪುನ ಗೊತ್ತಿಜ್ಜಿ ಸಮಾಜ ಇಂಗ್ಲಿ ಬುದ್ಧಿ ಬತ್ತಿ ಹಿಡಿದು ಶಾಲೆ ಹಿಡಿದು ಸಮಾಜ ಸೇವೆ ಮಲ್ತೊಂದುಲ್ಲ ಇದು ದಾದ ನಿಂಗೆ ಅರ್ಥ ಹೊಂದಿಜ್ಜಿ ಮಾರೆ ಹೆಚ್ಚಿನ ನಿಂಗೆ ಕೆಲ ಕನ್ಫ್ಯೂಸ್ ಉಂಡು ಬಂಡಿ ಐಕಲ್ಪ ಬುದ್ಧನ ಕಟ್ಟದ ಒಂಚು ತೂಲೆ ಎಂದು ಬಂದಿರು ಅಂಚ ಆನಿಯಾನು ಬೈಯಾಗ ಪೋದು ಒಂಜಿ 3 ವರ್ಷ ತುಂಬುದು 2 ವರ್ಷ 3 ವರ್ಷ ತುಂಬುದ ಆನೆ ಪೋದು ಇಲ್ಲಡೆ ಪೋದು ಬುದ್ಧೆ ಅಲ್ಪ ಎಂಚ ಕುಲ್ದ್ರಿ ಕಣ್ಣು ಮುಚ್ಚುದು ಮೀಯೆ ಬೈಯದ ಬಡ್ತು ಕುಲ್ಲ ಸ್ಟಾರ್ಟ್ ಮಾಡ್ದೆ ಕುಲ್ಲುನಾಗ ದಾದನ ಒಂಜಿ ಉಂಡು ಬಂದ ಅಣ್ಣ ನಮ್ಮ ಉಲಾಯಿಡು ನಮ್ಮ ಮನಸ್ಸುಲಾಯಿಡು ನಮ್ಮ ಆತ್ಮದುಲಾಯಿ ದಾದನ ಒಂಜಿ ಉಂಡು ಬಂದ ಅಣ್ಣ ದಾದ ಮನದನೆ ಕಾಣೆ 4 ಗಂಟೆ 5 ಗಂಟೆ ಲೆಕ್ಕ ಸ್ಟಾರ್ಟ್ ಮಾಡ್ತೆ ಮೀಯೆ ಕುಲ್ಲುನಾಗ ಒಂಜಿ ವಾರ 10 ದಿನ 15 ದಿನ ಒಂತೆ ಕಷ್ಟ ಅಂಡು ಉಲಾಯಿ ಪೋಯಾರ ನಮ್ಮ ಉಲಾಯಿ ನಮ್ಮ ಆತ್ಮದುಲಾಯಿ ನಮ್ಮ ಪೋಯಾರೆ ಬೊಕ್ಕ ನಮಕ್ ಸುಲಾಬಡ ಪೋನ್ ಬತ್ತ ಸಾಧಾರಣ ಒಂಜಿ 2 ವರ್ಷದಿಂಚಿ ಗೊತ್ತಾಂಡು ಓ ರೀತಿದ ಶಕ್ತಿ ನಮ್ಮ ಉಲಾಯಿಡು ಉಂಡು ಓ ರೀತಿಡು ನಮ್ಮ ಓವಿಲ್ನ ಒಂಜಿ ಧ್ಯಾನದ ಮುಖಾಂತರ ಮಲ್ಪೋಲಿ ಪನ್ಪುನ ಒಂಜಿ ವಿಷಯ ಒಂಜಿ ಅರ್ಥ ಅಂಡು ನಮಕ್ ಮನಸ್ಸುಲ ನೆಮ್ಮದಿ ಆಪುಂಡು ದಯಪಂಡ ತೂಲೆ ಎಂಕ್ಲ ಮನಸ್ಸು ಒಂಜಿ ಮೊಬೈಲ್ ಇತ್ತಿಲಕ್ಕ ಮೊಬೈಲ್ ಏತ್ ಸ್ಟೋರೇಜ್ ಆಪುಂಡು ಸ್ಟೋರೇಜ್ ಒಂದೇ ಪುಂಡು ಪ್ರತಿ ಒಂಜಿ ವರ್ಷ ವಿಷಯ ಎಲ್ಲ ಅರ್ಥ ನಮ್ಮ ಸ್ಟೋರೇಜ್ ಒಂದು ಪುಂಡು ಸ್ಟೋರೇಜ್ ಆದ ಒಂಜಿನ ಹ್ಯಾಂಗ್ ಆಪುಂಡು ಮೊಬೈಲ್ ಬೊಕ್ಕ ದಕ್ಕೋಡ ಹೆಚ್ಚಿನ ರಿಜಿಸ್ಟರ್ ಮಲ್ಪುಡು ಅದನ್ನ ಆಪುಂಡು ನಮ್ಮಲ್ಲ ನರಮಣಿಲ ನಮ್ಮ ಒಂಜಿ ಮೊಬೈಲ್ ಇತ್ತಿಲಕ್ಕಲೆ ನಮ್ಮ ಮೊಬೈಲ್ ಪ್ರತಿ ಒಂಜಿ ಹೊರ ಪ್ರಪಂಚ ತೂಂದು ಪುನಗ ಮಸ್ತ್ ಒಂಜಿ ಲೋಡ ಒಂದು ಪುಣು ಅವೇನು ಓ ರೀತಿ ಡಿಲೀಟ್ ಮಲ್ಪೋಲಿ ಹೊಸ ಯೋಚನೆ ಹೊಸ ಮನಸ್ಸು ಓ ರೀತಿ
ರೀತಿ ನಮಗೆ ಮಲ್ಪೋಲಿ ಪಂದು ಯಾನ್ ಬುದ್ಧನ ಎಂದು ಹಿಡಿದು ಕಲಿತೆ ಅವೇ ರೀತಿ ಯಾ ನಿಖಿಲ್ ಪ್ರಯತ್ನ ಮಲ್ತುಲೆ ನಮ್ಮ ಒಂಜಿ ಒತ್ತಡದ ಸಂದರ್ಭ ಲಾಸ್ಟ್ ಡಿಪ್ರೆಷನ್ ಮೂರ್ನ ಕೆಲವು ಮೂಮೆಂಟ್ ತೂತೆ ಯಾನ್ ಕೆಲವು ಜನಕ್ಲೇನು ತೂತೆ ಅಂಚ ಇಂದಿಗೆ ಸುಲಭವಾಯಿನ ಮಾರ್ಗ ಪಂಡ ಇನ್ನು ಒಂಜೆ ನಮ್ಮ ಎಂಚ ದೈನಂದಿನ ಕಾರ್ಯಕ್ರಮ ಓ ರೀತಿ ಮಲ್ಪೋನ ಡ್ರೆಸ್ ಬಾಡುವನ ಒಣಸು ಮಲ್ಪೋನ ಬಾಕಿದ ಪೂರ ಕೆಲಸ ಎಂಚ ಮಲ್ಪೋನ ಒಂಜಿ 10 ನಿಮಿಷ 15 ನಿಮಿಷ ನಮಗೋಸ್ಕರ ನಮ್ಮ ಏರು ಪನ್ಪುರ ಯೋಚನೆಗೆ ಒಂಜಿ ಕಣ್ಣು ಮುಚ್ಚಿದ ಕುಲ್ಲರ್ ಸ್ಟಾರ್ಟ್ ಮಲ್ಪಲೆ ನಮ್ಮ ಶ್ವಾಸದ ಬಗ್ಗೆ ಯೋಚನೆ ಮಲ್ಪಲೆ ಅಪಗ ನಿಗ್ಲಿಕ್ಕೆ ಒಂದೇ ದಿನಟ ನಿಗ್ಲಿಕ್ಕೆ ಗೊತ್ತಾಪುಂಡು ದಾದ ವಿಷಯ ಬಂದು ಹೊರ ಜಗತ್ತದ ಕೆಲವು ಮೋಸದಾದ ಗೊತ್ತಾಪುಂಡು ಹೊಸ ರಡ್ಡು ಮೋನೆ ಇತ್ತದ ಕುಡೊಂಜಿ ಮೋನೆ ಎಡ್ಡೆ ಮೋನೆ ಮಲ್ತಿಲಕ್ಕ ತೋಚನೆಲ್ಲ ಗೊತ್ತಾಪುಂಡು ಅಂಚ ಪ್ರತಿ ಒಂದು ವಿಷಯ ಯಾನ್ ಪನ್ಪುನ ಹಿಡ್ದಲ್ಲ ಅಕಲೆಕ್ಲೆಗೆ ಗೊತ್ತಾಪುಂಡು ಇಂದಿತ್ತ ಬಗ್ಗೆ ದುಂಪೋಲೆ ನಿಕ್ಲೆಗ ಎಂದು ಈ ಪಾತ್ರ ಒಂತೆ ಸಮಯ ನಿಕ್ಲೆಗೆ ಅಂದು ಅರ್ಥ ಹಾಕೊಂಡು ಬಂದು ಹೆಂಗೆ ಅವಕಾಶ ಮಲ್ತು ಕೊಡ್ತೀನ ನಡಾರ್ ಫ್ರೆಂಡ್ಸ್ ಅಧ್ಯಕ್ಷರಿಗಳ ಪ್ರತಿಯೊರೆಗಳ ಎಂದು ಧನ್ಯವಾದ ಪನೊಂದು ಮೂಲು ಬತ್ತಿನ ಅಂಚಿನ ಪ್ರತಿಯೊರೆಗಳ ದೈವದೇವರು ನಮ್ಮ ಗ್ರಾಮದ ದೈವದೇವರು ಸುಖ ನೆಮ್ಮದಿ ಶಾಂತಿ ನೆಮ್ಮದಿನ ಕೊರಡು ಪ್ರತಿಯೊಬ್ಬರನ್ನ ಎಡ್ಡೆ ಆವಡು ಬಂದು ಯಾನ್ ದೇವೇಡ ಪ್ರಾರ್ಥನೆ ಮಲ್ತಂದು ಏನು ರೆಡ್ಡು ಪಾತ್ರ ಮುಗಿತೊಂದು ಜೈ ಹಿಂದ್. ನಗರ ಅಧ್ಯಕ್ಷರು ಬಿಜೆಪಿ 300 ಮಹಾಶಕ್ತಿ ಕೇಂದ್ರ ಅವರು ಬೇರೊಂದು ಕಾರ್ಯಕ್ರಮದ ನಿಮಿತ್ತ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ತಮಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ನಡಾರ್ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ವತಿಯಿಂದ ನೀಡ್ತಾ ಇದ್ದೇವೆ. ಬಂಧುಗಳೇ, ಮುಂದಿನ ಶುಭಾಶಯದ ನುಡಿಗಳಿಗಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀ ದೇವದಾಸ್ ಕೊಲ್ಯ, ಉಪಾಧ್ಯಕ್ಷರು ಭಗವತಿ ಸಹಕಾರಿ ಬ್ಯಾಂಕ್ ಇವರ. ಮಾಗಣದ ದೇವರಾಯನ ಸೋಮನಾಥ ದೇವರಿಗೆ ಅಡ್ಡ ಬೋರೋನೆ ಅಂಚನೆ ಈ ಪರಿಸರದ ಪೂರಾ ದೈವ ದೇವರೆಗಳ ಅಡ್ಡ ಬೋರೋನೆ ನಡಾರ್ ಫ್ರೆಂಡ್ ಸರ್ಕಲ್ ನಡಾರ್ ಮುಕ್ಕಲ್ನ 28ನೇ ವಾರ್ಷಿಕೋತ್ಸವದ ಈ ಒಂಜಿ ಸಂದರ್ಭ ವೇದಿಕೆಡೆ ಅಧ್ಯಕ್ಷರಾದ ಎನ್ನ ಆತ್ಮೀಯರು ರವೀಂದ್ರಣ್ಣವ್ಲೇರು ಅಂಚನೆ ನಮ್ಮ ಕೋಟೆಕಾರ್ ಪಂಚಾಯತ್ ಪಟ್ಟಣ ಪಂಚಾಯತ್ದ ಅಧ್ಯಕ್ಷರು ದಿವ್ಯಾ ಉಲ್ಲೇರು ಅಂಚನೆ ಪೂರ ಗಣ್ಯರು ಉಲ್ಲೇರು ಪೂರಕ್ಲನ ಪುದರವನ್ನಾಗ ಲೇಟಾವು ಅಂಚನೆ ಪುನೇನೆ ಚೂರು ಕೆಬಿ ಕೊರಿಯರೆ ಒಂತೆ ಜನಕ್ಕೆಲ್ಲ ಉಲ್ಲಾರು ಪೂರ್ತಿ ಜನಕ್ಕಲು ಬರಡುಂದಾಂಡ ಮೂಲು ಒವ್ವ ಒಂಚಿ ವೈರಲ್ ವೈಶಾಲಿ ನಾಟಕ ಪ್ರಾರಂಭ ಅನಗ ಇತ್ತೆ ಬತ್ತಿನಕ್ಕಲು ಇಲ್ಲಡೆಗೆ ಫೋನ್ ಮಲ್ಪೇರೆ ಅಕಲ್ನ ಪೂರ ಮುಗಿಂಡು ನನ್ನ ನಿಕ್ಕಲು ಬಲೆ ಎಂದು ಫೋನ್ ಮಲ್ಪೇರೆ ಬೊಕ್ಕ ಕೈತಲ್ ಪೂರ ಚೇರ್ಲ ದೀದು ಟವೆಲ್ಲ ದೀದು ಪೇರೆ ಅಪ್ಪ ಪೂರ ಫುಲ್ ಆಪುಂಡು ತಪ್ಪತ್ತವು ದಯಪಂಡ ಪ್ರತಿ ಒಂಜಿ ದಿಕ್ಕಗಳ ಪೋದಾನಾಗ ಈ ಕಿರಿಕಿರಿ ಉಪ್ಪುಂಡೆ ಒಂಜಿ ನಾಟಕ ತೂಕ ಒಂಜಿ ನಾಟಕದ ಒಂಜಿ ಆ ಕಾರ್ಯಕ್ರಮ ಬೇಗ ತೂಕ ಅತ್ತಂಡ ಆ ಬೊಕಲ ಒಂಜಿ ಪಂಡ್ರೆ ಬುಡ್ದು ಪೋಂಡು ಬನ್ನಾಗ ಜೋಕಲ್ನ ಡ್ಯಾನ್ಸ್ ಆವೊಂದಿತ್ತಂಡೆ ಐಟ್ ನನ್ನ ಒಂತೆ ಡ್ಯಾನ್ಸ್ ಬಾಕಿ ಉಂಡು ಸೊ ಆ ಜೋಕಲ್ನ ಇಲ್ಲದಕ್ಕೆಲ್ಲ ಆ ಒಂಜಿ ಡ್ಯಾನ್ಸನ್ನು ತೂಕ ಪಣದು ಪಾಪ ಕಾತೊಂದುಲ್ಲ ಉಲ್ಲೇರು ಏರೆಗೆಲ ಈ ಸಭಾ ಕಾರ್ಯಕ್ರಮಡು ಪಾತ್ಯರು ನಂಚಿನ ಪಾತ್ಯರದ ಅಗತ್ಯನೇ ಒಪ್ಪಂದೆ ಸರಿಯತೆ ಇಜ್ಜಿ ಪನಾಯರು ದಯಪಂಡ ಪಂಡುಂಡ ಸರಿಯಾಪುಜಿ ಎಂಕ್ಲೆಗೆ ನಾಚಿಗೆ ಆಪುಂಡು ಪಣದು ಪನಾಯರು ಉಪ್ಪಡೆ ಎಂಚಲಾವಡೆ ಕಾರ್ಯಕ್ರಮನ ಕೇನಿಯರ್ನ ತುಯ್ಯರ್ನ ಇತ್ತು ಜನಾಂಡಲ ಕುಲ್ದರತ ಚೇರು ಮಸ್ತ್ ಬಾಕಿ ಉಂಡು ಐನ ಬರ್ತಿ ಮಲ್ಪೆರೆ ವೈಶಾಲಿ ಬರ್ಪಲ್ ಆವಡೆ ಚೂರು ಒಂಜಿ ರಡ್ಡು ವಿಚಾರನೂ ಪನ್ಪೆ ಒಂಜಿ ಈ ಒಂಜಿ ಫ್ರೆಂಡ್ ಸರ್ಕಲ್ ನಿಕ್ಲೆಗೆ ಒಂಜಿ ಎನ್ನ ಅಭಿನಂದನೆ ಕೊರ್ಪೆ ದಾಯ ಗೊತ್ತುಂಡಿ ಯಾನು ಬತ್ತದ ತೂನಗ ಹೆಚ್ಚಿನಕ್ಕೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಉಲ್ಲಾರು ಎನ್ನ ಪರ್ಮನೆಂಟ್ ಡ್ರೆಸ್ಸೇ ಅವು ನಿಕ್ಲ ಕಮಿಟಿದಕ್ಕಲ್ ಪೂರ ಜಾಸ್ತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಾಡ್ದಾರೆ ಐಕೆ ನಿಕ್ಲೆಗೆ ಒಂಜಿ ಅಭಿನಂದನೆ ಕೊರ್ಪೆ ಅನ್ ಅವು ಒಂಜಿ ರಡ್ನೆ ವಿಚಾರ 28 ವರ್ಷ ನಡಾರ್ ಫ್ರೆಂಡ್ ಸರ್ಕಲ್ ಮೂಲು ಬೇತೆ ಕಾರ್ಯಕ್ರಮನ ಮಲ್ತೊಂದುಲ್ಲಾರೆ ಪನ್ಪುನೇನೆ ಕೆಲವೊಂಜಿ ವಿಚಾರ ತೆರಿಂಡೆ ಆಫೀಸೇ ನಿಕ್ಲೆಗೆ ಇಜ್ಜಿ ಪಂಡರ್ ಸರಿಯತೆ ಅಧ್ಯಕ್ಷರೇ ಅವು ಗ್ರೇಟ್ ಆಫೀಸೇ ಇಜ್ಜ ಅಂದೆ 28 ವರ್ಷ ಈ ಕ್ಲಬ್ಬನ್ನು ನಡಪ ಒಂದು ಬೈದರತ್ತ ನಿಕ್ಲೆ ಇಂದು ಗ್ರೇಟ್ ನೇಕ್ ನಿಕ್ಲೆಗೆ ನಿಕ್ಲನ ಈ ಒಂಜಿ ಸಂಘಟನೆಗೆ ನಿಜವಾದ ಅಭಿನಂದನೆ ಕೊರಡು ದಾಯಂದ ಪಂಡ ಒಂಜಿ ಕ್ಲಬ್ ಸ್ಟಾರ್ಟ್ ಆದಾನಗ 1 ವರ್ಷ 2 ವರ್ಷ 3 ವರ್ಷ ಆನಗ ಉಲಾಯಿಡ್ ಗ್ರೂಪ್ ಸ್ಟಾರ್ಟ್ ಆಪುಂಡು ಈ ಸರ್ತಿ ಆಯನ ಅಧ್ಯಕ್ಷ ಆಯರ ಬುಡಿಯರ ಬಲ್ಲಿ ಇಂಡಿಯನ್ ಮಲ್ಪುಗ ಪಣದು 10 ಜನ ಅಕ್ಲೇನ್ಲ ಮಲ್ಪುನ ಬುರ್ಚಿ ಪಣದು ಈಮೇಟ್ ಒಂಜಿ 10 ಜನ ಅಂಚ ಐನೊಂಜಿ ಕಂಕನೆ ಪಾಡಂದೆ ಆ ಕಮಿಟಿಡಿತ್ತಿನ ಒಂಜಿ ಕೆಲವು ಪುರಿಕುಲು ಪಲ್ಟಿ ಮಲ್ಪೇರೆ ಐನ ಎಂತು ಮುಚ್ಚಿದು ಬುಡ್ಪೇರೆ ಆಂಡ ಆಫೀಸೇ ಇಜ್ಜಂದೆ 28 ವರ್ಷ ನಿಕಲು ನಡಪ ಒಂದು ಬೈದರೊಂದು ಪಂಡ ಆಶ್ಚರ್ಯ ಆಪುಂಡು 30ನೇ ವರ್ಷಗೆ ಈ ಭಾಗದ ದೈವದೇವರನ್ನ ಪೂರ ಸಹಕಾರೋಡು ಅಂಚನೆ ಈ ನಿಖಲ್ನ ಒಂಜಿ ತಾಕತ್ತಡು
30ನೇ ವರ್ಷ ಅನಗ ನಿಖಲು ಮೂಲೊಂಜಿ ಎಡ್ಡ ಆಫೀಸ್ ಮಲ್ಪರು ಪಂಡದು ಹೆಂಗೆ ತೋಜುಂಡು ಮಲ್ಪೆರೆ ನಿಖಲಿಗೆ ದೇವರು ಅನುಗ್ರಹ ಕೊರಡಂದು ಪನ್ನದು ಯಾನ್ ಪ್ರಾರ್ಥನೆ ಮಲ್ಪೆ ಬೊಕ್ಕ ಕಿಂಚಿತ್ ಯಾನ್ಲ ಸಹಾಯ ಮಲ್ಪುವೆ ಮಲ್ಲ ಮಟ್ಟದತ್ತೆ ದಾಯಂದು ಪಂಡ ಈ ಕ್ಲಬ್ಬು ನನಾತ್ ದುಂಬುಗು ಪೋಡು 30 ಅಜಿಪಗು ಬರಡೆ ನೇನು ಒಂಜಿ ಕಟ್ಟದು ನಿಕ್ಲೆಗು ಬಕ್ಕೊಂಜಿ ಎಡ್ಡೆ ಒಂಜಿ ವೇದಿಕೆಗಲ ಅಂಚನೆ ಕುಲ್ಯರ್ಲ ಎಡ್ಡೆ ಒಂಜಿ ಗ್ರೌಂಡ್ಲ ತಿಕ್ಕದು ಒಂಜಿ ಆಶೀರ್ವಾದ ನಿಕ್ಲೆಗೆ ನೇನಾದ ಈ ಸ್ಟೇಜ್ ಪಾಡಿಯರ್ನೆ ಮಲ್ಲೊಂಜಿ ಖರ್ಚು ಉಂಡತೆ ಸ್ಟೇಜ್ ಪಾಡಿನ ಬುರ್ಚತ್ತ ವೇದಿಕೆ ಒಂದು ಸ್ಟೇಜ್ ಉಂಡು ದುಂಬಗ ಪೋಯರೆ ಇತ್ತೆ ಉಪ್ಪುನಂಚಿನ ಜವನೀರ್ನ ನಿಖಲ್ನ ಒಂಜಿ ಟೀಮು ನಿಕ್ಲೆಗೆ ಖಂಡಿತ ಸಾಧ್ಯ ಆಪುಣಂದು ಪನ್ಪೆ ಮಸ್ತ್ ಪಾತೆರ್ರೆ ಉಂಡು ಅಂಡ ದಾದ ಮಲ್ಪುನಿ ಟೈಮ್ ಆಂಡತಿ ನಲ್ಲ ಪಾತೆರ್ಲೇರು ಅಧ್ಯಕ್ಷರು ರವಿ ಎಣ್ಣೆ ಮಸ್ತ್ ಪಾತೆರ್ವೇರು ಬೊಕ್ಕ ನಮ್ಮ ಸರ್ ಪೊಲೀಸರ್ ಆಫೀಸರ್ ತೋಂದುಲೇರು ಅರೆಗೆ ಡ್ರಗ್ಸ್ದ ಬಗ್ಗೆ ಅಂತ ಪನಿಯರ್ಲ ಒಪ್ಪು ಎಡ್ಡೆ ಒಂಜಿ ಅರೆಗೆ ಎನ್ನ ಪರಿಚಯ ಉಂಡಾ ಗೊತ್ತಿಜ್ಜಿ ಆರೆ ನಮ್ಮ ಕಲ್ಲಾಪುಡು ACP ಆಫೀಸರ್ ನಿರಂತರವಾಯಿನ ಒಂಜಿ ಅರ್ನನೇ ಒಂಜಿ ಆ ಒಂಜಿ ಸಂಶೋಧನೆ ಉಪ್ಪೇರು ಆರ್ಲ ಮಸ್ತೆ ಒಂಜಿ ಪ್ರಯತ್ನಡುಲ್ಲೇರು ಅರೆಲ್ಲ ನಿಕ್ಲೆ ಕರ್ನ ವರ್ಷ ಸನ್ಮಾನ ಮಲ್ತಾರಂದು ಪಂಡಾರು ಖುಷಿಯಾಂಡ್ ಈ ಸರ್ತಿಲ ವೇದಿಕೆಗೆ ಇದ್ದಾರೆ ಅಂಚಿನ ಆಫೀಸರ್ ನಕಲ್ಲ ನಿಕ್ಲೆಗೆ ಸಹಾಯ ಮಲ್ಪೇರು ಬಕ್ಕ ಜವನೇರು ಪೊಣ್ಣುಲ್ಲ ಆಣುಲ್ಲ ಇಲ್ಲದಕ್ಕಲೆ ಪೂರಕ್ಕಲ್ಲ ಆ ಜವನೇರನ ಒಂಜಿ ಬಾರಿ ಒಂಜಿ ಎಡ್ಡೆ ರೀತಿಯ ನಿಕ್ಲು ತೂವಡು ದಯನ್ ಪಂಡ PUC ಕೈತಲ್ ಬನ್ನಗ ಬೊಕ್ಕ ಅಕ್ಕಲು ಕೋಣೆದೊಲ ಈ ಕುಲ್ಲದು ಮೊಬೈಲ್ ತುಯರ ಸ್ಟಾರ್ಟ್ ಮಲ್ಪೇರೆ ಪಾತ್ಯರ ಸ್ಟಾರ್ಟ್ ಮಲ್ಪೇರೆ ದಯದೀದು ಜವನೇರು ಎನ್ನ ಮಿತ್ತು ಬೇಜಾರು ಮಲ್ಪೋಚಿ ಅಪ್ಪೆ ಅಮ್ಮೆ ಖಂಡಿತವಾದಲ ಅಕ್ಕಲ್ನ ಬಗ್ಗೆ ಒಂಜಿ ಗಮನ ದೀದು ಅಕ್ಕಲ್ನ ದುಂಬದ ಆ ಒಂಜಿ ವಿದ್ಯಾಭ್ಯಾಸಗೆ ನಿಖಲ್ಲ ಪ್ರೋತ್ಸಾಹ ಕೊರ್ದು ಅಕ್ಲೇನು ಎಡ್ಡೆ ಸಾದಿಗೆ ಪೋಪನ ಸಾದಿ ಒಂಜಿ ನಿಖಲ್ಲ ತೂವನ್ಲೇಂದು ಒಂಜಿ ಕಿವಿ ಮಾತು ನಿಕ್ಲೆಗೆ ಪನ್ಪೆ ನಾನು ಜಾಸ್ತಿ ಪಾತೆರ್ರೆ ಪೋಪುಜಿ ಪಾತೆರ್ರೆ ಮಸ್ತ್ ಇತ್ತಂಡೆ ಅಂಡೆ ಟೈಮ್ ಇಜ್ಜಿ 10 ಆ್ಯಂಡ್ 9 ನಾಟಕ ಪ್ರಾರಂಭ ಅವಳಿಗೆ ಪಿರಾವುಡ್ ಹಾಕಲು ಪೂರ ಡ್ರೆಸ್ ಪಾಡ್ದು ರೆಡಿ ಆದ ಉಪ್ಪೇರು ಅಂಚ ನಡಾರ್ ಫ್ರೆಂಡ್ಸ್ ಸರ್ಕಲ್ದ ಅಧ್ಯಕ್ಷರಿಗ್ಲ ಅಂಚನೆ ಈ ಒಂಜಿ ಸಂಘಟನೆದ ಪೂರ ಯುವಕರಿಗ್ಲ ಕುಡರ ಎನ್ನ ಸೊಲ್ಮಲೆನ್ ಸಂದಾವೊಂದು ನಿಖಲೆ ನನಾತ್ ಮಿತ್ ಬಲೆ ನಿಖಲ್ನೊಟ್ಟಿಗೆ ಎಂಕಲ್ಲ ನಾನು ಉಲ್ಲಾ ಪನ್ಪನ ಒಂಜಿ ಪಾತೆರನ್ ಪಂಡಿದೆ ಅವಕಾಶ ಕೊರ್ನ ನಿಖಲೆಗೆ ಪೂರ ಒಂದಿಸ ಒಂದು ಎನ್ನ ಪಾತೆರ ಮುಗಿಪುವೆ. ಜೈ ಹಿಂದ್. ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇವೆ ಶ್ರೀ ರಿಜು VM ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ರಿಜು VM ಇವರು ನಡಾರ್ ಫ್ರೆಂಡ್ ಸರ್ಕಲ್ನ 28ನೇ ವರ್ಷದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಸರ್ ಅವರೇ, ಇವರಾಗಿರುವಂತಹ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಊರಿನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು 3ನೇ ವರ್ಷ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇಲ್ಲಿ ಪಕ್ಕದ ಸಾಯಿನಗರದಲ್ಲಿ ಒಂದು ಕೊರಗಜ್ಜ ಕೋಳ ನಡೆಯುತ್ತೆ. ಆ ಕೋಳದಲ್ಲಿ ಕೂಡ ನನ್ನನ್ನು ಅವರು ವೇದಿಕೆಯಲ್ಲಿ ಕರೆದಿದ್ದರು ಒಂದು ದಿನ. ಆ ವೇದಿಕೆಯಲ್ಲಿ ನಮ್ಮ ಹರೀಶ್ ಸರ್ ಕೂಡ ಇದ್ದರು. ಆ ವೇದಿಕೆಯಲ್ಲಿ ಹೀಗೆ ಇರುವಂತಹ ಸಂದರ್ಭದಲ್ಲಿ ಒಬ್ಬರು ಗೆಸ್ಟ್ ಹೇಳಿದರು, ಈ ವೇದಿಕೆಯಲ್ಲಿ ಯಾರು ಗೆಸ್ಟಾಗಿ ಬರ್ತಾರೆ ಅವರು ಖಂಡಿತವಾಗಿಯೂ ನೆಕ್ಸ್ಟ್ ಇಲ್ಲಿ ಕೋಳ ಆಗುವ ಮೊದಲು ಒಂದು ಉನ್ನತ ಹುದ್ದೆಗೆ ಹೋಗ್ತಾರೆ ಅಥವಾ ಏನಾದರೂ ಒಂದು ಸಾಧನೆಯವರು ಮಾಡ್ತಾರೆ ಅಂತ. ಖಂಡಿತವಾಗಿಯೂ ಅಲ್ಲಿ ಆ ದೇವರ ಕೊರಗಜ್ಜನ ಒಂದು ಸಾನ್ನಿಧ್ಯ ಆ ಮಣ್ಣಿನಲ್ಲಿ ಇದ್ದ ಕಾರಣ ನನಗೆ ಅದೇ ವರ್ಷ ಗೌರವಾನ್ವಿತ ಮುಖ್ಯಮಂತ್ರಿಯವರ ಚಿನ್ನದ ಪದಕ ಸಿಕ್ಕಿತ್ತು. ಅದೇ ವರ್ಷ ನನ್ನನ್ನು ಇಲ್ಲಿ ವೇದಿಕೆಯಲ್ಲಿ ಕರೆದಿದ್ದರು. ಅಲ್ಲಿ ಕಾರ್ಯಕ್ರಮ ಮುಗಿಸಿ ವಿದಿನ್ 1 ಮಂತಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತು. ಈ ವೇದಿಕೆಗೆ ನಾನು ಬಂದಿದ್ದೆ. ಈ ವೇದಿಕೆಯಲ್ಲಿ ಬರುವಾಗ ನನಗೆ ನೆಕ್ಸ್ಟ್ ವರ್ಷ ಇಲ್ಲಿ ಸನ್ಮಾನ ಮಾಡಿದರು. ಯಾಕೆಂದರೆ ಅಲ್ಲಿ ದೇವರ ಸಾನ್ನಿಧ್ಯ ಇತ್ತು, ಕೊರಗಜ್ಜನ ಒಂದು ಸನ್ನಿಧಿಯಲ್ಲಿ ಒಂದು ಪ್ರಾಮಾಣಿಕವಾದಂಥ ಕಾರ್ಣಿಕ ನಡೆಯುತ್ತಿತ್ತು ಅಲ್ಲಿ. ಆದರೆ ಇಲ್ಲಿ ಬಂದಾಗ ಏನು ನಡೆಯಿತು ಅಂತ ನಾನು ಆಲೋಚನೆ ಮಾಡ್ತಾಯಿದ್ದೆ. ನನಗೆ ಅದಕ್ಕೆ ಇನ್ನೂ ಕೂಡ ಆನ್ಸರ್ ಸಿಕ್ಕಿಲ್ಲ. ನಾನು ತಿಳಿದ ಮಟ್ಟಿಗೆ ಇಲ್ಲಿ ಇರುವಂತಹ ಅಧ್ಯಕ್ಷರಿರ್ಬೋದು, ಅದರ ಸದಸ್ಯರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸರ್ವ ಸದಸ್ಯರ ಆ ಒಳ್ಳೆಯ ಮನಸ್ಸು, ಅವರ ಪ್ರಾಮಾಣಿಕತೆ, ಅದರಿಂದ ಆಗಿರ್ಬೋದು ನನಗೆ ಇಲ್ಲಿ ಒಂದು ಗೌರವ ಸಿಕ್ಕಿದ್ದು ಅಂತ ನಾನು ಎನಿಸ್ಕೊಂಡಿದ್ದೇನೆ. ಯಾಕೆಂದರೆ ಇವರಿಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದು ತೆರೆಮರೆಯಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಏನೇ ಕಾರ್ಯಕ್ರಮ ಮಾಡಿದರೂ ಯಾವುದೇ ಮಾಧ್ಯಮದಲ್ಲಿ ಆಗಲಿ ಪತ್ರಿಕೆಯಲ್ಲಿ ನಾವು ಕಾಣ್ತಾ ಇಲ್ಲ. 28 ವರ್ಷ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕ್ಲಬ್ ಇಷ್ಟು ಚೆನ್ನಾಗಿ ಇಲ್ಲಿವರೆಗೆ ಬರಬೇಕಾದ್ರೆ ಖಂಡಿತವಾಗಿ ಇದರಲ್ಲಿರುವ ಪ್ರತಿಯೊಬ್ಬ, ಅದು ಅಧ್ಯಕ್ಷನಿರ್ಬೋದು, ಸದಸ್ಯನಿರ್ಬೋದು, ಅದರ ಕಾರ್ಯಕರ್ತರ ಒಂದು ಒಳ್ಳೆಯ ಗುಣ, ಅವರ ಪ್ರಾಮಾಣಿಕತೆ ಅಂತ ಹೇಳಲಿಕ್ಕೆ 2 ಮಾತಿಲ್ಲ. ಅದರಲ್ಲಿ ಪ್ರಾಮಾಣಿಕವಾಗಿ ನಮ್ಮ ರಮೇಶ್ ಅವರು ಇರ್ಬೋದು, ದಾಮೋದರ್ ಅವರು ಇರ್ಬೋದು, ಬಹಳಷ್ಟು ಅವರು ಅಧ್ಯಕ್ಷರಾಗಿದ್ದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ, ಅವರದೊಂದು ಎಷ್ಟು ಒಳ್ಳೆತನ ಅಂದರೆ ಅವರು ಮಾತಾಡುವಂಥ ಒಂದು ಸಿಂಪ್ಲಿಸಿಟಿ ತುಂಬ ಚೆನ್ನಾಗಿರ್ತದೆ.
ಈಗ ನಾವು ಮೊದಲೆಲ್ಲ ಮುಂದುವರಿದ ರಾಜ್ಯಗಳಲ್ಲಿ ರಾಷ್ಟ್ರಗಳಲ್ಲಿ ನಾವು ಸಿಟಿಗಳಲ್ಲಿ ನೋಡ್ತಾ ಇದ್ದೆವು. ಈಗ ಅವರು ಡ್ರಗ್ ಬಗ್ಗೆ ತುಂಬ ಎಲ್ಲರೂ ಹೇಳಿದರು. ಡ್ರಗ್ ಬಗ್ಗೆ ಖಂಡಿತವಾಗಿಯೂ ಮೊದಲು ನಾವು ಕಲ್ಕತ್ತಾದಲ್ಲಿಯೋ ಅಥವಾ ದೆಹಲಿಯಲ್ಲಿಯೋ ಬ್ಯಾಂಗ್ಳೂರಲ್ಲಿಯೋ ಸ್ವಲ್ಪ ವರ್ಷಗಳಿಂದ ಮಂಗಳೂರು ಬಂದಿತ್ತು. ಈಗ ನಮ್ಮ ಕಾಲ್ಬುಡಕ್ಕೆ ಬಂದು ನಿಂತಿದೆ. ಖಂಡಿತವಾಗಿಯೂ ನಾವು ಪ್ರತಿಯೊಬ್ಬರೂ ನಮ್ಮ ಮಕ್ಕಳ ಬಗ್ಗೆ ನಾವು ಜಾಗೃತಿ ವಹಿಸಬೇಕು. ಎಲ್ಲರೂ ಹೇಳಿದರು ತಮ್ಮ ಒಂದು ಇಚ್ಛೆಯನ್ನು. ಎಲ್ಲ ಧರ್ಮದವರಿದ್ದಾರೆ, ಎಲ್ಲ ಜಾತಿಯವರನ್ನು, ಎಲ್ಲ ಪಂಗಡದವರನ್ನು ಒಂದೇ ರೀತಿಯಲ್ಲಿ ಒಂದೇ ಸೂರಿನಲ್ಲಿ ತಂದು ನಿಲ್ಲಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ನಡಾರ್ ಫ್ರೆಂಡ್ಸ್ ಸರ್ಕಲ್ ಮಾಡ್ತಾಯಿದ್ದಾರೆ. ಖಂಡಿತವಾಗಿ ಸರ್ 30 ವರ್ಷ ನಿಮಗೆ ಯಾವಾಗ ಪೂರ್ತಿ ಆಗುತ್ತೆ, ಈಗ 28ನೇ ವರ್ಷದಲ್ಲಿದ್ದೀರಿ, 30 ವರ್ಷ ಆಗುವಾಗ ಖಂಡಿತವಾಗಿಯೂ ಎಲ್ಲ ನಮ್ಮ ಗಣ್ಯರವರ ಒಂದು ಸಹಕಾರದಿಂದ ಒಂದು ಒಳ್ಳೆಯ ಒಂದು ಕಟ್ಟಡ ಇಲ್ಲಿ ನಿರ್ಮಾಣವಾಗಲಿ. ಆ ಕಟ್ಟಡದಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಧಾರ್ಮಿಕವಾದಂಥ ವಿಚಾರವನ್ನು ಕಲಿಸುವ ವೇದಿಕೆ ಆಗಬೇಕು. ಈ ಪುಟಾಣಿ ಮಕ್ಕಳು ತುಂಬ ಚೆನ್ನಾಗಿ ತಮ್ಮ ಪ್ರತಿಭೆಯನ್ನು, ಸ್ಥಳೀಯ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಈ ವೇದಿಕೆ ಸಿಗಿದೆ ಅವರಿಗೆ. ಹಾಗಾಗಿ ಖಂಡಿತವಾಗಿ ಮುಂದಕ್ಕೆ ಆಗಲಿ ಪ್ರತಿ ಆದಿತ್ಯವಾರ ನಮ್ಮ ಮಕ್ಕಳಿಗೆ ನಾವು ಬಿಸಿ ಶೆಡ್ಯೂಲ್ ಕೊಡಬೇಕು. ಯಾವುದೇ ಕಾರಣಕ್ಕಾಗಲಿ ನಾವು ಮಕ್ಕಳನ್ನು ಫ್ರೀ ಬಿಡಬಾರ್ದು. ಕಲಿಸಿ ಆದಿತ್ಯವಾರ ಇಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಭಜನಾ ಕಾರ್ಯಕ್ರಮ ಮಾಡಲಿ, ಭರತನಾಟ್ಯ ಮಾಡಲಿ ಮಕ್ಕಳಿಗೆ. ಅಂಥ ಕಾರ್ಯಕ್ರಮವನ್ನು ನಾವು ಅವರಿಗೆ ಲೋಡ್ ಕೊಟ್ಟಾಗ, ಮೆಂಟಲಿ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅದಕ್ಕೆ ಪ್ರಿಪೇರ್ ಆಗಿರ್ತಾರೆ. ಅವರು ಸುಮ್ಮನೆ ಏನು ಕೆಲಸ ಇಲ್ಲ ಆದರೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳೋದು, ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಯಾರ್ದೋ ಫ್ರೆಂಡ್ಸ್ ಜೊತೆ ತಿರುಗಾಡ್ಲಿಕ್ಕೆ ಹೋಗೋದು, ಇದು ಮಾಡ್ತಾರೆ ಅವರಿಗೆ. ನಾವು ಏನು ಮಾಡಬೇಕಂದ್ರೆ ಅವ್ರಿಗೆ ಬಿಸಿ ಇರಬೇಕು. ಒಂದು ರಜೆ ಬಂದರೆ ಇಮಿಡಿಯೇಟ್ಲಿ ಕ್ಲಬ್ಬಿಗೆ ಕಳಿಸುವಂಥದ್ದು. ನೀನು ಕುಣಿತ ಭಜನೆ ಕಲಿ, ಇಲ್ಲ ಭರತನಾಟ್ಯ ಕಲಿ, ಏನೋ ನಿನಗೆ ಎಷ್ಟೇ ಇದೆ ಕಲಿತು ಬಿಡು. ಆಗ ಮಕ್ಕಳಿಗೆ ಅದರಲ್ಲಿ ಅವರು ಧಾರ್ಮಿಕವಾಗಿ ಅವರು ಏನು ಮಾಡ್ತಾರೆ, ಖಂಡಿತವಾಗಿಯೂ ಒಳ್ಳೆಯ ಒಂದು ಸಮಾಜದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಅವರು ಬೆಳೆದು ಬಂದರೆ ಖಂಡಿತವಾಗಿಯೂ ಈ ಸ್ಥಳೀಯ ಗ್ರಾಮ ಮಟ್ಟದಿಂದ ನಾವು ದೇಶದಲ್ಲಿ ಮಟ್ಟದಲ್ಲಿ ಚಿಂತಿಸೋದ್ರಿಂದ ನಾವು ಹಳ್ಳಿಯಿಂದ ಡೆಲ್ಲಿ ಅಂತ ಹೇಳಿದಂಗೆ ಇಲ್ಲಿಂದ ಪ್ರಾರಂಭ ಆಗಬೇಕು. ಖಂಡಿತವಾಗಿ ಉತ್ತಮ ಸಾಧನೆ ಮಾಡಿದಂತಹ ನನಗೆ ಕೂಡ ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳಿಗೆ, ಖಂಡಿತವಾಗಿ ಸಾಧಕರಿಗೆ, ನಮ್ಮ ಪರಿಸರ ಪ್ರೇಮಿಗಳಿಗೆ ಸನ್ಮಾನ ಮಾಡುವಂಥದ್ದು, ಎಲ್ಲರಿಗೂ ಒಂದು ಮನೆ ನಿರ್ಮಾಣ ಮಾಡುವಂಥವ್ರಿಗೆ ಕೂಡ ನೋಡಿದ್ದೇನೆ. ಒಳ್ಳೊಳ್ಳೆಯ ಸಮಾಜ ಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ದೇವರು ಖಂಡಿತವಾಗಿ ಇನ್ನೂ ನಿಮ್ಮನ್ನು ತುಂಬ ಹೆಮ್ಮರವಾಗಿ ಬೆಳೆಸಲಿ. ತೆರೆಯ ಮರೆಯಲ್ಲಿ, ಎಲೆಯ ಮರೆಯಲ್ಲಿರುವಂಥ ಕಾಯಿಯಂತೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಅದು ನಮ್ಮ ನಿರೂಪಕರು ಹೇಳಿದರು, ಬಲದ ಕೈಯಲ್ಲಿ ಕೊಟ್ಟಾಗ ಎಡದ ಕೈಗೆ ಗೊತ್ತಾಗಬಾರ್ದು ಅಂತ. ಖಂಡಿತವಾಗಿ ಅದನ್ನು ಕಾಯ ವಾಚ ಮನಸ ಇವರು ಅದನ್ನು ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ದೇವರು ಖಂಡಿತವಾಗಿಯೂ ಸಮಾಜ ಅವಕಾಶ ಇದೆ. ದಯವಿಟ್ಟು ಎಲ್ಲರ ಹತ್ರ ಕೇಳುತ್ತಾ ನಾನು ನನ್ನ ಮಾತನ್ನು ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಪಡೆದಂತಹ ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ನಂಬತಕ್ಕಂಥ ಎಲ್ಲ ದೇವದೇವರನ್ನ ಮನಸ್ಸ ಸ್ಮರಿಸುತ್ತಾ, ನಮ್ಮೆಲ್ಲ ಗುರಿಯರಿಗೆ ವಂದಿಸುತ್ತಾ, ನಮ್ಮ ನಡಾರ್ ಫ್ರೆಂಡ್ ಸರ್ಕಲ್ ನಡಾರ್ ಬಗಂಬಿಲ ಇದರ 28ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಆನಂದಕ್ಕೆ ಅಸೈಗೋಲಿ ಅವರಿದ್ದಾರೆ. ನಮ್ಮ ಈಗಾಗಲೇ ಮಮತಾ DS ಗಟ್ಟಿ ಅವರು ನಮಗೆ ಶುಭಾಶಯಗಳನ್ನು ಸಲ್ಲಿಸಿ ಬೇರೆ ಕಾರ್ಯಕ್ಕೆ ತೆರಳಿದ್ದಾರೆ. ನಮ್ಮ ಪಟ್ಟಣ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ದಿವ್ಯಾ ಸತೀಶ್ ಶೆಟ್ಟಿ ಅವರು ಇದ್ದಾರೆ. ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಗೌರವವನ್ನು ಸದಸ್ಯರಾದಂಥ ಹರೀಶ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈಗಾಗಲೇ ನಮಗೆಲ್ಲರೂ ಕೂಡ ಒಳ್ಳೆಯ ಹಿತವಚನ ನೀಡಿದಂಥ ದೇವದಾಸ್ ಕೊಲ್ಲಿಯಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಭಗತ್ ಸಿಂಗ್ ತೊಕ್ಕೋಟು ಇದರ ಅಧ್ಯಕ್ಷರಾದಂಥ ಜೀವನ್ ಕುಮಾರ್ ತೊಕ್ಕೋಟ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸತೀಶ್ ಪೂಜಾರಿ ಅವರು ಈಗಾಗಲೇ ಸಭೆಯಿಂದ ಬೇರೆ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ನಮ್ಮ ಭರತ್ರಾಜ್ ಕೋಟ್ಯಾನ್ ಅವರು ನಮ್ಮ ಜೊತೆ ಇದ್ದಾರೆ. ಸೂರಜ್ ಗಟ್ಟಿ ಅವರಿದ್ದಾರೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ರಮೇಶ್ ಸಾಮಾನಿ ಅವರೇ ಈ ಸಂಘಟನೆಯ ಅಧ್ಯಕ್ಷರು. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂಥ ಈ ಊರಿನ ಸಜ್ಜನ ಬಂಧುಗಳೇ, ಬಹಳ ಮುಖ್ಯವಾಗಿ ಈ ನಡಾರ್ ಫ್ರೆಂಡ್ ಸರ್ಕಲ್ ಕಳೆದ 27 ವರ್ಷ, ಈ ಬಾರಿ 28ನೇ ವರ್ಷದ ಈ ವಾರ್ಷಿಕೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಯಾರು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ರ ಆ ಸಂದರ್ಭದಲ್ಲಿ ಯಾರೆಲ್ಲ ಈ ಸಂಘಟನೆಯ ಪದಾಧಿಕಾರಿಗಳು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ನಾವು. ಯಾಕೆಂತ ಹೇಳಿದ್ರೆ ಇಷ್ಟು ಒಳ್ಳೆಯ ಒಂದು ಸಂಘಟನೆ ಯಾವತ್ತೂ ಕೂಡ ಒಂದು ಪ್ರದೇಶದಲ್ಲಿ ಒಂದು ಸಂಘ ಸಂಸ್ಥೆಗಳಿದ್ದಾಗ ಆ ಪ್ರದೇಶದ ಏನಾದರೂ ಸಮಸ್ಯೆಗಳು ಬಂದಾಗ ಆ ಸಂಘ ಅಥವಾ ಸಂಘಟನೆಯ ಪದಾಧಿಕಾರಿಗಳು ಅಥವಾ ಅವರ ಗಮನಕ್ಕೆ ತಂದಾಗ ಅವರು ಮುತುವರ್ಜಿ ವಹಿಸಿ ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದಾಗ ಆ ಸಂಘಟನೆಯನ್ನು ಆ ಸಮಾಜ ಗುರುತಿಸ್ತದೆ. ಇವತ್ತು ನಡಾರ್ ಫ್ರೆಂಡ್ ಸರ್ಕಲನ್ನು ಕೂಡ ಈ ಭಾಗದ ಜನ ಗುರುತಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಆ ರೀತಿಯಾದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜನೆ ಮಾಡಿ, ನಾನು ಈ ಸಂಘದ ಸ್ಥಾಪನೆ ಆದ ಬಳಿಕ ಒಂದು 3-4 ಬಾರಿ
ವೇದಿಕೆಗೆ ಬಂದಿದ್ದೇನೆ, 4 ಜಾಸ್ತಿ ಬಾರಿನೇ ವೇದಿಕೆಗೆ ಬಂದಿದ್ದೇನೆ. ನಮ್ಮ ರಾಜಮೋಹನ್ ಮುದ್ಯ ದಿವಂಗತರಾಗಿದ್ದಾರೆ, ಅವರು ಮತ್ತು ನಾವು ಕಾಯಮಾಗಿ ಅಲ್ಲಿ ಈ ಒಂದು ಅತಿಥಿಯಾಗಿ ನಾವು ಕಾರ್ಯಕ್ರಮಕ್ಕೆ ಬರ್ತಾ ಇದ್ವಿ. ಬಹಳ ಮುಖ್ಯವಾಗಿ ಈ ಒಂದು ನಡಾರ್ ಫ್ರೆಂಡ್ ಸರ್ಕಲ್ ಈಗಾಗಲೇ ಹೇಳಿದರು, ಸಂಘಟನೆಗೆ ಒಂದು ಕಚೇರಿ ನಿಜವಾಗಿಯೂ ಕೂಡ ಈ ರೀತಿಯಾದ ಸಂಘ ಸಂಸ್ಥೆಗಳಿಗೆ ಅದರದ್ದೇ ಆದಂಥ ಒಂದು ಕಟ್ಟಡದ ಭಾಳ ಅವಶ್ಯಕತೆ ಇದೆ. ಖಂಡಿತವೂ ಅದು ಆಗಲೇಬೇಕಾಗಿದೆ. ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿನ ಅಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ. ಇವರು ಮನಸ್ಸು ಮಾಡಿದರೆ ಖಂಡಿತವಾಗಿ ಸ್ಥಳ ಇದೆಯಾ, ಸ್ಥಳ ಇಲ್ಲದೇ ಇದ್ದರೆ, ಸ್ಥಳ ಇದ್ದರೆ ತೊಂದರೆ ಇಲ್ಲ, ಕಟ್ಟಡ ಆಗ್ತಿದೆ. ಒಂದು ವೇಳೆ ಸ್ಥಳ ಇಲ್ಲದೇ ಇದ್ದರೆ ಸರ್ಕಾರಿ ಜಾಗ ಎಲ್ಲಾದರೂ ಈ ಭಾಗದಲ್ಲಿ ಇದ್ದಾಗ ಅದನ್ನು ಗುರುತಿಸಿ ಪಂಚಾಯತಿಗೆ ಅವರು ಒಂದು ಮನವಿಯನ್ನು ಕೊಟ್ಟಾಗ ಆ ಮನವಿಯನ್ನು ಪುರಸ್ಕಾರ ಮಾಡಿ ಅದಕ್ಕೆ ಒಂದು ಜಾಗ ಉಂಟಾ? ಹೌದು, ಅಧ್ಯಕ್ಷರು ಮನಸ್ಸು ಮಾಡಿ ನೀವು ಕೂಡ ಅದಕ್ಕೆ ಸಾಥನ್ನು ಕೊಟ್ಟು, ಅಲ್ಲಲ್ಲ ಅಧ್ಯಕ್ಷರಿಂದ ಒಬ್ಬರಿಂದ ಆಗೋದಿಲ್ಲ, ನೀವು ಅದರ ಬಗ್ಗೆ ಮಾತನಾಡೋದು ಚರ್ಚೆ ಬೇಡ. ಅಧ್ಯಕ್ಷರಿಗೆ ಮನವಿ ಕೊಟ್ಟಾಗ ಸದಸ್ಯರು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದನೆ ಕೊಟ್ಟಾಗ ಖಂಡಿತವಾಗಿಯೂ ಜಾಗ ಆಗ್ತದೆ. ನೀವೆಲ್ಲರೂ ಸೇರಿ ಒಂದು ಜಾಗವನ್ನು ಮಾಡಿದಾಗ ಆ ಕಟ್ಟಡಕ್ಕೆ ಏನು, ಆ ಕಟ್ಟಡ ನಿರ್ಮಾಣಕ್ಕೆ ಆಗಬೇಕು ಪೂರ್ತಿಯಾದ ಅದಕ್ಕೆ ಹೆಚ್ಚಿನ ಸಹಕಾರವನ್ನು ನಾನಂತೂ ಕೊಡ್ತೇನೆ ಮಾಡುವ ಅಂತ ಹೇಳ್ತಾ, ಬರತಕ್ಕಂಥ 30ನೇ ವರ್ಷದಲ್ಲಿ ಒಂದು ಒಳ್ಳೆಯ ಸುಂದರವಾದ ಕಟ್ಟಡ ನಮ್ಮ ನಡಾರ್ ಫ್ರೆಂಡ್ ಸರ್ಕಲದ್ದು ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ, ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಇವತ್ತು ಮಾಧವ್ ಉಲ್ಲಾಲ್ರವರು ಮಾಡ್ತಕ್ಕಂಥ ಕೆಲಸ, ಬೇರೆ ನಮ್ಮ ವಿದ್ಯಾರ್ಥಿಗಳು ಆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಮಾಡಿದಂಥ ಸಾಧನೆ ಇದೆಲ್ಲವನ್ನು ಕೂಡ ಗುರುತಿಸಿ ಈ ವೇದಿಕೆ ಒಂದು ಒಳ್ಳೆಯ ಒಂದು ಪ್ರತಿಭೆಗಳಿಗೆ ಒಂದು ವೇದಿಕೆಯಾಗಿ ನಿರ್ಮಾಣ ಆಗುವಂಥದ್ದು ಕೂಡ ಬಹಳ ಅವಶ್ಯಕತೆ ಇದೆ. ಈ ಭಾಗದಲ್ಲಿ ಇಂಥ ಒಂದು ನಡಾರ್ ಫ್ರೆಂಡ್ ಸರ್ಕಲ್ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಿ, ಇದು ಈಗ 28ನೇ ವರ್ಷ, ನೆಕ್ಸ್ಟ್ 50ನೇ ವರ್ಷ ಸ್ವರ್ಣ ಮಹೋತ್ಸವ, ಅದೇ ರೀತಿ ಅಮೃತ ಮಹೋತ್ಸವ, ಶತಮಾನೋತ್ಸವ ಆಚರಿಸ್ತಕ್ಕಂಥ ಆ ಒಂದು ಗಳಿಗೆ ಈ ಭಾಗಕ್ಕೆ ಈ ಸಂಘಟನೆಗೆ ಬರಬೇಕು ಅಂತ ಆದರೆ ಬಹಳ ಸರಳ ಸಜ್ಜನಿಕೆ. ಆಗಲೇ ಹೇಳಿದರು, ರಮೇಶ್ ಸಾಮಾನ್ಯ ಆಗಿರ್ಬೋದು, ನಮ್ಮ ದಾಮಣ್ಣ ಆಗಿರ್ಬೋದು, ಬಹಳ ಒಂದು ಸರಳ ಸಜ್ಜನಿಕೆ, ಬಹಳ ಸರಳತೆಯಿಂದ ಅವರು ಎಲ್ಲರೂ ಕೂಡ ಪದಾಧಿಕಾರಿ ಕೂಡ ಅತ್ಯಂತ ಅವರ ನಡೆನುಡಿಯೂ ಕೂಡ ಆ ರೀತಿ ಇದೆ. ಒಳ್ಳೆಯ ಒಂದು ಸಂಘಟನೆ, ಆ ಸಂಘಟನೆಯನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ಈ ಊರಿನವರ, ಪರಿಸರದವರ, ನಮ್ಮೆಲ್ಲರ ಕೂಡ ಜವಾಬ್ದಾರಿ ಇದೆ ಅಂತ ಹೇಳ್ತಾ, ಆ ಸಂಘಟನೆಗೆ ಪೂರ್ತಿಯ ಸಹಕಾರ ಕೊಡೋಣ ಅಂತ ಹೇಳ್ತಾ, ಈ ವೇದಿಕೆ ಒಂದು ಒಳ್ಳೆಯ ಉತ್ತಮವಾದ ವೇದಿಕೆಯಾಗಿ ಮುಂದಿನ ದಿನಗಳಲ್ಲಿ ಮೂಡಿ ಬರಲಿ. ನಡಾರ್ ಫ್ರೆಂಡ್ ಸರ್ಕಲ್ನ ಆ ಪದಾಧಿಕಾರಿಗಳಿಗೆ ಸರ್ವಶಕ್ತ ಭಗವಂತನು ಒಳ್ಳೆಯ ಆಶೀರ್ವಾದನ ಕೊಡಲಿ ಅಂತ ಹೇಳ್ತಾ, ನಾನು ಕೂಡ ವೈಯಕ್ತಿಕವಾಗಿ ಏನು ಭಾಳ ಖುಷಿಯಾಗಿ ಈ ವೇದಿಕೆಯಲ್ಲಿ ಕೂತವನು, ನಾನು ಕೂಡ ನನ್ನ ಮನಸ್ಸಿನೊಂದು ವೇದನೆ ಇಟ್ಕೊಂಡೆ ವೇದಿಕೆಯಲ್ಲಿ ಕೂತವ. ಆದರೂ ಕೂಡ ಸಭಾ ಗೌರವಕ್ಕೆ ಕೊಡಬೇಕು, ತಪ್ಪಬಾರ್ದು ಅಂತೇಳಿ ನಾನು ಸಭೆಗೆ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಷ್ಟ ನಷ್ಟ ಬರುವಂಥದ್ದು ಸಹಜ, ಮನುಷ್ಯನಿಗೇನೇ ಬಾರದೆ. ಕೆಲವರು ಹೇಳ್ತಾರೆ ಏರಿಗೆ ಕಷ್ಟ ಬರ್ಪುಣಿ, ಕಲ್ಲು ಮರಕ್ಕೆ ಬರ್ಪುಣಿ ಅಂತ. ಆದ್ದರಿಂದ ಎಲ್ಲವನ್ನು ಕೂಡ ಮೆಟ್ಟಿ ನಿಂತು ನಮ್ಮ ಸಾಧನೆ ಏನಿದೆ, ನಮ್ಮ ಕೆಲಸ ಕಾರ್ಯಗಳೇನಿದೆ ಅದೆಲ್ಲವನ್ನು ಕೂಡ ದೇವರ ಮೇಲೆ ಭಾರ ಹಾಕಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆ ಕೆಲಸ ಕಾರ್ಯ ಖಂಡಿತವಾಗಿ ನೆರವೇರ್ತದೆ. ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಒಂದಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳ್ತಾ, ನಡಾರ್ ಫ್ರೆಂಡ್ ಸರ್ಕಲ್ನ 28ನೇ ವಾರ್ಷಿಕಕ್ಕೆ ಶುಭಾಶಯವನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಇದರ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ, ಅವರಿಗೆ ಸಹಕಾರವನ್ನು ಕೊಡೋಣ ಅಂತ ಹೇಳ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಕನ್ನಡದ ಪಂಚಿನ ಸಹಕಾರನು ಖಂಡಿತವಾದ್ಲ ಯಾನೆ ಕುರ್ಪೆ ನನ್ನ ದುಂಬುಗು ಈ ಕಾರ್ಯಕ್ರಮ ಎಂಚಿನ ಎತ್ತನಲ್ಲ ಎನ್ನ ಸಹಕಾರ ಖಂಡಿತವಾದ್ಲ ಉಂಡು ಪನ್ಪುನಂಚಿನ ಪಾತೆರದ ಒಟ್ಟು ಅಧ್ಯಕ್ಷರನ್ನ ಮದಿಪನ ಕೊನ್ನಂಚಿನ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆಗೆ ಸೋಲೈತದ ಸೋಲ್ಮೇಲಿನ ಸಂದೇತಮಂತದ್ದು ಈ ಕಾರ್ಯಕ್ರಮದ ಕಡೆತ ಅಂಗ ಧನ್ಯವಾದ ಸಮರ್ಪಣೆ. ಸಂಸ್ಥೆದ ಸದಸ್ಯರ ನೆಂಚಿನ ಪುನೀತ್ ಪಲ್ಲ ಮೇರೆ ನಡೆದು ಇನ್ನಿತ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆ ಮನ್ಪುಡು ಬಂದು ಪ್ರೀತಿಪೂರ್ವಕದ ಭಿನ್ನಯ ಮಂತಂದಲ್ಲೇ ನಡಾರ್ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ ನಡಾರ್ ಬಗಂಬಿಲ ನೇತ 28ನೇ ವರ್ಷದ ವಾರ್ಷಿಕೋತ್ಸವದ ಕಡೆತಂಗವಾದ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆದ ಪ್ರಥಮವಾದ ಕಾರ್ಯಕ್ರಮ ನಿರೂಪಣೆ ಮಂತಿನಂಚಿಂತ ಶ್ರೀ ಪ್ರವೀಣ್ ಬಸ್ತಿ ಬಕ್ಕ ಆಶಿಕ್ ಮಡ್ಯಾರ್ ಮುಕ್ಲೆಗೆ ಧನ್ಯವಾದ ಪನೊಂದು ಅಕ್ಲೆಗೆ ಸಂಘದ ಪರವಾದ ಇನ್ನಿತ ಅಧ್ಯಕ್ಷತೆಯನ್ನು ವಹಿಸಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆ ಸ್ಮರಣಿಕೆ ಕೊಡ್ದು ಅಕ್ಲೆಗೆ ಅಭಿನಂದನೆ ಮನ್ಪೊಡು ಬಂದು ಕೇಳೋದಿಲ್ಲ. ಅಂಚನೆ ಇನ್ನಿತ ಸಾಂಸ್ಕೃತಿಕ ಕಾರ್ಯಕ್ರಮದ ಡ್ಯಾನ್ಸ್ ವ್ಯವಸ್ಥೆಯನ್ನು ಮಂತಿನಂಚಿಂತ ಕುಮಾರಿ ಶಿಪ್ರ ಶೆಟ್ಟಿ ಮೇರೆಗೆ ಸ್ಮರಣಿಕೆಯನ್ನು ಕೊಡ್ದು ನಮ್ಮ ಇನ್ನಿತ ಅತಿಥಿಯಾಯಿನಂಚಿಂತ ದಿವ್ಯಾ ಸತೀಶ್ ಶೆಟ್ಟಿ ಮೇರೆ ಅಭಿನಂದನೆ ಮನ್ಪೊಡು ಬಂದು ಕೇಳೋದಿಲ್ಲ.
ಅಂಚನೆ ಇನ್ನಿತ ವೇದಿಕೆ ನಿರ್ಮಿಸಿನ ಅಂಚಿಂತ ಪ್ರಶಾಂತ್ ಘಾಟಿ ಮೇರ್ಲ ಸ್ಮರಣಿಕೆ ವೇದಿಕೆ ಬರ್ತದೆ ಇನ್ನಿತ ಅತಿಥಿ అయినంಚಿಂತ ಹರೀಶ್ ರಾವ್ ಮೇರೆಡ್ದು ದತ್ತನೋಡ ಬಂದು ಕೇಳೊಂದಿಲ್ಲ. ಅಂಚನೆ ಇನ್ನಿತ ಸೌಂಡ್ಸ್ ಆ್ಯಂಡ್ ಲೈಟ್ಸಿಂಗ್ಸ ಪಜಿಡ್ ಸೌಂಡ್ಸ್ ಮೇರ್ಲ ಸ್ಮರಣಿಕೆನೆ ಬರ್ತದೆ ಇನ್ನಿತ ಮುಲ್ತ ಅತಿಥಿ అయినంಚಿಂತ ನಮ್ಮ ದೇವದಾಸ್ ಕೊಲ್ಯ ಮೇರೆಡ್ದು ಸ್ಮರಣಿಕೆಯನ್ನು ಪಡೆಯೋಡು ಹೊಸ ಕುರಲ್ ಮೇರ್ಲ ಸ್ಮರಣಿಕೆನೆ ಬರ್ತಂದು ಅತಿಥಿ అయినంಚಿಂತ ಮೇರೆ ನಮ್ಮ ದೇವದಾಸ್ ಕೊಲ್ಯ ಮೇರೆಡ್ದು ಸ್ಮರಣಿಕೆನೆ ಪಡೆಯೋದಕ್ಕೆ ಏನೊಂದಿಲ್ಲ. ನಾಟಕ ವೈರಲ್ ವೈಶಾಲಿ ನಮ್ಮ ಕಲಾವಿದರು ಬೆದ್ರ ನೆತ್ತ ತಂಡರ್ದು ಏರಾಂಡಲು ಒಂಜಿ ಬತ್ತದು ಮುಖ್ಯಸ್ಥರಾಯನಂಚಿಂತ ಸ್ಮರಣಿಕೆಯನ್ನು ಅತಿಥಿ ನಾಲ್ಕು ಪಡೆಯೋನು ಬಂದು ಕೇಳೋದಿಲ್ಲ. ಬೈದಿನಂಚಿಂತ ಅಧ್ಯಕ್ಷರು ಮಕ್ಕ ಮಾತ ಬಿನ್ನೆರೆಗ್ಲ ಒಂಜೇ ನೇಟು ಯಾನ್ ಸೊಲ್ಮೆನೆನ್ ಸಂದಾಯ್ತು ಅಂತಂದುಲ್ಲೆ ಧನ್ಯವಾದಗಳು.